ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ನಮಸ್ಕಾರ. ವಿಫೋರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಇವತ್ತಿನ ಅತ್ಯಂತ ಮಹತ್ವದ ಬೆಳವಣಿಗೆ ಕರ್ನಾಟಕ ರಾಜ್ಯದ ರಾಜಕಾರಣದಲ್ಲಿ ಮತ್ತು ಬಿಜೆಪಿಯ ಒಳಗಡೆ ಕೂಡ ಮುಖ್ಯಮಂತ್ರಿ BS ಯಡಿಯೂರಪ್ಪ ಅವರು ಇವತ್ತು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಒಂದಷ್ಟು ಮಂದಿಗೆ ನಿರೀಕ್ಷಿತ, ಮತ್ತೊಂದಷ್ಟು ಜನಕ್ಕೆ ಅದು ಅತ್ಯಂತ ಅನಿರೀಕ್ಷಿತವಾದಂಥ ವಿಚಾರ. ಬಿಜೆಪಿಯ ಒಳಗಡೆ ಯಡಿಯೂರಪ್ಪ ಅವರ ಕಾಲು ಎಳಿಲಿಕ್ಕೆ ಅಥವಾ ಅವರನ್ನು ಪದಚ್ಯುತಿಗೊಳಿಸಬೇಕು ಅಂತ ಏನು ವರ್ಷಗಳಿಂದ ಕಾಯ್ತಾ ಇದ್ದವರಿಗೆ ಅದೊಂದು ನಿರೀಕ್ಷಿತ ಬೆಳವಣಿಗೆ. ಇತ್ತ ಕಡೆ ಲಿಂಗಾಯತ ಸಮುದಾಯ ಮತ್ತು ಲಿಂಗಾಯತ ಮಠಾಧೀಶರುಗಳಿಗಂತೂ ಅದು ಅತ್ಯಂತ ಶಾಕಿಂಗ್ ಆದಂಥ ವಿಚಾರ. ಎಲ್ಲ ವಿಚಾರಗಳ ಬಗ್ಗೆ ನಾವು ಇವತ್ತು ಮಾತಾಡ್ತೇವೆ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾಗಿರುವಂಥ ಗಿರಿಧರ್ ಶೆಟ್ಟಿ ಅವರಿದ್ದಾರೆ. ಗಿರಿಧರ್ ಶೆಟ್ಟಿ ಅವರನ್ನು ನಾನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಗಿರಿಧರ್ ಶೆಟ್ಟಿ ಅವರು ನಮಸ್ಕಾರ. ಗಿರಿಧರ್ ಶೆಟ್ಟಿ ಅವರು ಹೆಡ್ಲೈನ್ಸ್ ಟುಡೇ ಪತ್ರಕರ್ತರು. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದವರು. ನಾನು ಈ ಮಾತನಾಡುವ ಈ ಒಂದು ಮಾತುಕತೆಯ ಸಂದರ್ಭದಲ್ಲಿ ನಾನು ಯಡಿಯೂರಪ್ಪ ಅವರ ರಾಜಕೀಯ ಆದಿ, ಅವರು ಯಾವ ರೀತಿ ಬೆಳೆದು ಬಂದರು, ಸಾಗಿ ಬಂದರು ಅನ್ನೋದನ್ನೊಂದು ಸಂಕ್ಷಿಪ್ತವಾಗಿ ಮಾತಾಡಬೇಕಾಗಿದೆ. ಅದಕ್ಕಿಂತ ಮೊದಲು ಜಸ್ಟ್ 1 ಸೆಕೆಂಡ್ ಅಥವಾ 1 ನಿಮಿಷ ನಾವು ಯಡಿಯೂರಪ್ಪ ಅವರು ಇವತ್ತು ಬೆಳಿಗ್ಗೆ ಏನು ಪಕ್ಷದ ಅಥವಾ ಸರ್ಕಾರದ 2 ವರ್ಷಗಳ ಸಾಧನೆಯ ಏನು ಸಮಾವೇಶ ಅಥವಾ ಸಾಧನೆಗೆ ಸಂಬಂಧಪಟ್ಟ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಅವ್ರು ಮಾತನಾಡ್ತಾ ಘೋಷಣೆ ಮಾಡಿದ್ರು, ಇವತ್ತು ಮಧ್ಯಾಹ್ನ 12 ಗಂಟೆ ಹೊತ್ತಿಗೆ ನಾನು ರಾಜೀನಾಮೆ ಕೊಡಲು ಮುಂದಾಗಿದ್ದೇನೆ ಅಂತ. ಅವರು ಮಾತನಾಡಿದ ವಿಚಾರವನ್ನು 1 ನಿಮಿಷ ನಾವು ನೋಡ್ಕೊಂಡು ಬರೋಣ. ಸಂತೋಷದಿಂದ, ಖುಷಿಯಿಂದ ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಅವರಿಗೆ ನಾನು ಋಣಿಯಾಗಿದ್ದೇನೆ. ತಾವ್ಯಾರು ಅನ್ಯತಾ ಭಾವಿಸಬಾರ್ದು. ನಾನು ನಿಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ತೀರ್ಮಾನ ಮಾಡಿದ್ದೇನೆ. ಎಲ್ಲರೂ ಊಟ ಮಾಡಿದ ನಂತರ ರಾಜಭವನಕ್ಕೆ ಹೋಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇನೆ. ದುಃಖದಿಂದಲ್ಲ, ಸಂತೋಷದಿಂದ, ಖುಷಿಯಿಂದ 75 ವರ್ಷ ದಾಟದಂಥ ಯಡಿಯೂರಪ್ಪನಿಗೆ ಮತ್ತೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಕೆ ಮಾಡಿಕೊಟ್ಟಂಥ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ ಶಬ್ದಗಳಲ್ಲಿ ಅಭಿನಂದನೆ ಸಲ್ಲಿಸೋಕ್ಕಾಗೋದಿಲ್ಲ. ಇದು ಯಡಿಯೂರಪ್ಪ ಅವರು ನಾನು ಸಂತೋಷದಿಂದ ನಾನು ವಿಚಾರವಾಗಿ ಮಾತಾಡ್ತೇನೆ ಅಂತ ಅತ್ಯಂತ ದುಃಖದಿಂದ ಮತ್ತು ಗದ್ಗದಿತರಾಗಿ ಮಾತನಾಡ್ತಾ ಇರೋದನ್ನು ನಾವಿಲ್ಲಿ ನೋಡಿದೆವು. ಯಾವ ರಾಜಕಾರಣಿ ಕೂಡ ಅದು ವಯೋಸಹಜ ಕಾರಣ ಇರಬಹುದು ಅಥವಾ ಇನ್ಯಾವುದೇ ಕಾರಣ ಇರಬಹುದು, ಪೀಠ ತ್ಯಾಗವನ್ನು ಸಂತೋಷದಿಂದ ಮಾಡಿದ್ದನ್ನು ನಾವು ನೋಡಿದ್ದೇ ಇಲ್ಲ. ಈಗ ಯಡಿಯೂರಪ್ಪ ಅವರ ಬಗ್ಗೆ ಬಿಜೆಪಿಯ ರಾಜಕಾರಣದಲ್ಲಿ, ಕರ್ನಾಟಕದ ರಾಜಕಾರಣದಲ್ಲಿ ಯಡಿಯೂರಪ್ಪ ಅವರಿಗೆ ಒಂದು ಮಹತ್ವದ ಸ್ಥಾನಮಾನ ಇದೆ ಮತ್ತು ಬಿಜೆಪಿಯನ್ನು ಕಟ್ಟಿದವರು, ಬಿಜೆಪಿಯನ್ನು ಈ ಮಟ್ಟಕ್ಕೆ ಬೆಳೆಸಿದವರು ಅನ್ನುವಂಥ ವಿಚಾರಗಳು ಇದ್ದಾವೆ. ನಾನು ಈ ವಿಚಾರವಾಗಿ ಗಿರಿಧರ್ ಶೆಟ್ಟಿ ಅವರೇ, ಯಡಿಯೂರಪ್ಪ ಅವರು ನಡೆದು ಬಂದಂಥ ಒಂದು ರಾಜಕೀಯ ಹಾದಿ ಇದೆಲ್ಲ, ಅದನ್ನು ನೀವು ಎಲ್ಲಿಂದ ಗುರುತಿಸ್ತೀರಿ, ಏನಂತ ಹೇಳ್ತೀರಿ, ಹೇಗೆ ಅಂತ ಹೇಳ್ತೀರಿ? ಈಗ ಅವರ ಪದಚ್ಯುತಿಗೆ ಕಾರಣ ಅಥವಾ ರಾಜೀನಾಮೆ ಕೊಡಿಸಿದ ವಿಚಾರಗಳು ನಾವು ಮುಂದಕ್ಕೆ ಮಾತಾಡೋಣ. ಅವರು ಬೆಳೆದು ಬಂದ ಹಾದಿ ಅಂದ್ರೆ ಅವರದು ಸುದೀರ್ಘ, ಈಗ 5 ದಶಕಗಳ ರಾಜಕೀಯ ಅಂತ ಹೇಳ್ತಾರೆ. ಹೌದು. 1970ರಿಂದಲೂ ಅವರು ಉದ್ದಕ್ಕೆ, ಈಗ ಬಿಜೆಪಿ ಅನ್ನೋದು ಅವಾಗ ಜನಸಂಘ ಇತ್ತು, ಅನಂತರ ಬಿಜೆಪಿ ಆಗಿತ್ತು 70ರ ನಂತರ 80ರಲ್ಲಿ. ಬಿಜೆಪಿಗೆ ಅಸ್ತಿತ್ವ ಇರಲಿಲ್ಲ. ಅಂಥ ಸ್ಥಿತಿಯಲ್ಲಿ ಅವರು ಬಿಜೆಪಿಯನ್ನು ಕಟ್ಟಿ ಬೆಳೆಸಿದ್ದಾರೆ ಅನ್ನೋದನ್ನು ಎಲ್ಲರೂ ಹೇಳ್ಕೊಂಡು ಬಂದಿದ್ದಾರೆ. ಬಿಜೆಪಿ ಅವರು ಕೂಡ ಹೇಳ್ತಾನೆ ಬಂದಿದ್ದಾರೆ, ಒಪ್ತಾರೆ. ಕಲ್ಲು ಮುಳ್ಳಿನ ಹಾದಿ. ಆದ್ರೆ ಈಗ ಇವತ್ತು ಯಡಿಯೂರಪ್ಪ ಅವರು ಮಾತನಾಡೋ ಸಂದರ್ಭದಲ್ಲಿ ಕೂಡ ಈ ರಾಜೀನಾಮೆ ಮಾತನಾಡೋ ಸಂದರ್ಭದಲ್ಲಿ ಕೂಡ ಹೇಳಿದರು, ನಾನೊಬ್ಬ ಸಾಮಾನ್ಯ ನಗರಸಭೆಯ ಸದಸ್ಯನಾಗಿ ಬಂದೆ ಅಂತ. ಎಲ್ಲಿಂದ ಏನೇನು
1972ರಲ್ಲಿ ಅವರು ಮೊದಲ ಬಾರಿಗೆ ಶಿಕಾರಿಪುರ ಪುರಸಭೆಗೆ ಆಯ್ಕೆ ಆಗ್ತಾರೆ. ಅದಕ್ಕೂ ಮೊದಲು ಅವರು ಸಂಘದ ಕಾರ್ಯಕರ್ತರು. ಶಿಕಾರಿಪುರ ಘಟಕದಲ್ಲಿ ಅವರು ಕಾರ್ಯವಾಹಕರಾಗಿ RSS ಕಾರ್ಯವಾಹಕರಾಗಿ ಮೊದಲ ಬಾರಿಗೆ ಅವರು ಅಲ್ಲಿ ಸಾರ್ವಜನಿಕ ಜೀವನ ಅಂದ್ರೆ ಅಂತ ಒಂದು ಆ ವೇದಿಕೆ ಸಿಗುತ್ತೆ. ಅನಂತರ 72ರಲ್ಲಿ ಪುರಸಭೆಗೆ, 75ರಲ್ಲಿ ಅವರು ಪುರಸಭೆಯ ಅಧ್ಯಕ್ಷರು ಕೂಡ ಆಗ್ತಾರೆ ಮೊದಲ ಅವಧಿಗೆ. 1975ರಲ್ಲಿ ಶಿಕಾರಿಪುರ ಪುರಸಭೆಯ ಅಧ್ಯಕ್ಷರು. ಅದೇ ಸಂದರ್ಭದಲ್ಲಿ ಅವರು ಶಿಕಾರಿಪುರ ತಾಲೂಕು ಘಟಕದ ಜನಸಂಘದ ಅಧ್ಯಕ್ಷರು ಕೂಡ ಆಗಿರ್ತಾರೆ. ಇದು ಎರಡು, ಒಂದು ಪಕ್ಷದ ವೇದಿಕೆ, ಪಾರ್ಟಿ ಏನು ಸಂಘಟನೆ. ತಾಲೂಕು ಘಟಕದ ಅಧ್ಯಕ್ಷರು ಅಂತ ಹೇಳಿದ್ರೆ ಒಂದು ಪಕ್ಷದಲ್ಲಿ ಒಂದು ಏನು ಗ್ರಾಸ್ ರೂಟ್ ಲೆವೆಲ್ ಅಥವಾ ಒಂದು ಸಣ್ಣ ಮಟ್ಟದ ಒಂದು ಏನು ಹುದ್ದೆ. ಇವತ್ತಿನ ಅವರ ಮುಖ್ಯಮಂತ್ರಿಯ ಸ್ಥಾನಕ್ಕೆ ನಾವು ಕಂಪೇರ್ ಮಾಡಿ ನೋಡುವಾಗ ನೀವು ಹೇಳಿದಾಗ ಅತ್ಯಂತ ತಳಮಟ್ಟದಿಂದ ಬಂದವರು. ತಳಮಟ್ಟ. ಅದಕ್ಕಿಂತಲೂ ಅವರು ಸಾಮಾನ್ಯ ಒಬ್ಬ ರೈತನ ಮಗ. ಅದರಲ್ಲೂ ಅವರು ಮಂಡ್ಯ ಜಿಲ್ಲೆಯವರು. ಮಂಡ್ಯ ಜಿಲ್ಲೆಯ ಬೂಕನಕೆರೆ ಅನ್ನುವ ಒಂದು ಹಳ್ಳಿ. ಬೂಕನಕೆರೆ ಮಂಡ್ಯ ಜಿಲ್ಲೆಯಲ್ಲಿ ಹಳ್ಳಿ. ಒಂದು PUC ಅಷ್ಟೇ ಅವರು ಫಸ್ಟ್ ಮೊದಲಿಗೆ ಕಲಿತಿದ್ದು. ಅನಂತರ ಸಮಾಜ ಕಲ್ಯಾಣ ಇಲಾಖೆಯ ಒಂದು ಕ್ಲರ್ಕ್ ಹುದ್ದೆಗೆ ಅವರು ಅರ್ಜಿ ಗುಜರಾಯಿಸ್ತಾರೆ. ಆ ನಂತರ ಹುದ್ದೆ ಕೂಡ ಸಿಗುತ್ತೆ. ಆದ್ರೆ ಆ ಹುದ್ದೆ ಬೇಡ ಅನ್ನುವ ಅಂತ ಶಿಕಾರಿಪುರಕ್ಕೆ RSS ಕಾರ್ಯಕರ್ತನಾಗಿ ಅವರು ಶಿಕಾರಿಪುರಕ್ಕೆ ಬರ್ತಾರೆ. ಶಿಕಾರಿಪುರದಲ್ಲಿ ಏನಾದ್ರೂ ಕೆಲಸ ಸಿಗಬೇಕಲ್ಲ ಅನ್ನುವ ಒಂದು ಆ ನೆಲೆಯಿಂದ ಅವರು ಒಂದು ರೈಸ್ ಮಿಲ್ ನಲ್ಲಿ ರೈಟರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ರೈಸ್ ಮಿಲ್ ನಲ್ಲಿ ರೈಟರ್ ಆಗಿ ಶಿಕಾರಿಪುರದಲ್ಲಿ ಕೆಲಸಕ್ಕೆ ಸೇರ್ತಾರೆ. ಅದು ಕೂಡ ಒಂದು ಮಹತ್ವದ ಮೈಲಿಗಲ್ಲು ಅಥವಾ ಅವರ ಜೀವನದ ದಿಕ್ಕು ಬದಲಿಸಿದ್ದು ಅಂತಲೇ ಹೇಳ್ಬೇಕು. ಯಾಕಂದ್ರೆ ಅವರು ಸರ್ಕಾರಿ ವೃತ್ತಿಯಲ್ಲಿ ಇದ್ದುಕೊಂಡಿದ್ರೆ ಅವರು ಅಲ್ಲೇ ಇರ್ತಿದ್ರು ಅಥವಾ ಬೇರೆ ಏನಾದ್ರು ದೊಡ್ಡ ಹುದ್ದೆಗೆ ಬರ್ತಾ ಇದ್ರೆ ಸಾರ್ವಜನಿಕ ಜೀವನಕ್ಕೆ ಬರ್ತಾರೆ ಅಥವಾ ರಾಜಕೀಯದ ಹಾದಿಗೆ ಬರ್ತಾರೆ. ಅದಕ್ಕೆ ಒಂದು ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅಬ್ಬಬ್ಬ ಅಂತ ಹೇಳಿದ್ರೆ ಅವರ ಏನು ಒಂದು ಸೂಪರ್ಡೆಂಟ್ ಅಥವಾ ಏನು ಡೈರೆಕ್ಟರ್ ಅಂತ ಹೇಳ್ತಾರೆ, ಡೆಪ್ಯೂಟಿ ಡೈರೆಕ್ಟರ್ ಜಿಲ್ಲಾ ಮಟ್ಟದಲ್ಲಿ ಅವರಿಗೆ, ಯಾಕಂದ್ರೆ ವಯಸ್ಸು ಮತ್ತು ಆ ಒಂದು ಏನು ಪ್ರಮೋಷನ್ ಮೇಲೆ ಏರಬಹುದಾಗುವಂತ ಸಾಧ್ಯತೆಗಳಿತ್ತು. ಆ ಸಂದರ್ಭದಲ್ಲಿ ಅವರು ರೈಸ್ ಮಿಲ್ಲಿನ ರೈಟರ್ ಆಗಿದ್ದ ಸಂದರ್ಭದಲ್ಲಿ 1967ರಲ್ಲಿ ಅವರು ರೈಸ್ ಮಿಲ್ಲಿನ ಮಾಲೀಕ ಪುತ್ರಿಯನ್ನೇ ಅವರು ಮದುವೆ ಆಗ್ತಾರೆ. ಅದೇ ರೈಸ್ ಎಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅದೇ ರೈಸ್ ಮಿಲ್ ನ ಮಾಲೀಕರ ಪುತ್ರಿಯನ್ನು ಮದುವೆ ಆಗ್ತಾರೆ. ಮೈತ್ರಾದೇವಿ ಬಹುಶಃ ಇಡೀ ಬದುಕಿಗೆ ಒಂದು ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳಬೇಕು. ಯಾಕಂದ್ರೆ ಅವರು ಒಬ್ಬ ರೈಸ್ ಮಿಲ್ಲಿನ ಮಾಲೀಕರ ಪುತ್ರಿಯನ್ನು ಮದುವೆ ಆಗಿದ್ದು ಸಹಜವಾಗಿ ಅವರು ರೈಸ್ ಮಿಲ್ಲಿನ ಮಾಲೀಕರು ಕೂಡ ಆಗ್ತಾರೆ. ಅದೇ ಕಾರಣಕ್ಕೂ ಅವರು ಅನಂತರ ಸಾರ್ವಜನಿಕ ಜೀವನದಲ್ಲಿ ಕೂಡ ಮಹತ್ವದ ಬೆಳವಣಿಗೆ ಸಾಧಿಸ್ತಾರೆ. 1970ರಲ್ಲಿ ಅವರು ಪುರಸಭೆಗೆ ಅಲ್ಲ ಕಾರ್ಯವಾಹಕರಾಗಿ ಅವರು ಪ್ರಚಾರಕ್ಕೆ, ಅದರಲ್ಲೂ ಕೂಡ ಒಂದು ಮಹತ್ವದ ಹುದ್ದೆ ಸಿಕ್ತು. ಕಾರ್ಯಕರ್ತರಾಗಿದ್ದವರು RSS ನಲ್ಲಿ ತಾಲೂಕು ಸೆಕ್ರೆಟರಿ ಹುದ್ದೆಗೆ ಬರ್ತಾರೆ. ಅನಂತರ ಅವರು ಪುರಸಭೆಗೆ 72ರಲ್ಲಿ ಪುರಸಭೆಗೆ ಎಂಟ್ರಿ ಆಗುವುದು. 75ರಲ್ಲಿ ಅಧ್ಯಕ್ಷರಾಗ್ತಾರೆ. ಅನಂತರ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಅವರು ಜೈಲು ಪಾಲಾಗ್ತಾರೆ. ಬೆಳ್ಳಾರಿ ಜೈಲಿನಲ್ಲಿ 2 ವರ್ಷ ಕಾಲ ಬೆಳ್ಳಾರಿ ಜೈಲಿನಲ್ಲಿ ಇದ್ರು. ಅನಂತರ ಜನಸಂಘದ ಪ್ರಮುಖರು ಯಾರಿದ್ರು, ಸಂಘದ ಆವಾಗ RSS ಒಂದು ನಿಗೂಢ ಚಟುವಟಿಕೆ ಕೂಡ ಮಾಡ್ತಾ ಇದ್ರು. ಏನು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಭೂಗತವಾಗಿ ಚಟುವಟಿಕೆಗಳು ನಡೀತಾ ಇತ್ತು. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ರಾಷ್ಟ್ರಾದ್ಯಂತ ಚಟುವಟಿಕೆ ನಡೀತಾ ಇತ್ತು. ಕೇಂದ್ರ ಸರ್ಕಾರದ ವಿರುದ್ಧ ಏನೆಲ್ಲ ಕಾರ್ಯಕ್ರಮಗಳು ಉಂಟಾಗಿತ್ತು. ಜನತಾ ಪರಿವಾರ ಕೂಡ ಇತ್ತು. ಅನಂತರ ಜನತಾ ಪರಿವಾರ ಹೋಗಿ ಜನತಾ ಪಕ್ಷ, ಭಾರತೀಯ ಜನತಾ ಪಾರ್ಟಿ ಕೂಡ ಆಗಿದ್ದು ತುರ್ತು ಪರಿಸ್ಥಿತಿಯ ನಂತರ 1980ರಲ್ಲಿ. ಅವಾಗ ಇವರಿಗೂ ಕೂಡ ಉನ್ನತ ಹುದ್ದೆ ಸಿಗುತ್ತೆ. ತಾಲೂಕು ಆದ್ಮೇಲೆ ಅವ್ರಿಗೆ ಜಿಲ್ಲಾಧ್ಯಕ್ಷ ಕೂಡ ಆಗ್ತಾರೆ 83ರಲ್ಲಿ. ಅದೇ 83ರಲ್ಲಿ ಅವರು ಮೊದಲ ಬಾರಿಗೆ ಶಿಕಾರಿಪುರ ಕ್ಷೇತ್ರದ ವಿಧಾನಸಭೆಯಲ್ಲಿ ಕೂಡ ಸ್ಪರ್ಧೆ ಮಾಡ್ತಾರೆ. ಅದರಲ್ಲಿ ಭಾರಿ ಅಂತರಗಳಿಂದ ಅವರು ಗೆಲುವು ಕೂಡ ಸಾಧಿಸ್ತಾರೆ. ಶಿಕಾರಿಪುರದಲ್ಲಿ ಮೊದಲ ಬಾರಿಗೆ ಏನು ಶಿಕಾರಿಪುರ ಮೂಲಕ ವಿಧಾನಸಭೆಗೆ ಪ್ರವೇಶ ಮಾಡ್ತಾರೆ. ಅದು ಅವರ ಮೊದಲ ಘಟ್ಟ. ಸಂದರ್ಭದಲ್ಲಿ ಕೂಡ ಕೊನೆಯ ಭಾಷಣ ವಿಧಾನಸಭೆ. ಅವರು ಆವತ್ತಿನ ದಿನಗಳನ್ನು ಮೆಲುಕು ಹಾಕಿದ್ರು. ತಮ್ಮ ಜೊತೆ ಬೆಳ್ತಂಗಡಿಯ ಶಾಸಕರಿದ್ದರು, ವಸಂತ ಬಂಗೇರ ಮತ್ತು ನಾನು ಇಬ್ಬರೇ ರಾಜ್ಯದಲ್ಲಿ ಪಕ್ಷ ಕಟ್ಟಿದ್ದು ಅದೆಲ್ಲ ಹೇಳ್ತಾರೆ. ಆನಂತರ ವಸಂತ ಬಂಗೇರ ಬೇರೆ ಪಕ್ಷಕ್ಕೆ ಹೋಗ್ತಾರೆ. ಆದ್ರೆ ನಾನು ಮಾತ್ರ ಒಂದೇ ಪಕ್ಷದಲ್ಲಿ ಇದ್ದುಕೊಂಡು
ಪಕ್ಷವನ್ನು ಈ ಹಂತಕ್ಕೆ ತೆಗೆದುಕೊಂಡು ಬಂದೆ, ಇದಕ್ಕೆ ಜನರು ಕೂಡ ಕಾರಣ, ಶಿಕಾರಿಪುರದ ಜನರು ನನ್ನನ್ನು ಈ ಹಂತಕ್ಕೆ ಬೆಳೆಸಿದ್ರು ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಹೌದೌದು, ನಾನು ಪುರಸಭೆಗೆ ಸೈಕಲ್ ನಲ್ಲಿ ಹೋಗ್ತಾ ಇದ್ದೆ ಮಾತುಗಳನ್ನು. ಎಸ್, ಅವರು ಹೇಳುವಂತ ಮಾತು. ಎಸ್, ನಾನು ಮತ್ತು ವಸಂತ ಬಂಗೇರ ಜೊತೆಯಾಗಿ ಏನು ವಿಧಾನಸಭೆಗೆ ಪ್ರವೇಶ ಮಾಡಿದೆವು. ಎಸ್, ಆ ನಂತರ ಏನು ಪಕ್ಷ ದೊಡ್ಡ ಮಟ್ಟದಲ್ಲಿ ಪಕ್ಷದ ಬೆಳವಣಿಗೆ ಆಯಿತು, ಪಕ್ಷವನ್ನು ನಮಗೆ ಕಟ್ಟಲಿಕ್ಕೆ ಸಾಧ್ಯ ಆಯಿತು. ಮತ್ತು ಎಸ್, ಇವತ್ತು ಬಿಜೆಪಿಗೆ ಇಡೀ ರಾಜ್ಯದಾದ್ಯಂತ ಏನು ನಾಯಕರುಗಳಿದ್ದಾರೆ, ಕಾರ್ಯಕರ್ತರುಗಳು ಇದ್ದಾರೆ. ಎಸ್, ಈಗ ಪ್ರಶ್ನೆ ಇದು ಗಿರಿಧರ್ ಶೆಟ್ಟಿ ಅವರೇ, ಇಂಥ ಒಬ್ಬ ನಾಯಕ, ಪಕ್ಷವನ್ನು ಕಟ್ಟಿದ ನಾಯಕ, ಮತ್ತು ಎಸ್ ಇವತ್ತಿಗೆ ಕೂಡ ಬಿಜೆಪಿ ಅಂದರೆ ಯಡಿಯೂರಪ್ಪ, ಯಡಿಯೂರಪ್ಪ ಅಂದರೆ ಬಿಜೆಪಿ ಅನ್ನುವಂಥದ್ದೇ ಮಾತುಗಳು. ಮತ್ತು ಯಾಕಂತ ಹೇಳಿದ್ರೆ ಯಡಿಯೂರಪ್ಪ ಒಬ್ಬ ಜನಸಮುದಾಯದ ನಾಯಕ. ಈಗ ನಾಯಕರು, ಅನೇಕ ಮಂದಿ ನಾಯಕರು ಇರ್ತಾರೆ, ಅವರವರ ಕ್ಷೇತ್ರದಲ್ಲಿ MLA ಆಗಿರ್ತಾರೆ, ಅವರವರ ಕ್ಷೇತ್ರದಲ್ಲಿ MP ಗಳಾಗಿರ್ತಾರೆ, ಆ ಕ್ಷೇತ್ರಕ್ಕೆ ಸೀಮಿತರಾಗಿರ್ತಾರೆ. ಆದ್ರೆ ಇಡೀ ಕರ್ನಾಟಕದ ಮಟ್ಟಿಗೆ ಜನನಾಯಕ ಅಂತ ಯಡಿಯೂರಪ್ಪ ಅವರು ಗುರುತಿಸಲ್ಪಡ್ತಾರೆ. ಎಸ್, ನೀವು ಇವಾಗ ಯಡಿಯೂರಪ್ಪ ಅವರನ್ನು ಇವತ್ತು ಏನು ರಾಜೀನಾಮೆ ಕೊಡುವಂತ ಪ್ರಸಂಗ ಬಂತಲ್ಲ, ಅದನ್ನು ಪದಚ್ಯುತಿ ಅಂತ ಹೇಳೋದು ಅಥವಾ ರಾಜೀನಾಮೆವು, ಎಸ್, ಇದು ಎಷ್ಟರ ಮಟ್ಟಿಗೆ ಇದನ್ನು ಯಾವ ರೀತಿ ಬಿಜೆಪಿ ಅರಗಿಸಿಕೊಳ್ಳುತ್ತೆ ಅಥವಾ ಸಮರ್ಥನೆ ಮಾಡಿಕೊಳ್ಳುತ್ತೆ ಅಂತ? ಈ ಹಿಂದಿನ ಬಗ್ಗೆ ನಾವು ಹೇಳುವುದಾದ್ರೆ 2004ರಲ್ಲಿ ಬಿಜೆಪಿಗೆ ಮೊದಲ ಬಾರಿಗೆ ಅತಿ ಹೆಚ್ಚು ಸ್ಥಾನ ಬರುತ್ತೆ. ಆದ್ರೆ ಅವಾಗ ದೇವೇಗೌಡರು ಮತ್ತೆ ಕಾಂಗ್ರೆಸ್ ಪ್ರಬಲ ಆಗಿದ್ರು. ಬಿಜೆಪಿ ಅಧಿಕಾರ ಕೇಂದ್ರಕ್ಕೆ ಬರಬಾರದು ಅಂತ JDS ಮತ್ತೆ ಕಾಂಗ್ರೆಸ್ ಸೇರ್ಕೊಂಡು ಧರಮ್ ಸಿಂಗ್ ಅವರನ್ನು ಮುಖ್ಯಮಂತ್ರಿ ಮಾಡಿದ್ರು. ಹೌದು. ಆದ್ರೆ 2 ವರ್ಷ ಅದು ಕೂಡ ಸರಿಯಾಗಿ ನಡೆಯಲಿಲ್ಲ. ಈ ಯಡಿಯೂರಪ್ಪ ಕುಮಾರಸ್ವಾಮಿ ಅವರ ಜೊತೆ ಸರ್ಕಾರ ಮಾಡಿದ್ರು. ಅದರಲ್ಲಿ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದ್ರು. ಮತ್ತೆ ಅನಂತರ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೆ 2008ರಲ್ಲಿ. 2008ರಲ್ಲಿ ಕೂಡ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ಬರುತ್ತೆ. ಅದಕ್ಕೂ ಮುನ್ನ ಏನು ಧರಮ್ ಸಿಂಗ್ ಅವರನ್ನು ಬೀಳಿಸಿ 2020 ಸರ್ಕಾರ ಬಂದದ್ದು. ಹೌದಾ? 2020 ಸರ್ಕಾರದಲ್ಲಿ ಎಸ್, ಮತ್ತೆ ಯಡಿಯೂರಪ್ಪನವರಿಗೆ ಅಧಿಕಾರ ಕೊಡಲಿಲ್ಲ, ಕುಮಾರಸ್ವಾಮಿ ವಚನ ಭ್ರಷ್ಟ ಮಾಡಿದ್ರು. ಅದೇ ಮಾತನ್ನು ಇಟ್ಕೊಂಡು ಅವರು ರಾಜ್ಯದಲ್ಲಿ ಇಡೀ ತಿರುಗಾಡಿ ಬಿಜೆಪಿಯನ್ನು ಮತ್ತೆ ಅಧಿಕಾರಕ್ಕೆ ತಂದಿದ್ರು. ಅಧಿಕಾರಕ್ಕೆ ತಂದದ್ದು. ಎಸ್ 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 ಅಂದ್ರೆ ನೀವು ಹೇಳುವಂತದ್ದು ನೀವು ಹೇಳುವಂತದ್ದು ಇದು ಯಡಿಯೂರಪ್ಪ ಅವರೇ ಮತ್ತೆ ಬಿಜೆಪಿ ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ಬರಲಿಕ್ಕೆ ಕಾರಣಕರ್ತರು ಅಂತ. ಹೌದು. ಅನಂತರ 2011ರಲ್ಲಿ ಇವರ ಸ್ಥಾನ ಕೆಳಗಿಳಿದ್ರು. ಅದಕ್ಕೆ ಭ್ರಷ್ಟಾಚಾರ ಪ್ರಕರಣ ಕಾರಣ ಆಗಿತ್ತು. ಅನಂತರ ಇವರು ಕೆಜೆಪಿ ಕಟ್ಟಿದ್ರು. 2013ರಲ್ಲಿ ಬಿಜೆಪಿಯನ್ನು ಸೋಲಿಸಬೇಕು ಅಂತ ಬಿಜೆಪಿ ಸರ್ವನಾಶ ಸೋತಿತ್ತು. ಅದರಲ್ಲಿ ಕಾಂಗ್ರೆಸ್ಗೆ ಕೂಡ ಲಾಭ ಆಯ್ತು ಕೆಜೆಪಿಯಿಂದಾಗಿ. ಕೆಜೆಪಿ ಕಟ್ಟಿದ ವಿಚಾರ 2014ರಲ್ಲಿ ಇವರನ್ನೇ ಮತ್ತೆ ತಂದ್ರು. ಅನಿವಾರ್ಯವಾಗಿ ಯಡಿಯೂರಪ್ಪ ಅವರೇ ಬೇಕು ಅಂತ. 2014ರಲ್ಲಿ ಲೋಕಸಭೆ ಚುನಾವಣೆ ಹೊತ್ತಿಗೆ ರಾಷ್ಟ್ರೀಯ ನಾಯಕರು ಇವರನ್ನು ಮತ್ತೆ ಪಕ್ಷಕ್ಕೆ ಸೇರಿಸಿದ್ರು. ಪಕ್ಷಕ್ಕೆ ಸೇರಿಸಿ ಇವರಿಂದಾಗಿ 28 ಸ್ಥಾನ ರಾಜ್ಯದಲ್ಲಿ ಇದ್ರೆ 19 ಸ್ಥಾನ ಏನು ಲೋಕಸಭೆಯಲ್ಲಿ ಬಿಜೆಪಿಗೆ ಆಯ್ತು. ಒಂದೇ ವರ್ಷದ ಅಂತರದಲ್ಲಿ. ಬಿಜೆಪಿ ಯಾವಾಗ ಸೋತಿತ್ತು 2013ರಲ್ಲಿ, 2014ರಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನಗಳು ಸಿಕ್ಕಿತ್ತು. ಅದರಲ್ಲಿ ಮೋದಿದ್ದು ಫ್ಯಾಕ್ಟರ್ ಇರ್ಬೋದು, ಯಡಿಯೂರಪ್ಪ ಫ್ಯಾಕ್ಟರ್ ಕೂಡ ಅಲ್ಲಿ ಕೆಲಸ ಮಾಡಿದೆ ಅಂತ. ಇನ್ನೊಂದು ನಮ್ಮ ಜೊತೆಗೆ ಬೆಂಗಳೂರಿನ ಹಿರಿಯ ಪತ್ರಕರ್ತರು ಆಗಿರುವಂತಹ ಮತ್ತು ರಾಜಕೀಯ ವಿಶ್ಲೇಷಕರು ಆಗಿರುವಂತಹ ನಂಜುಂಡಪ್ಪ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಎಸ್ ಒಟ್ಟು ಈ ಒಂದು ಬೆಳವಣಿಗೆಯನ್ನು ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್? ಯಡಿಯೂರಪ್ಪ ಅವರು ಇವತ್ತು ರಾಜೀನಾಮೆ ಕೊಡುವಂತ ಈ ಒಂದು ಪ್ರಸಂಗ ಒಂದು, ಜೊತೆಗೆ ಇಡೀ ನಿನ್ನೆ ದಿವಸ ಲಿಂಗಾಯತ ಸಮುದಾಯದ ಸ್ವಾಮೀಜಿಗಳು ಏನು ಸಮಾವೇಶ ಮಾಡಿ ಯಡಿಯೂರಪ್ಪ ಅವರನ್ನು ಕೆಳಗೆ ಇಳಿಸಬಾರದು ಅನ್ನುವಂತ ಒಂದು ಬೆದರಿಕೆ ಅಥವಾ ಒಂದು ಹಕ್ಕೊತ್ತಾಯ ಮಾಡಿದ ನಡುವೆ ಕೂಡ ಯಡಿಯೂರಪ್ಪ ಅವರು ರಾಜೀನಾಮೆ ಕೊಡಬೇಕಾದಂತ ಪ್ರಸಂಗ ಬಂತು. ಏನು ಹೇಳಲಿಕ್ಕೆ ಬಯಸ್ತೀರಿ? ಒಟ್ಟಾರೆ ಈ ಬೆಳವಣಿಗೆ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿಲ್ಲ. ಒಂದು ನಾವು ಮೂಲಭೂತವಾಗಿ ನೋಡುವಂತದ್ದು ಏನಂತಂದ್ರೆ, ಈಗ ನಮ್ಗೆ ಬಹಳ ಮುಖ್ಯವಾಗಿ ನೆರೆ ಇದೆ, ಕೊರೋನಾ ಸಮಸ್ಯೆ ಇದೆ, ಉದ್ಯೋಗ ಸಮಸ್ಯೆ ಇದೆ, ಆರ್ಥಿಕ ಸಮಸ್ಯೆ ಇದೆ, ಯಾವುದೇ ಇಲಾಖೆಗಳಲ್ಲಿ ಕೆಲಸ ಆಗ್ತಾ ಇಲ್ಲ, ಬಜೆಟ್ ಕಾರ್ಯಕ್ರಮಗಳು ನಡೆಸ್ತಾ ಇಲ್ಲ, ಒಟ್ಟಾರೆ ಆಡಳಿತ ವ್ಯವಸ್ಥೆ ಒಂದ್ ರೀತಿ ಸ್ಟ್ಯಾಂಡ್ ಸ್ಟಿಲ್ ಆಗ್ಬಿಟ್ಟಿದೆ. ಈ ಹಂತದಲ್ಲಿ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಪದಚ್ಯುತಿಗೊಳಿಸಿರುವಂತದ್ದು, ಇದೊಂದು ರೀತಿ ಬಲವಂತ ಕೆಳಗಡೆ ಇಳಿಸಿರುವಂತ ಒಂದು ಪ್ರಯತ್ನ, ಬಲವಂತದ ರಾಜೀನಾಮೆ.
ರಾಜೀನಾಮೆ ಇದು ನಿಜಕ್ಕೂ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೇದಲ್ಲ. ಓಕೆ. ಆಮೇಲೆ ಈ ಸಂದರ್ಭದಲ್ಲಿ ರಾಜ್ಯಪಾಲರು ಹೊಸದಾಗಿ ಬಂದಿರುವಂತಹ ಥಾವರ್ ಚಂದ್ ಗೆಹ್ಲೋಟ್ ಅವರು ಇದ್ದಾರಲ್ವಾ, ಹೌದು, ಅವರು ಏಕಾಏಕಿ ರಾಜೀನಾಮೆ ಅಂಗೀಕರಿಸಿ ಇಡೀ ಸಂಪುಟವನ್ನ ವಿಸರ್ಜನೆ ಮಾಡಿರುವಂತದ್ದು ಕೂಡ ಇಡೀ ರಾಜ್ಯದಲ್ಲಿ ಒಂದ್ ರೀತಿ ಶೂನ್ಯ ಆವರಿಸುವಂತಹ ಒಂದು ರಾಜಕೀಯ ಬಿಕ್ಕಟ್ಟು ನಿರ್ಮಾಣ ಆಗುವಂತಹ, ಸಂವಿಧಾನ ಬಿಕ್ಕಟ್ಟು ನಿರ್ಮಾಣ ಆಗುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಒಂದು ಭಾಗ. ಇನ್ನೊಂದು ಭಾಗನ ನಾವು ನೋಡೋದಾದ್ರೆ, ಯಡಿಯೂರಪ್ಪ ಅವರನ್ನ ಯಾಕೆ ಬಲವಂತವಾಗಿ ಇಳಿಸಿದ್ರು ಅಂತಂದ್ರೆ, ಅವರಿಗೆ ಮುಂದಿನ ಚುನಾವಣೆಗೆ ಹೊಸ ಟೀಮ್ ಅನ್ನು ಒಂದನ್ನು ರೆಡಿ ಮಾಡ್ಬೇಕೀಗ. ಆ ಉದ್ದೇಶದಿಂದ ಬಿಜೆಪಿಯ ಒಂದು ಬಹಳ ಪ್ರಮುಖ ನಾಯಕರು ಬಹಳ ರಾಜಕೀಯ ದಾಳಗಳನ್ನ ಉರುಳಿಸಿ ಈ ಹಂತದವರೆಗೂ ತಗೊಂಬಂದು ಅವ್ರ ಕೈಲಿ ರಾಜೀನಾಮೆ ಕೊಡ್ತಿದ್ದಾರೆ. ಅಂದ್ರೆ ರಾಜೀನಾಮೆ ಇನ್ನೂ ಸ್ವಲ್ಪ ಡಿಲೇ ಆಗಬಹುದು ಅನ್ನೋ ನಿರೀಕ್ಷೆ ಇತ್ತು ಹೈಕಮಾಂಡ್ಗೆ. ಆದ್ರೆ ಏಕಾಏಕಿ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟರು. ಬಹುಶಃ ಹೈಕಮಾಂಡ್ ಏನ್ ಅನ್ಕೊಂಡಿತ್ತು ಅಂತಂದ್ರೆ, ಆಗಸ್ಟ್ 15 ಇರ್ಲಿ, ಅವರು ಸ್ವತಂತ್ರ ದಿವಸ ಧ್ವಜಾರೋಹಣ ನಡೆಸಿ ಆ ನಂತರ ರಾಜೀನಾಮೆ ಪಡೆಯಬಹುದು ಅನ್ನೋ ಒಂದು ದೇಶದಲ್ಲಿ ಇತ್ತು. ಇವತ್ತು ನಮ್ಗೆ ತಿಳಿದು ಬಂದಿರೋ ಮೂಲಗಳ ಪ್ರಕಾರ ಹೈಕಮಾಂಡ್ ನಿಂದ ಅದೇ ಸೂಚನೆ ಬಂದಿರ್ಲಿಲ್ಲ ರಾಜೀನಾಮೆ ಕೊಡಿ ಅಂತ. ಅವರೇ ಏಕಾಏಕಿ ರಾಜೀನಾಮೆ ಕೊಟ್ಟು ಬಿಜೆಪಿ ಹೈಕಮಾಂಡ್ ಅನ್ನ ಗಲಿಬಿಲಿಗೊಳಿಸಿದ್ರೆ ಒಂದ್ ರೀತಿ ಅವ್ರಿಗೆ ದಿಕ್ಕಾಪಾಲಾಗೋ ತರ ಮಾಡಿದೆ ಬಿಜೆಪಿ ಹೈಕಮಾಂಡ್ ಯಡಿಯೂರಪ್ಪ. ಯಾಕೆಂತಂದ್ರೆ ಅವರ ರಾಜಕೀಯ ಅನುಭವ, ರಾಜಕೀಯ ಚಾಣಾಕ್ಷತೆ, ಮತ್ತೆ ಅವ್ರಿಗೆ ಪಳಗಿರುವಂತಹ ಒಂದು ರಾಜಕೀಯ ಚದುರಂಗ ದಾಟದಲ್ಲಿ ಯಾವ ರೀತಿ ದಾಳ ಉಳಿಸ್ಬೇಕು ಅನ್ನುವಂತಹ ಒಂದು ನಿಪುಣತೆ ಕೆಲವು ರಾಜಕಾರಣಿಗಳಲ್ಲಿ ಇರುವಂತದ್ದು. ಅದು ದೇವೇಗೌಡರು ನಾವು ನೋಡ್ತೇವೆ, ಸಿದ್ದರಾಮಯ್ಯ ಕೂಡ ನಾವು ನೋಡ್ತೇವೆ. ಅದೇ ರೀತಿ ಬಹಳ ಎಲ್ಲರಿಗಿಂತ ರಾಜ್ಯ ಸುತ್ತಿರುವಂತಹ, ಅವರೆಲ್ಲರಿಗಿಂತ ಸಾಕಷ್ಟು ವರ್ಷ ಮಾಡಿರುವಂತಹ ಯಡಿಯೂರಪ್ಪ ಅವ್ರಿಗೂ ಕೂಡ ಆ ತಂತ್ರಗಾರಿಕೆ ಚೆನ್ನಾಗಿ ಗೊತ್ತಿದೆ. ಬಿಜೆಪಿ ಹೈಕಮಾಂಡ್ಗೆ ಯಡಿಯೂರಪ್ಪ ಸೆಡ್ ಹೊಡೆದಿದ್ದಾರೆ ಪರೋಕ್ಷವಾಗಿ ನೋಡೋದಾದ್ರೆ. ಅಂದ್ರೆ ನೀವು ಇಲ್ಲಿ ಹೇಳುವಂತದ್ದು ಯಾಕಂತಂದ್ರೆ ನಿನ್ನೆ ದಿವಸ ಕೂಡ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ರು ಬೆಂಗಳೂರಲ್ಲಿ, ಏನೋ ಹೈಕಮಾಂಡ್ ನ ನಿಲುವು ಗೊಂದಲಮಯವಾಗಿದೆ, ಯಾಕಂದ್ರೆ ಇನ್ನು ರಾಜೀನಾಮೆಗೆ ಅಥವಾ ಹೊಸ ಮುಖ್ಯಮಂತ್ರಿ ಬಗ್ಗೆ ಹೈಕಮಾಂಡ್ ಏನೋ ಮಾತಾಡಿಲ್ಲ ಅಂತ. ಯಾಕೆ ಅಂತಂದ್ರೆ ಅವ್ರಿಗೆ ಒಂದು ಸಿದ್ಧತೆ ಮಾಡಿರುವಂತದ್ದು ನೋಡಿ. ಇಡೀ ದೇಶ, ಇಡೀ ಜಗತ್ತಿಗೆ ಅತಿ ದೊಡ್ಡ ಪಕ್ಷ ಬಿಜೆಪಿ. ಅತಿ ಹೆಚ್ಚು ಸದಸ್ಯರನ್ನ ಜಗತ್ತಿರುವಂತಹ ಪಕ್ಷ ಬಿಜೆಪಿ. ಅತಿ ದೊಡ್ಡ ನಾಯಕರು ನರೇಂದ್ರ ಮೋದಿ, ಅಮಿತ್ ಶಾ, ಈಗ ಜೆ.ಪಿ. ನಡ್ಡಾ ಅವರು ಜೊತೆಲಿದ್ದಾರೆ. ಆಯ್ತಾ, ಇವ್ರಿಗೆ ರಾಷ್ಟ್ರ ಮಟ್ಟದಲ್ಲಿ ಒಂದ್ ರೀತಿ ಹಿನ್ನಡೆ ಆಗುವಂತ ಗವರ್ಮೆಂಟ್ ಇದು. ಇದು ಇಲ್ಲಿಂದ ಆರಂಭ ಆಗುತ್ತೆ. ಒಂದು ಪ್ರತಿತಂತ್ರ ಅಂತ ಹೇಳ್ತೇವೆ ನಾವು, ಇದೊಂದು ಪ್ರತಿತಂತ್ರ ಅಂತ. ಯಡಿಯೂರಪ್ಪ ಅವರು ಏನು ಅತ್ಯಂತ ಸಮಾಧಾನ ಚಿತ್ತರಾಗಿ ಮಾಡಿದಂತ ಒಂದು ಪ್ರತಿತಂತ್ರ ಅಂತ. ರಾಜಕೀಯ ವಲಯದಲ್ಲಿ ಶೂನ್ಯ ಆವರಿಸಿದೆ ಬಿಜೆಪಿಯಲ್ಲಿ. ಆ ಸತ್ಯ ಯಡಿಯೂರಪ್ಪ ಅವರಿಗೆ ಗೊತ್ತಿದೆ. ಆ ಸತ್ಯ ಗೊತ್ತಿರೋದ್ರಿಂದ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಈ ತರದ್ದೆಲ್ಲ ಹೇಳ್ಕೊಂಡು ಬಂದು ಇವತ್ತು ಏಕಾಏಕಿ ಘೋಷಣೆ ಮಾಡಿದ್ದಾರೆ, ರಾಜೀನಾಮೆ ಕೊಟ್ಟಿದ್ದಾರೆ. ಒಂದು ರೀತಿ ಸಂತೋಷದಿಂದ ಕೊಟ್ಟಿದ್ದಾರೆ, ಬಹಿರಂಗವಾಗಿ ಹೇಳ್ಕೊಂಡು ಅವ್ರು ಸಂತೋಷ ಅಂತ 4 ಬಾರಿ ಹೇಳ್ತಾರೆ. ಅದನ್ನ ಸಂತೋಷ ನಡೆಸಿ ಅಂತ ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಆಯ್ತಾ, ನಿಮ್ ಕೈಯಲ್ಲಿ ಮಾಡ್ತೀರಾ ಮಾಡಿ ಅನ್ನುವಂತ ಒಂದು ಪ್ರಯತ್ನ ಅವರ ಕಾಣ್ತಾ ಇದೆ. ಈಗ ಯಾವುದೇ ಕಾರಣಕ್ಕೂ ಅವರು ಮುಖ್ಯಮಂತ್ರಿ ಬಿಟ್ಟು ಇಳಿಯುವಂತವರು ಜಮಾನದವ್ರು ಅಲ್ಲೇ ಅಲ್ಲ. ಪರ್ಯಾಯ ಏನು ಅಂತ ಹೈಕಮಾಂಡ್ ಯೋಚನೆ ಮಾಡಿದ್ರೆ ಈ ಸಂದರ್ಭದಲ್ಲಿ ಅವರು ರಾಜೀನಾಮೆ ಕೊಟ್ಟು ಅವರು ತಮ್ಮ ಒಂದು ಸಾಮರ್ಥ್ಯ, ತಮ್ಮ ರಾಜಕೀಯ ಅಸ್ತಿತ್ವ, ಮತ್ತೆ ನಾವೊಂದು ಮಾಸ್ ಲೀಡರ್ ಅನ್ನೋದನ್ನ ನಿರೂಪಿಸುವ ಒಂದು ಪ್ರಯತ್ನ ಯಡಿಯೂರಪ್ಪ ಮಾಡಿದ್ದಾರೆ. ಈಗ ಇದು ಅವರೇ, ಈ ಲಿಂಗಾಯತ್ ಸಮುದಾಯದ ಅಷ್ಟು ಮಂದಿ ಸ್ವಾಮೀಜಿಗಳು ಬಂದು ನಿನ್ನೆ ದಿವಸ ಬೆಂಗಳೂರಿನಲ್ಲಿ ಅರಮನೆ ಮೈದಾನದಲ್ಲಿ ಸಮಾವೇಶ ಮಾಡಿದ್ದಾರೆ. 500ರಷ್ಟು ಸ್ವಾಮೀಜಿಗಳು ಮಠಾಧಿಪತಿಗಳು ಇದ್ರು. ಅವರು ಕೂಡ ಯಡಿಯೂರಪ್ಪ ಅವರೇ ನಮ್ಮ ನಾಯಕರು, ಅವರನ್ನು ಮುಂದುವರಿಸಬೇಕು, ಅವರನ್ನು ರಾಜೀನಾಮೆ ಪಡ್ಕೊಳ್ಬಾರದು ಅಂತ ಏನು ಬಹಿರಂಗವಾಗಿ ಘೋಷಣೆ ಮಾಡಿದ್ರು. ಹೌದು, ಇನ್ನೊಂದು ಇಷ್ಟಾದ್ರೂ ಕೂಡ
ಎಸ್ ಅಂತ ಹೇಳಿದ್ರೆ ಲಿಂಗಾಯತ ಮಠಗಳು ಇದರ ಬಗ್ಗೆ ಸಾಕಷ್ಟು ಒಂದು ರಾಜಕೀಯ ಪಕ್ಷಗಳಿಗೆ ಸಣ್ಣ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ನಾವು ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ ನೋಡಿದ್ದೇವೆ. ವೀರೇಂದ್ರ ಪಾಟೀಲ್ ಅವರನ್ನು ಕಾಂಗ್ರೆಸ್ ಕೆಳಗಿಳಿಸಿದಾಗ ಲಿಂಗಾಯತ ಯಾವ ರೀತಿ ತಿರುಗಿ ನಿಂತ ಕಾಂಗ್ರೆಸ್ ಪಕ್ಷಕ್ಕೆ ಅಂತ. ಸೊ ಇಂಥ ಸಂದರ್ಭದಲ್ಲಿ ಲಿಂಗಾಯತರು ಇಷ್ಟು ಬಹಿರಂಗ ಬೀದಿಗೆ ಬಂದಾಗ ಕೂಡ ರಾಜೀನಾಮೆ ಕೊಡುವಂತ ಪ್ರಸಂಗ ಅಂತಲ್ಲ. ಹೈಕಮಾಂಡ್ ಎಲ್ಲಾದ್ರೂ ಏನು ಲಿಂಗಾಯತ ಮಠಾಧೀಶರನ್ನು ಕನ್ವಿನ್ಸ್ ಮಾಡಿರ್ಬೋದೋ? ಇಲ್ಲ, ಮಠಾಧೀಶರನ್ನ ಕನ್ವಿನ್ಸ್ ಮಾಡಿಲ್ಲ. ನಾವ್ ಇಲ್ಲಿ ಒಂದು ನೋಡ್ಬೇಕು ಅಂತಂದ್ರೆ, ಇವತ್ತು ರಾಜೀನಾಮೆ ಕೊಟ್ಟಾದ್ಮೇಲೆ ಯಾಕೆ ಯಾವುದೇ ಸ್ವಾಮೀಜಿಗಳು ಯಾಕೆ ಈ ಒಂದು ಬಹಿರಂಗವಾಗಿ ಯಾವುದೇ ಹೇಳಿಕೆಗಳನ್ನ ನೀಡ್ತಾ ಇಲ್ಲ? ಮನೆ ಇದ್ದ ಒಗ್ಗಟ್ಟು ಯಾಕೆ ಇವತ್ತು ಮಾಯ ಆಗಿದೆ? ಇವತ್ತು ಒಗ್ಗಟ್ಟು ಮಾಯ ಆಗಿದೆ, ಚೇಂಜ್ ಆಗಿದೆ. ಇವತ್ತು ಒಗ್ಗಟ್ಟು ಮಾಯ ಆಗಿದೆ, ಚೇಂಜ್ ಆಗತ್ತೆ. ಒಂದಿಲ್ಲ ಏನು ಅಂತಂದ್ರೆ, ಯಾವತ್ತೂ ಯಾವುದೇ ವಲಯದಲ್ಲೂ ಯಾವುದೇ ಬೆಳವಣಿಗೆಗಳಲ್ಲೂ ರಾಜಕೀಯ ಅಂದ್ರೆ ಅಧಿಕಾರ ಯಾರ ಹತ್ರ ಇರುತ್ತೋ ಆ ಕಡೆ ಡೈವರ್ಟ್ ಆಗುತ್ತೆ. ಗೆದ್ದ ಎತ್ತಿನ ಬಾಲ ಹಿಡಿಯುವುದಂತ ನಮ್ಮ ಕಡೆ ಹೇಳ್ತಾರೆ. ಗೆದ್ದ ಎತ್ತಿನ ಬಾಲ ಹಿಡ್ಕೊಂಡ್ರು ಅಂತ. ಹೌದು ಹೌದು ಹೌದು, ಅದೇ ಮಾದರಿ. ಆಮೇಲೆ ಸ್ವಾಮೀಜಿಗಳು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಸ್ವಾಮೀಜಿಗಳು ಮಾಡುವಂತದ್ದು ವೈಯಕ್ತಿಕ ಲಾಭಕ್ಕೆ ಮಾಡಿದ್ದಾರೆ, ಆಯ್ತಾ? ಅವರು ಲಿಂಗಾಯತ ಸಮುದಾಯದ ಲಾಭಕ್ಕೆ ಏನ್ ಮಾಡಿಲ್ಲ. ವೈಯಕ್ತಿಕವಾಗಿ ನಮ್ಗೆ ಎಲ್ಲ ಲಾಭ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಅವರೆಲ್ಲ ಅಲ್ಲಿ ಬಂದಿದ್ದಾರೆ. ಒಂದು ಮಾಡಿರುವಂತದ್ದನ್ನ ನಾವೆಲ್ಲ ನೋಡಿದ್ದೇವೆ. ಸಾಕಷ್ಟು ಸಾಮಾಜಿಕ ಜಾಲತಾಣಗಳಲ್ಲಿ ಸ್ವಾಮೀಜಿಗಳಿಗೆ ನಾವು ಕೊಡ್ತಾ ಇರುವಂತದ್ದನ್ನು ಕೂಡ ನಾವೆಲ್ಲ ಕಂಡಿದ್ದೇವೆ. ಹೌದು, ಆಯ್ತಾ? ಸ್ವಾಮೀಜಿಗಳ ಬಗ್ಗೆ ಆ ಒಂದು ಗೌರವ, ಆ ಸ್ವಾಮೀಜಿಗಳ ಬಗ್ಗೆ ಇದ್ದಂತಹ ಒಂದು ಘನತೆ, ಆ ಒಂದು ಪರಂಪರೆ, ಆ ಒಂದು ಮೌಲ್ಯ ನಶಿಸ್ತಾ ಇದೆ. ಬಹಳ ಪ್ರಮುಖವಾಗಿ ನಾವೆಲ್ಲ ತುಂಬಾ ಗೌರವಿಸ್ತಾ ಇದ್ದೋ, ಆಧರಿಸ್ತಾ ಇದ್ದಂತಹ ಇವರು ಯಾರು ನಮ್ಮ ಚಿತ್ರದುರ್ಗದ ಸ್ವಾಮೀಜಿಗಳು ಬಂದು ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಹೌದು, ನಿಡಮಾಮಿಡಿ ಸ್ವಾಮೀಜಿಗಳು ಬರ್ತಾರೆ. ಬಹಳ ಪ್ರಬುದ್ಧರು, ಪ್ರೋಗ್ರೆಸಿವ್ ಸ್ವಾಮೀಜಿಗಳು, ಸಿದ್ಧಗಂಗಾ ಮಠದವರು ಕೂಡ ಬರ್ತಾರೆ. ಹೌದು, ರಾಜಕೀಯ ವ್ಯವಸ್ಥೆ ಸಿದ್ಧಗಂಗಾ ಮಠವನ್ನು ಕೂಡ ಒಳಗೊಂಡಂಗೆ ರಾಜಕೀಯ ವ್ಯವಸ್ಥೆಗೆ ಬಂದು ಹೇಳಿಕೆ ಕೊಡ್ತಾರೆ ಅಂತಂದ್ರೆ ಇದು ಅಷ್ಟು ಸೂಕ್ತವಾದ ಒಂದು ಬೆಳವಣಿಗೆ ಅಲ್ಲ, ಆಯ್ತಾ? ಇದು ಚುನಾವಣೆ ಒಂದು ವ್ಯವಸ್ಥೆನ ಆಯ್ಕೆ ಮಾಡ್ಬೇಕಾಗಿರುವಂತದ್ದು ಶಾಸಕರು, ಒಂದು ರಾಜಕೀಯ ಪಕ್ಷ, ಒಂದು ಸಂಸದೀಯ ವ್ಯವಸ್ಥೆ ಅಂತ ಇರುತ್ತೆ. ಅವರು ತೀರ್ಮಾನ ಮಾಡ್ಬೇಕಷ್ಟೇ ಹೊರತು ಮಠಾಧೀಶರು ಈ ರೀತಿ ಬಹಿರಂಗವಾಗಿ ಬೀದಿಗೆ ಬಂದು ಸಮಾವೇಶ ನಡೆಸಿ ಮಾಡುವಂತ ಅವಶ್ಯಕತೆ ಇಲ್ಲ. ಅವರೆಲ್ಲ ಏನ್ ಮಾಡ್ಬೇಕಾಗಿತ್ತು ಅಂದ್ರೆ, ಕೊರೋನಾ ಸಂದರ್ಭದಲ್ಲಿ ಇನ್ನಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕಾಗಿತ್ತು. ಈಗ ಶಿಕ್ಷಣ, ಉಚಿತವಾಗಿ ಶಿಕ್ಷಣ ಕೊಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡ್ಬೇಕು ಅವರು. ಮತ್ತೆ ಈಗ ಬಹಳಷ್ಟು ಜನ ಸ್ವಾಮೀಜಿಗಳ ಕೈಯಲ್ಲಿ ಬಹಳ ವೃತ್ತಿಪರ ಶಿಕ್ಷಣ ಸಂಸ್ಥೆಗಳೆಲ್ಲ ಇದಾವೆ. ಮಕ್ಕಳಿಗೆ, ಬಡವರಿಗೆ ಉಚಿತವಾಗಿ ವೃತ್ತಿ ಶಿಕ್ಷಣ ಕೊಡ್ಲಿ, ಉನ್ನತ ಶಿಕ್ಷಣ ಕೊಡ್ಲಿ, ಶಾಲೆಗಳನ್ನು ತೆರೆಯಬಹುದಿತ್ತು. ಮಕ್ಕಳೆಲ್ಲ ಇವತ್ತು ಮನೆಯಲ್ಲೇ ಕುತ್ಕೊಂಡಿದ್ದಾರೆ 1.5 ವರ್ಷದಿಂದ. ಅಟ್ಲೀಸ್ಟ್ ಅವ್ರ ಸ್ಕೂಲ್ಗಳನ್ನಾದ್ರೂ ತೆರೆಯಬಹುದಿತ್ತು. ಆ ರೀತಿ ಅವರು ರಚನಾತ್ಮಕ ಕೆಲಸ ಮಾಡೋದ್ ಬಿಟ್ಟು ಸಂಕಟ ಪರಿಸ್ಥಿತಿಯಲ್ಲಿ ಒಂದು ರಾಜಕೀಯ ವಿಚಾರಕ್ಕೋಸ್ಕರ ಸಮಾವೇಶಗೊಳ್ತಾರೆ ಅನ್ನುವಂಥದ್ದು ನಿಜಕ್ಕೂ ಒಪ್ಪುವಂತದ್ದಲ್ಲ. ಅವ್ರ ಮೇಲೆ ಇರುವಂತಹ ಗೌರವ ಬಹಳ ಒಂದ್ ರೀತಿ ದಿನೇ ದಿನ ಕ್ಷೀಣಿಸ್ತಾ ಇದೆ. ಈ ಹಂತದಲ್ಲಿ ಸ್ವಲ್ಪ ಮಟ್ಟಿಗಾದ್ರೂ ಒಂದು ಧಾರ್ಮಿಕ ವ್ಯವಸ್ಥೆ, ಧಾರ್ಮಿಕ ಧರ್ಮಗುರುಗಳು ಅನ್ನೋಂತ ಒಂದು ಗೌರವ ಇತ್ತು. ಅದು ಕೂಡ ಎಲ್ಲಂದ್ರೆ ಎಲ್ಲ ರಾಜಕೀಯ ವ್ಯವಸ್ಥೆ ಹೆಂಗೋ ಅದೇ ರೀತಿ ಇದನ್ನು ಈಗ ಮನಸ್ಸು ಮಾಡಿದ್ದರೆ, ದೃಢವಾದ ಮನಸ್ಸು ಮಾಡಿದ್ದರೆ ಲಿಂಗಾಯತರ ಸ್ವಾಮೀಜಿಗಳ ಸಭೆ ಅಥವಾ ಸಮಾವೇಶವನ್ನು ಮಾಡದ ರೀತಿಯಲ್ಲಿ ನೋಡಬಹುದಿತ್ತಲ್ವಾ? ಮಾಡ್ಬೋದಾಗಿತ್ತು, ಮಾಡೋ ಅವಶ್ಯಕತೆ ಇರ್ಲಿಲ್ಲ. ಇದು ಈಗ ಎಸ್ ಸರ್ ಈಗ ಮಾತಾಡ್ತೀನಿ. ಒಂದು 500 ಜನ ಮಠಾಧೀಶನ್ ಸೇರ್ಸದೆ ದೊಡ್ಡ ವಿಚಾರ ಅಲ್ಲ ಒಬ್ಬ ರಾಜಕಾರಣಿಗಳಿಗೆ. ಸೇರಿಸಿರುವುದು ಆಗಿದ್ದರೆ ಸೇರಿಸಿರುವಂತ ಬಲವಂತದ ಒಂದು ಸಮಾವೇಶ ನನ್ನ ಪರವಾಗಿದೆ ಅನ್ನುವಂಥದ್ದು. ಡೌಟ್ ಯಡಿಯೂರಪ್ಪ ಅವರ ಪರವಾಗಿ ಲಿಂಗಾಯತ ಸಮುದಾಯ ಇದೆ, ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ, ಆಯ್ತಾ? ಹೇಗೆ ಸಿದ್ದರಾಮಯ್ಯ ಅವರ ಪರವಾಗಿ OBC ಅಂದ್ರೆ ಹಿಂದುಳಿದ ವರ್ಗ ಇದೆಯೋ, ದೇವೇಗೌಡರ ಪರವಾಗಿ ಹೇಗೆ ಒಕ್ಕಲಿಗ ಸಮುದಾಯ ಇದೆಯೋ, ಎಲ್ಲದಕ್ಕಿಂತ ಹೆಚ್ಚಾಗಿ ಯಡಿಯೂರಪ್ಪ ಪರವಾಗಿ ಲಿಂಗಾಯತ ಸಮುದಾಯ ಇದೆ. ಸ್ವಾಮೀಜಿಗಳ ನಡವಳಿಕೆ ನಿಜಕ್ಕೂ ಸಾಧುವಲ್ಲ. ಅದನ್ನ ನಾಗರಿಕ ಸಮಾಜ, ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಪ್ಕೊಳ್ಳುವಂತ ಒಂದು ನಡೆ ಅಂತೂ ಅಲ್ವೇ ಅಲ್ಲ. ಈಗ ಎಸ್ ಇದು ಸರ್, ಈಗ ಕಳೆದ ಅವಧಿಯಲ್ಲಿ ನಾವು ಮಾತುಕತೆಯಲ್ಲಿ ಕೂಡ ಹೇಳಿದೆವು, KGP ಯನ್ನು ಕಟ್ಟಿದ್ರು ಯಾರು? ಯಡಿಯೂರಪ್ಪ ಅವರು. ತಮಗೆ ಪಕ್ಷದಿಂದ ಅಪಮಾನ ಆದಾಗ ಅಥವಾ
ಎಸ್ ಇಂಥ ಸನ್ನಿವೇಶ ಬಂದಾಗ ಬಹುಶಃ ಈ ಬಾರಿ ತುಂಬಾ ಸೈಲೆಂಟ್ ಆಗಿ ಅವರು ಏನು ಅಧಿಕಾರ ಸ್ಥಾನದಿಂದ ಇಳಿತಾ ಇದ್ದಾರೆ. ಅಂದ್ರೆ ಬಹುಶಃ ಮುಂದೆ ಆ ರೀತಿಯ ಏನು ಪೈಪೋಟಿ ಅಥವಾ ಆ ರೀತಿಯಾಗಿ ಸೆಡ್ಡು ಹೊಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಪ್ರಯತ್ನ ಆಗಿತ್ತು. ಆ ಪ್ರಯತ್ನ ಆಗಿತ್ತು. ಯಡಿಯೂರಪ್ಪ ಒಂದು 15 ಜನರ ಕೈಲಿ ರಾಜೀನಾಮೆ ಕೊಡಿಸಿ ಸರ್ಕಾರವನ್ನ ಉರುಳಿಸುವಂತಹ ಮತ್ತೆ ಕಾಂಗ್ರೆಸ್ ಅಥವಾ ಬೇರೆ ಯಾವ್ದಾದ್ರು ಪರ್ಯಾಯ ವ್ಯವಸ್ಥೆ ಮೂಲಕ ಮತ್ತೆ ಸರ್ಕಾರ ರಚನೆ ಮಾಡೋ ಅಥವಾ ಎಲೆಕ್ಷನ್ ಹೋಗುವಂತಹ ಆ ಒಂದು ಚಿಂತನೆ ಕೂಡ ಯಡಿಯೂರಪ್ಪ ಅವರಲ್ಲಿ ಇತ್ತು. ಈ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ದೇವೇಗೌಡರ ಜೊತೆ ಚರ್ಚೆ ಮಾಡಿ ಪರ್ಯಾಯ ಸರ್ಕಾರ ರಚನೆ ಮಾಡೋದಕ್ಕೂ ಕೂಡ ಹೋದ್ರು ಕೂಡ ಜೆಡಿಎಸ್ ಜೊತೆ ಸೇರಿ ಜೆಡಿಎಸ್ ಬಿಜೆಪಿ ಸರ್ಕಾರ ರಚನೆ ಮಾಡುವಂತ ಒಂದು ರಾಜಕೀಯ ಪರ್ಯಾಯ ಚಿಂತನೆಗಳು ಚರ್ಚೆಗಳು ಕೂಡ ನಡೆದಿತ್ತು. ನಮಗ್ ಬಂದಿರೋ ಖಚಿತ ಮಾಹಿತಿ ಪ್ರಕಾರ ಪ್ರಹ್ಲಾದ್ ಜೋಶಿ ಅವರು ದೇವೇಗೌಡರನ್ನ ಮೀಟ್ ಮಾಡಿ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ರು ಅನ್ನುವಂಥದ್ದು ಕೂಡ ಸ್ಪಷ್ಟವಾಗಿದೆ. ಅವ್ರು ಯಡಿಯೂರಪ್ಪ ಅವರ ದಾಳಕ್ಕೆ ಬಿಜೆಪಿ ಹೈಕಮಾಂಡ್ ಪ್ರತಿದಾಳ ಹೊರಡಿಸುವಂತ ಒಂದು ಪ್ರಯತ್ನಗಳು ನಡೀತಾ ಇತ್ತು. ಈಗೆಲ್ಲ ನೋಡೋದಾದ್ರೆ ಯಾವ್ದೇ ಸರ್ಕಾರ ಯಾವ್ದೇ ಮುಖ್ಯಮಂತ್ರಿ ಬಂದ್ರು ಕೂಡ ಬಹಳಷ್ಟು ಜನ ಸರ್ಕಾರ ನಡ್ಸಕ್ ಆಗಲ್ಲ. ಯಾಕೆಂತಂದ್ರೆ ಈಗಿರುವಂತ ಆರ್ಥಿಕ ಸಮಸ್ಯೆಗಳು, ಈಗಿರುವಂತ ಅಗಾಧವಾದ ಬೆಟ್ಟದಷ್ಟು ಸರಣಿ ಸಾಲು ಸವಾಲುಗಳು, ಸಾಲು ಸಮಸ್ಯೆಗಳಿರುವಂತ ಈ ಸಂದರ್ಭದಲ್ಲಿ ಉತ್ತಮ ಸರ್ಕಾರ ನೀಡೋದಕ್ಕೆ ಯಾರ ಕೈಲೂ ಆಗಲ್ಲ. ಅದೇನಾದ್ರೂ ಆಯ್ತು ಅಂತಂದ್ರೆ ಅದಕ್ಕಿಂತ ದೊಡ್ಡ ಒಂದು ಅದು ಸಾಧ್ಯನೇ ಇಲ್ಲ. ಮತ್ತೆ ಏನು ಹೌದೌದು, ಈ 17 ಜನ ಏನು ಯಡಿಯೂರಪ್ಪ ಅವರು ಕರೆತಂದವರಿದ್ದಾರಲ್ಲ, ವಲಸೆ ಬಂದವರು, ಅವರನ್ನೀಗ ಹೊಸ ಸರ್ಕಾರ ಅಥವಾ ಹೊಸ ಮುಖ್ಯಮಂತ್ರಿ ಅವರನ್ನು ಮ್ಯಾನೇಜ್ ಮಾಡೋದು ಕೂಡ ಪ್ರಶ್ನೆ ಆಗುದಿಲ್ವಾ, ಸವಾಲು? ಅವರು ಅಷ್ಟಕ್ಕೂ ಮಂತ್ರಿ ಸ್ಥಾನ ಕೊಡಲೇಬೇಕು, ಅವ್ರು ಕೇಳಿದ ಖಾತೆ ನೀಡಲೇಬೇಕು. ಇಲ್ಲ ಅಂತಂದ್ರೆ ಅವರು ಸಹಜವಾಗಿ ಅವರು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಬರ್ತಾರೆ. ಅವರೆಲ್ಲ ಅವರು ಸಹಜವಾಗಿ ಗೆಲ್ಲುವಂತಹ ಕುದುರೆಗಳವೆಲ್ಲ. ಗೆಲ್ಲುವ ಕುದುರೆಗಳನ್ನ ಅವರು ನೀಟಾಗಿ ಹುಲ್ಲಾಕಿ ಅವ್ರಿಗೆ ಏನ್ ಬೇಕೋ ವ್ಯವಸ್ಥೆ ಮಾಡಿ ಸೂಕ್ತ ರೀತಿಯಲ್ಲಿ ನಡ್ಸ್ಕೊಂಡ್ರೆ ಲಗಾಮು ಅವ್ರ ಕೈಲಿರುತ್ತೆ. ಇಲ್ಲ ಅಂತಂದ್ರೆ ಕುದುರೆ ತನ್ನ ಇದರಿಂದ ಹೊರಗಡೆ ಬರುತ್ತೆ, ಬೇಲಿ ಆರುತ್ತೆ. ಈಗ ಪ್ರಶ್ನೆ, ಮುಂದಿನ ಸಿಎಂ ಯಾರು ಅನ್ನುವಂಥದ್ದು ಅದು $1 ಮಿಲಿಯನ್ ಪ್ರಶ್ನೆ ಆಗಿದೆ. ಯಾರು ಬೇಕಾದ್ರೂ ಆಗ್ಬಹುದು. ಒಂದು ಕುತೂಹಲದ ಪ್ರಶ್ನೆ, ಬೆಂಗಳೂರು ರಾಜಕೀಯ ಪಡಸಾಲೆಯಲ್ಲೇ ಕೇಳಿ ಬಂದಂತ ಮಾತು, ಯಡಿಯೂರಪ್ಪ ಅವರು ಕೊನೆಯ ಕ್ಷಣದಲ್ಲಿ ಸಂತೋಷ್ ಅವರ ಹೆಸರನ್ನು ಹೈಕಮಾಂಡ್ಗೆ ಹೇಳಿದ್ದಾರೆ ಅಂತ ಒಂದು ಸುದ್ದಿ. ಮುಂದಿನ ಸಿಎಂ ಆಗಿ ಯಾರು, ನಿಮ್ಮ ಆಯ್ಕೆ ಯಾರು ಅಂತ ಕೇಳಿದೆ. ಹೇಳಿರಬಹುದು, ಆದ್ರೆ ಸದುದ್ದೇಶದಿಂದ ಹೇಳಿರೋ ಸಾಧ್ಯತೆಗಳು ತುಂಬಾ ಕಡಿಮೆ. ಯಾಕೆ ಅಂತಂದ್ರೆ ಈ ಸಂದರ್ಭದಲ್ಲಿ ಅನುಭವವೇ ಇಲ್ಲ ಇರುವಂತಹ ಸಂತೋಷ್ ಅವರು ಏನು ಈ ರಾಜ್ಯದಲ್ಲಿ ಏನೋ ಅಂತ ಸಾಧನೆ ಮಾಡ್ತಾರೆ, ನಿಭಾಯಿಸ್ತಾರೆ ಅನ್ನುವಂಥದ್ದಲ್ಲ. ಸಂಘ ಪರಿವಾರದ ವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದೇ ಬೇರೆ, ಒಂದು ಮುಖ್ಯಮಂತ್ರಿಯಾಗಿ ಕೆಲಸ ಮಾಡೋದೇ ಬೇರೆ. ಹೌದು, ಸಂತೋಷ್ ಅವರು, ದತ್ತಾತ್ರೇಯ ಹೊಸಬಾಳೆ ಅವರು ಬಹಳಷ್ಟು ಕಳೆದ ಒಂದು 6-15 ದಿನಗಳಿಂದ ನಿರಂತರವಾಗಿ ಚರ್ಚೆ ಸಮಾಲೋಚನೆಗಳಲ್ಲಿ ತೊಡಗಿದ್ದಾರೆ, ಯಾರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಅವರ ಇದರಲ್ಲಿ ಇರುವಂತದ್ದು ಟಿ ರವಿ ಇರ್ಬೋದು, ನಳಿನ್ ಕುಮಾರ್ ಕಟೀಲ್ ಇರಬಹುದು, ಈ ರೀತಿಯ ಕೆಲವೊಂದು ಪರಿವಾರದ ಒಂದು ಬಹಳ ಅವರ ಅನುಯಾಯಿಗಳನ್ನ ತರುವಂತ ಒಂದು ಪ್ರಯತ್ನ ನಡೆಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಅಮಿತ್ ಶಾ ಅವರು ಈಗಾಗಲೇ ಕಮಿಟ್ ಆಗಿರೋ ಪ್ರಕಾರ ನಿರಾಣಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತ, ಮುರುಗೇಶ್ ನಿರಾಣಿ ಅವರನ್ನ ಮುಖ್ಯಮಂತ್ರಿ ಮಾಡುವಂತ ಎಲ್ಲಾ ಪ್ರಯತ್ನಗಳನ್ನ ಅವರು ನಡೆಸ್ತಾ ಇದ್ದಾರೆ. ಇದೇ ರೀತಿ ನರೇಂದ್ರ ಮೋದಿ ಅವರು ಕೆಲವೊಂದು ಆಯ್ಕೆಗಳಿದ್ದಾವೆ. ಅವರು ಕೂಡ ಉತ್ತಮ ಚಾರಿತ್ರ್ಯ ಉಳ್ಳುವಂತವ್ರನ್ನ ಮುಖ್ಯಮಂತ್ರಿ ಮಾಡ್ಬೇಕು ಅಂತ. ಆದ್ರೆ ಈಗಿನ ಪರಿಸ್ಥಿತಿಯಲ್ಲಿ ಯಾರನ್ನೇ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಯಡಿಯೂರಪ್ಪ ಅವರಿಗೆ ಸರಿಸಾಟಿ ಆಗಬಲ್ಲಂತಹ ನಾಯಕರು ಇರಲ್ಲ. ಬಿಜೆಪಿ ಹೈಕಮಾಂಡ್ ಚಿಂತನೆ ಏನು ಅಂತಂದ್ರೆ, ಈ ಸಂದರ್ಭದಲ್ಲಿ ಒಂದು ಯಂಗ್ ಟೆಂತ್ ಅಂದ್ರೆ ಯುವ ಸಮೂಹವನ್ನೊಳಗೊಂಡ ಒಂದು ಸಂಪುಟದ ರಚನೆ ಮಾಡಿ ಅವರ ನೇತೃತ್ವದಲ್ಲಿ ಎಲ್ಲ ಜನ ಸಮುದಾಯಗಳು ಮತ್ತೆ ಯುವಕರ ನೇತೃತ್ವದಲ್ಲಿ ಸಾಮೂಹಿಕವಾಗಿ ಮುಂದಿನ ಚುನಾವಣೆಯನ್ನ ಎದುರಿಸಬೇಕು ಅನ್ನುವಂತ ಒಂದು ತಂತ್ರಗಾರಿಕೆನ ಅವ್ರು ಮಾಡಿದ್ದಾರೆ. ಅಸ್ಸಾಮಲ್ಲಿ ಸರ್ಬಾನಂದ್ ಸೋನೋವಾಲ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರು, ಯಶಸ್ವಿ ಆದ್ರು. ಆಮೇಲೆ ಇದರಲ್ಲಿ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಮಾಡಿದ್ರು. ಈ ರೀತಿ ಬಹಳಷ್ಟು ರಾಜ್ಯಗಳಲ್ಲಿ, ಉತ್ತರ ಕರ್ನಾಟಕ, ಈಶಾನ್ಯ ರಾಜ್ಯಗಳಲ್ಲಿ ಸಾಕಷ್ಟು ಬದಲಾವಣೆ ಮಾಡಿದ್ರೆ ಕರ್ನಾಟಕದ
ರಾಜಕಾರಣನೇ ವಿಭಿನ್ನವಾದದ್ದು. ಈಗ ನಂಜುಂಡಪ್ಪ ಅವರೇ, ಈಗ ಎಂಟೈರ್ ಟೀಮ್ ಅನ್ನು ಬದಲಾಯಿಸಬಹುದು ಅನ್ನುವಂತ ನಿಮ್ಮ ಏನು ಆ ಮಾತಿಗೆ ಪೂರಕವಾಗಿ ಮೊನ್ನೆ ಬಿಡುಗಡೆ ಆದಂತ ಆಡಿಯೋ ನಳಿನ್ ಕುಮಾರ್ ಅವರ ಧ್ವನಿಯದ್ದು ಅಂತ ಹೇಳಲಾದ ಆಡಿಯೋ, ಅವರೇನೋ ಅದು ನಕಲಿ ಅಂತ ತಿಳ್ಕೊಂಡ್ರು. ಈಗ ನಕಲಿಯೇ ಆಗಿದ್ರು ಕೂಡ ಅಲ್ಲಿ ನಡೆದಂತ ವಿಚಾರಗಳು ಒಂದು ವಿಚಾರ ಈಗ ಅಸಲಿ ಆಯ್ತು ನೋಡಿ. ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುತ್ತೇವೆ ಅಂತ ಆ ಆಡಿಯೋದಲ್ಲಿ ಹೇಳಲಾಗಿತ್ತು. ಈಗ ವಿಡಿಯೋ ಆಯ್ತು, ಆ ಆಡಿಯೋ ನಕಲಿ ಅಂತ ನಾವು ಇಟ್ಕೊಳ್ವಾ. ಬಟ್ ಅದರಲ್ಲಿ ಹೇಳಲಾದ ಪ್ರಮುಖ ವಿಚಾರ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೇವೆ ಅನ್ನೋದು ಇವತ್ತಿನ ಮಟ್ಟಿಗೆ ಸರಿ ಅಂತ ಆಯ್ತು, ಸತ್ಯ ಅಂತ ಆಯ್ತು. ದೆಹಲಿಯಿಂದ 3 ಬರ್ತಾರೆ ಅನ್ನೋದು, ದೆಹಲಿಯಿಂದ 3 ಮಂದಿ ಬರ್ತಾರೆ ಅನ್ನುವಂತ ವಿಚಾರ ಒಂದು. ಮತ್ತೆ ಏನೋ ನೀವು ಹೇಳಿದ್ರಲ್ಲ, ಏನು ಹೊಸ ಟೀಮ್ ಕಟ್ಟುವುದು ಅಂತ ಹೇಳುವಾಗ ಅವರು ಅದರೊಂದು ಮಾತು ಬರುತ್ತೆ, ಏನೋ ಈಶ್ವರಪ್ಪ ಅವರನ್ನು ಮತ್ತು ಜಗದೀಶ್ ಶೆಟ್ಟರ್ ಅವರ ಟೀಮ್ ಅನ್ನೆಲ್ಲ ನಾವು ಬದಲಾಯಿಸ್ತೇವೆ ಅಂತ. ಇದು ಎಲ್ಲೋ ಒಂದು ಸಮೀಕರಣ ಎಲ್ಲ ಕೂಡಿ ಬರ್ತಾ ಇರೋ ಹಾಗೆ ಕಾಣಿಸ್ತಾ ಉಂಟು ಆ ಆಡಿಯೋ ಮತ್ತು ಇವತ್ತಿನ ವ್ಯವಸ್ಥೆಯಲ್ಲಿ ನಡೆದಿರುವಂತಹ ಚರ್ಚೆ, ಸಮಾಲೋಚನೆಗಳು, ಆಗಿರುವಂತಹ ತೀರ್ಮಾನಗಳನ್ನ ನಳಿನ್ ಕುಮಾರ್ ಕಟೀಲ್ ಅವರು ಆಪ್ತರ ಬಳಿ ಹೇಳ್ಕೊಂಡಿರುವಂತದ್ದು ಸತ್ಯ. ಇದು ನಕಲಿ ಅಲ್ಲ, ಅಸಲಿ ಆಡಿಯೋ. ಆಯ್ತಾ? ಈಗ ಈಶ್ವರಪ್ಪ ಮತ್ತೆ ಜಗದೀಶ್ ಶೆಟ್ಟರ್ ಅವರು ಪಕ್ಷಕ್ಕೆ ಏನು ಕೊಡುಗೆ ಕೊಡ್ತಾ ಇಲ್ಲ. ಆಯ್ತಾ? ಜಗದೀಶ್ ಶೆಟ್ಟರ್ ಅವರು ವೀರಶೈವ ಸಮುದಾಯದ ಮುಖ ಆಗಿದೆ ಅಷ್ಟೇ ಹೊರತು ಆ ಸಮುದಾಯವನ್ನ ಸಂಘಟನೆ ಮಾಡೋದಾಗ್ಲಿ, ಪಕ್ಷಕ್ಕೆ ಏನಾದ್ರು ಕೊಡುಗೆ ಕೊಡುವಂತದ್ದಾಗ್ಲಿ, ಪಕ್ಷ ಸಂಘಟನೆ ಮಾಡುವಂತದ್ದಾಗ್ಲಿ ಯಾವ್ದು ಮಾಡ್ತಾ ಇಲ್ಲ. ಅವರ ಕ್ಷೇತ್ರದಲ್ಲ ಗೆಲ್ಲದನ್ನ ಅವ್ರು ನೋಡ್ಕೊಳ್ತಾ ಇದ್ದಾರೆ. ಇದೇ ರೀತಿ ಈಶ್ವರಪ್ಪ ಕುರುಬ ಸಮುದಾಯದ ಒಂದ್ ಮುಖ ಆಗಿದ್ದಾರೆ ಅಷ್ಟೇ ಹೊರತು ಕುರುಬ ಸಮುದಾಯವನ್ನು ಅವರು ಸಂಘಟನೆ ಮಾಡ್ತಾ ಇಲ್ಲ, ಒಬಿಸಿ ಸಮುದಾಯವನ್ನು ಸಂಘಟನೆ ಮಾಡ್ತಾ ಇಲ್ಲ. ಅವರು ಅವ್ರ ಕ್ಷೇತ್ರದಲ್ಲಿ ಗೆಲ್ಲದೆ ಅವ್ರ ಗುರಿಯಾಗಿದೆ. ಅವರು ಸಚಿವರಾಗಿ ಈಶ್ವರಪ್ಪ ಶಿವಮೊಗ್ಗ ಬಿಟ್ಟು ಬೇರೆ ಕಡೆ ಎಲ್ಲಿ ಸುತ್ತಾಡಿದ್ದಾರೆ. ಆಯ್ತಾ? ಈ ರೀತಿಯ ವ್ಯವಸ್ಥೆ ಇರೋದ್ರಿಂದ ಅವರಿಂದ ಏನು ಅನುಕೂಲಗಳಿಲ್ಲ. ಈಗ ಇವನ್ ಅಶೋಕ್ ಇಂದನೂ ಕೂಡ ಒಕ್ಕಲಿಗ ಸಮುದಾಯದ ನಾಯಕ ಅಂತ ಕರ್ಕೊಳ್ಳುವಂತ ಅಶೋಕ್ ಅವರು ಕೂಡ ಅವ್ರ ಕ್ಷೇತ್ರಕ್ಕೆ ಅವರು ಸೀಮಿತರಾಗಿದ್ದಾರೆ. ಪಕ್ಷಕ್ಕೆ ಏನ್ ಕೊಡುಗೆ ಕೊಟ್ಟಿದ್ದಾರೆ, ಏನ್ ಫಂಡ್ ಕೊಡ್ತಾ ಇದ್ದಾರೆ, ಯಾವ ಪಕ್ಷ ಕೆಲಸ ಕಾರ್ಯಗಳಿಗೆ ಅವರು ತಮ್ಮ ತನು ಮನ ಧನ ಎಲ್ಲ ಅರ್ಪಿಸ್ತಾ ಇದ್ದಾರೆ, ಯಾವುದು ಇಲ್ಲ. ಎಲ್ಲವೂ ಹೈಕಮಾಂಡ್ ಮತ್ತೆ ಸಂಘ ಪರಿವಾರದ ಲೆಕ್ಕದಲ್ಲಿ, ಅವರ ಪುಸ್ತಕದಲ್ಲಿ, ಅವರ ಒಂದು ತೀರ್ಮಾನಗಳಲ್ಲಿ ಇದೆ. ಪ್ರತಿಬಿಂಬ ಆಗುತ್ತೆ. ಹಿರಿಯ ಪತ್ರಕರ್ತರಾಗಿರುವಂತಹ ನಂಜುಂಡಪ್ಪ ಬೆಂಗಳೂರಿನಿಂದ ಅವರ ಏನು ಅನುಭವದ ಹಿನ್ನೆಲೆಯಲ್ಲಿ ಮತ್ತು ಆ ಒಡನಾಟದ ರಾಜಕಾರಣಿಗಳ ಒಡನಾಟದ ಹಿನ್ನೆಲೆಯಲ್ಲಿ ಅನೇಕ ವಿಚಾರಗಳನ್ನು ಇಲ್ಲಿ ನಮ್ಮ ಜೊತೆಗೆ ಹಂಚಿಕೊಂಡರು. ಗಿರಿಧರ್ ಅವರೇ, ನಾವು ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕು. ಬ್ರೇಕ್ ನಂತರ ನಾನು ಈ ಒಂದು ಮಾತನ್ನು ಮತ್ತೆ ಮುಂದುವರಿಸ್ತೇನೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real number one paint. SDM ಕಾಲೇಜು ಉಜಿರೆ. ಎಸ್, ಯಡಿಯೂರಪ್ಪ ಅವರನ್ನು ಏನು ಬಲವಂತವಾಗಿ ರಾಜೀನಾಮೆ ಕೊಡಿಸಿರುವಂಥದ್ದು ಅಥವಾ ಅಂಥ ಒಂದು ಸ್ಥಿತಿ ಅಥವಾ ಅಂಥ ಒಂದು ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿರುವಂಥದ್ದು ಅದು ಎಷ್ಟು ನ್ಯಾಯ ಅನ್ನುವಂಥ ವಿಚಾರ. ಎಸ್, ಯಾಕಂತ ಹೇಳಿದ್ರೆ ಸುದೀರ್ಘ ಕಾಲ ಏನು ಕರ್ನಾಟಕ ರಾಜ್ಯದಲ್ಲೇ ಜನಸಂಘದ ನಂತರ ಬಿಜೆಪಿಯನ್ನು ಕಟ್ಟಿ ಬೆಳೆಸಿದವರು ಯಡಿಯೂರಪ್ಪ ಅವರು. ಮತ್ತು ಯಡಿಯೂರಪ್ಪ ಅಂದರೆ ಬಿಜೆಪಿ ಅಂದರೆ ಯಡಿಯೂರಪ್ಪ ಅನ್ನುವಂಥ ಒಂದು ಮಾತು ಅಂತ ಒಂದು ಸನ್ನಿವೇಶ ಇವತ್ತಿಗೆ ಕೂಡ ಕರ್ನಾಟಕದಲ್ಲಿದೆ. ಎಸ್, ನಮ್ಮ ಜೊತೆಗೆ ಮಾತುಕತೆ ಸಂದರ್ಭದಲ್ಲೇ ಹಿರಿಯ ಪತ್ರಕರ್ತರಾಗಿರುವಂಥ ಗಿರಿಧರ್ ಶೆಟ್ಟಿ ಅವರು ಇದ್ದಾರೆ. ಎಸ್, ನಾನು ಈ ಮಧ್ಯೆ ಇನ್ನು ಕೂಡ ಅನೇಕ ಮಂದಿಯನ್ನು ಮಾತಾಡಿಸಲಿಕ್ಕೆ ಕೂಡ ಇದ್ದಾವೆ. ನಾನು ಗಿರಿಧರ್ ಶೆಟ್ಟಿ ಅವರೇ, ಈಗ ನಂಜುಂಡಪ್ಪ ಅವರು ಮಾತನಾಡುವ ಕೂಡ ಒಂದು ಮಾತನ್ನು ಉಲ್ಲೇಖ ಮಾಡಿದರು. ಈ ಸಮುದಾಯದ ಮಠಾಧೀಶರುಗಳು ಇಷ್ಟು ಮಂದಿ ಬಂದು ಬೀದಿಗೆ ಇಳಿದದ್ದು ಅವರ ವಿಶ್ಲೇಷಣೆ, ಅವರು ಬೀದಿಗೆ ಇಳಿದದ್ದು ಅದು ಒಂದು ಒಳ್ಳೆಯ ನಡೆ ಅಲ್ಲ ಅಂತ. ಯಾಕಂತಂದ್ರೆ ರಾಜ್ಯದಲ್ಲಿ ಬೇರೆ ಅನೇಕ ಸಮಸ್ಯೆಗಳು ಇದಾವೆ ಇವತ್ತು. ಇಂಥ ಸಂದರ್ಭದಲ್ಲಿ ಅವರೆಲ್ಲ ವೈಯಕ್ತಿಕ ಏನು ಆಶೆ ಆಮಿಷ ಅಥವಾ ಅಂಥ ಕಾರಣಕ್ಕಾಗಿ ಬಂದು ಉಳಿದಿದ್ದಾರೆ ಅಂತ. ಈ ಸ್ವಾಮೀಜಿಗಳನ್ನು ನಾನು ನಿಮ್ಮ ಹತ್ರ ಕೇಳುವಂಥದ್ದು ಅಷ್ಟು ಸುಲಭವಾಗಿ, ಯಾಕಂದರೆ ಮೊನ್ನೆ ದಿವಸ ಹೇಳಿದ್ರು 1,000 ಮಂದಿ ನಾವು ಬರ್ತೇವೆ ಅಂತ. ಬಟ್ ನಿನ್ನೆ ದಿವಸ ಮಿನಿಮಮ್ 500 ಜನ ಮಠಾಧೀಶರುಗಳು ಬಂದು ಕೂತ್ಕೊಂಡಿದ್ದಾರೆ. ಸ್ವಾಮೀಜಿಗಳನ್ನು ಅಷ್ಟು ಸುಲಭದಲ್ಲಿ ಬೀದಿಗೆ ತರಲಿಕ್ಕೆ ಸಾಧ್ಯವೋ? ಏನು ಹೇಳ್ತೀರಿ ನೀವು? ಸ್ವಾಮೀಜಿಗಳು ಒಂದು ಬೀದಿಗೆ ಬಂದಿದ್ದು ಮತ್ತೆ ಅವರು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದೇ ಒಂದು ದೊಡ್ಡ ಬೆಳವಣಿಗೆ ಅಂತಲೇ ಹೇಳಬೇಕು. ರಾಜ್ಯದ ಮಟ್ಟಿಗೆ ಮಾತ್ರ ಅಲ್ಲ, ಇಡೀ ದೇಶದ ಮಟ್ಟಿಗೆ. ಒಬ್ಬ ವ್ಯಕ್ತಿಗತವಾಗಿ ಒಬ್ಬ ವ್ಯಕ್ತಿಯ ಪರವಾಗಿ ಇಷ್ಟೊಂದು ಮಂದಿ ಸ್ವಾಮೀಜಿಗಳು, ಅದರಲ್ಲಿ ಕೇವಲ ಒಂದು ಮತದವರು ಮಾತ್ರ ಇದ್ದದಲ್ಲ, ಲಿಂಗಾಯತರು ಮಾತ್ರ ಅಲ್ಲ, ಲಿಂಗಾಯತ, ವೀರಶೈವ, ಪಂಚಮಶಾಲಿ, ಅದರ ಜೊತೆಗೆ ನಿಡುಮಾಮೇಡಿ ಅವರು ದಲಿತ ಸ್ವಾಮೀಜಿ ಅಂತ ಕರೆಸಿಕೊಂಡವರು, ಸಿದ್ಧಗಂಗಾ ಮಠದವರು, ಹೀಗೆ ಬೇರೆ ಬೇರೆ ಭಾಗದವರು, ಬೇರೆ ಬೇರೆ ಸಮುದಾಯಗಳ ಮಠಾಧೀಶರು ಬಂದಿದ್ರು. ಅವರು ಕೆಲವರು ಎಚ್ಚರಿಕೆಯ ಮಾತುಗಳನ್ನು ಹೇಳಿದರು, ಕೆಲವರು ಎಚ್ಚರದ ಮಾತುಗಳನ್ನು ಹೇಳಿದರು. ವ್ಯಕ್ತಿಗತವಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರು, ಅವರನ್ನು ಉಳಿಸಿಕೊಳ್ಬೇಕು, ಇಂಥ ಸಂದರ್ಭದಲ್ಲಿ ನೀವು ಚೇಂಜ್ ಮಾಡಬಾರ್ದು ಅನ್ನೋ ಒಂದು ಎಚ್ಚರಿಕೆಯನ್ನು ಕೂಡ ಹೈಕಮಾಂಡ್ಗೆ ನೀಡಿದ್ರು. ಈಗ ನಾನು ಕೇಳುವಂಥದ್ದು, ನಾವು ರಾಜಕೀಯದಲ್ಲಿ ಅನೇಕ ಬೆಳವಣಿಗೆಯನ್ನು ನೋಡಿದ್ದೇವೆ. ಈ ಹಿಂದೆ ಕೂಡ ಏನು ಯಡಿಯೂರಪ್ಪ ಅವರನ್ನು ಕುಮಾರಸ್ವಾಮಿ ಉಲ್ಲೇಖ ಮಾಡಿದ್ರಿ. 2020 ಸರ್ಕಾರ ಬಂದಾಗ ಯಡಿಯೂರಪ್ಪ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಲಿಲ್ಲ. ಆವಾಗ ಅವರು ಕುಮಾರಸ್ವಾಮಿಯನ್ನು ವಚನ ಭ್ರಷ್ಟ ಅಂತೆಲ್ಲ ಹೇಳಿಕೊಂಡ್ರು. ಮತ್ತೆ ಚುನಾವಣೆಗೆ ಹೋಗ್ತಾರೆ. ಆಮೇಲೆ ಮತ್ತೆ KJPಯನ್ನು ಕಟ್ತಾರೆ. ಬಟ್ ಯಾವತ್ತೂ ಕೂಡ ಅಲ್ಲಲ್ಲಿ ಒಂದಷ್ಟು ಸ್ವಾಮೀಜಿಗಳು ಮಠಾಧೀಶರು ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಬಹಿರಂಗವಾಗಿ 500 ಮಂದಿ ಮಠಾಧೀಶರುಗಳು ಬಂದು ನಿಲ್ತಾರಲ್ಲಬ್ಬ ಮುಖ್ಯಮಂತ್ರಿ ಪರವಾಗಿ, ಈ ಪ್ರಾಕ್ಟೀಸ್ ಅಥವಾ ಇಷ್ಟು ಮಠಾಧೀಶರುಗಳನ್ನು ಬೀದಿಯಲ್ಲಿ ಕರೆದು ತಂದು ನಿಲ್ಲಿಸುವುದು ಅಷ್ಟು ಸುಲಭವ ಅಂತ ಅಲ್ಲ. ಒಂದು ಭಾಗ, ಒಂದು ವಾದದ ಪ್ರಕಾರ ಕೆಲವರು ಹೇಳ್ತಾ ಇದ್ದಾರೆ, ಈಗ ಯಡಿಯೂರಪ್ಪ ಅಂಡ್ ಟೀಮ್ ಅವರೇ ಇಷ್ಟೊಂದು ಮಠಾಧೀಶರನ್ನು ತಂದು ಕೂರಿಸಿದ್ದಾರೆ, ಅವರಿಂದ ಹೇಳಿಕೆ ಕೊಡಿಸ್ತಾ ಇದ್ದಾರೆ ಅನ್ನೋದು ಆಗಿರ್ಬಹುದು. ಇಷ್ಟೊಂದು ಮಠಾಧೀಶರನ್ನು ತಂದು ಕೂರಿಸುವುದು ಕೂಡ ಒಂದು ಕೆಪಾಸಿಟಿ, ಅದು ಕೂಡ ಸಾಮರ್ಥ್ಯ ಅಂತ ಹೇಳಬೇಕು. ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರುವಾಗ ಒಂದು ಮಠಾಧೀಶರ ಮೂಲಕ ಹೇಳಿಕೆ ಕೊಡಿಸುವುದು, ಇಷ್ಟೊಂದು ಜನ ಸ್ವಾಮೀಜಿಗಳನ್ನು ತಂದು ಬೆಂಗಳೂರಿನಲ್ಲಿ ಸಮಾವೇಶ ಮಾಡಿಸುವುದು, ಅದು ಕೂಡ ಒಂದು ಸಾಮರ್ಥ್ಯ, ಒಂದು ತಾಕತ್ತು. ಈ ವಯಸ್ಸನ್ನೆಲ್ಲ ತೋರಿಸಿದ್ರು ಇವರು. ಈ ವಯಸ್ಸಿನಲ್ಲಿ ಮತ್ತೆ ಇವರ ಪುತ್ರರು ಅಥವಾ ಇವರ ಇಡೀ ಟೀಮ್ ಇಂಥ ಒಂದು ಟ್ಯಾಕ್ಟಿಕ್ ಅನ್ನು ಕೂಡ ತೋರಿಸಿದ್ರು. ಆದ್ರೂ ಅದು ಫಲ ಬೀರಿಲ್ಲ ಅನ್ನೋದು ಕೂಡ ನಾವು ಗಮನಿಸಬೇಕು. ಇಷ್ಟು ಮಂದಿ ಸ್ವಾಮೀಜಿಗಳನ್ನು, ಮಠಾಧೀಶರುಗಳನ್ನು, ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ಅಥವಾ JDS ಅಥವಾ ಇತರ ಪಕ್ಷಗಳನ್ನು ನಾವು ಕಂಪೇರ್ ಮಾಡುವಾಗ ಯಾವತ್ತೂ ಕೂಡ ಮಠಾಧೀಶರುಗಳ ಬಗ್ಗೆ ತುಂಬಾ ಭಯ, ಭಕ್ತಿ ಎಲ್ಲವನ್ನೂ ಬಿಜೆಪಿ ತೋರಿಸ್ತಾ ಇತ್ತು. ಇವತ್ತು ಬೀದಿಗೆ ಬಂದು ಮಠಾಧೀಶರುಗಳು ಮಾತನಾಡಿದ್ರು ಕೂಡ ಯಾಕೆ ಹೈಕಮಾಂಡ್ ಅಥವಾ ಬಿಜೆಪಿ ತಣ್ಣಗಾಗ್ಲಿಲ್ಲ? ಪ್ರಶ್ನೆ ಬರೋದಿಲ್ಲ. ಸಹಜವಾಗಿ ಎಂತ ಪ್ರಶ್ನೆಗಳು ಈಗ ಜನಸಾಮಾನ್ಯರಲ್ಲೂ ಕೂಡ ಹೇಳುವಂತಾಗಿದೆ. ಯಾಕಂದ್ರೆ ಇಷ್ಟೊಂದು ಜನ ಇಷ್ಟು ದಿನಗಳಿಂದ ಹೇಳಿಕೆ ಕೊಡ್ತಾನೆ ಇದ್ರು, ಎಚ್ಚರಿಕೆ ಕೊಟ್ಟರು, ನಿನ್ನೆ ಆದ್ರೂ ಕೂಡ ಸಮಾವೇಶ ಮಾಡಿದ್ರು, ಆದ್ರೂ ಯಡಿಯೂರಪ್ಪರನ್ನು ಇಳಿಸಿದ್ರಲ್ಲ ಅಂತ. ಇದನ್ನು ಯಾವ ರೀತಿ ಹೇಳಬಹುದು? ಒಂದು ಸ್ವಾಮೀಜಿಗಳ ಒಂದು ಸೂಚನೆಯ ಮಾತುಗಳಿಗೆ ಬೆಲೆ ಇಲ್ವಾ?
ಸ್ವಾಮೀಜಿಗಳು ಹೊರಗೆ ಬಂದು ಇಂಥ ಒಂದು ರಾಜಕೀಯದ ಬಗ್ಗೆ ಮಾತನಾಡಿದ್ದೇ ತಪ್ಪು ಅಂತ ಒಂದು ವಿಶ್ಲೇಷಣೆ ಕೂಡ ನಡೀತಾ ಇದೆ. ಈಗ ರಾಜಕೀಯದ ಬಗ್ಗೆ ಮಾತನಾಡಿದ್ದು ಅಥವಾ ಬೀದಿಗೆ ಬಂದ ವಿಚಾರ ಬಗ್ಗೆ ಎರಡು ವಾದಗಳಿದ್ದಾವೆ. ಆದರೆ ಈ ಮಠಾಧೀಶರುಗಳು ನಾವು ಉತ್ತರ ಕರ್ನಾಟಕ, ಬಯಲುಸೀಮೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಭಾಗದಲ್ಲಿ ನಾವು ನೋಡಿದಾಗ ಅತ್ಯಂತ ಪ್ರಭಾವಿ ಎಲೆಕ್ಷನ್ ಟೈಮಲ್ಲಿ ಜಾತಿ, ಸಮುದಾಯ, ಮಠಗಳು ಈ ಭಾಗದಲ್ಲಿ ಭಾರಿ ದೊಡ್ಡ ಮಟ್ಟದಲ್ಲಿ ಪ್ರಭಾವವನ್ನು ಬೀರುತ್ತೆ ಮತ್ತು ನಿರ್ಣಾಯಕರಾಗ್ತಾರೆ ಕೂಡ ಅವರು. ಅವರು ಹೇಳಿದ್ದ ಯಾರಿಗೆ ಹೇಳ್ತಾರೆ ಅವರು ಈಗ ಮಠಾಧೀಶರು ಆ ಭಾಗದಲ್ಲಿ ಅವರಿಗೆ ಮತ ಕೂಡ ಹಾಕ್ತಾರೆ ಅನ್ನೋ ಒಂದು ವಿಚಾರ. ಮಠಾಧೀಶರು ಹೇಳಿದ ತರ ಅಥವಾ ಮಠಗಳು, ಸಮುದಾಯದ ಮಠಗಳು, ಜಾತಿಯ ಮಠಗಳು ಹೇಳಿದ ಪ್ರಕಾರ ಮತಗಳು ಅಲ್ಲಿ ವಿಭಜನೆ ಆಗುತ್ತೆ ಅಂತ. ಅದೇ ಕಾರಣಕ್ಕೆ ಪ್ರತಿ ಬಾರಿ ಯಾವಾಗ ಚುನಾವಣೆ ಸಂದರ್ಭದಲ್ಲಿ ಎಲ್ಲ ಪಕ್ಷಗಳವರು ಕೂಡ ಈ ಮಠಾಧೀಶರ ಬಳಿ ಹೋಗ್ತಾರೆ. ಈಗ ಈ ಮಾಜಿ ಸಚಿವರಾಗಿರುವಂಥ ಎಚ್ ವಿಶ್ವನಾಥ್ ಏನು ಈ ಯಡಿಯೂರಪ್ಪ ಅವರ ಈ ಸರ್ಕಾರ ಬರಲಿಕ್ಕೆ ಕಾರಣಕರ್ತರಾದರಲ್ಲಿ ಅವರು ಕೂಡ ಒಬ್ಬರು. ಅವರಿಗೆ ಮಂತ್ರಿ ಪದವಿ ಕೊಡಲಿಲ್ಲ ಒಂದು ವಿಚಾರ. ಆದರೆ ಅವರು ಈ ನಡುವೆ ನೇರಾನೇರವಾಗಿ ಯಡಿಯೂರಪ್ಪ ಅವರ ವಿರುದ್ಧ ತಿರುಗಿ ನಿಂತಿದ್ದರು. ಅವರು ಮೊನ್ನೆ ದಿವಸ ಮಾತನಾಡಿದಂಥ ಸಂದರ್ಭದಲ್ಲಿ ಅವರು ಉಲ್ಲೇಖ ಮಾಡ್ತಾರೆ, ಬಿಜೆಪಿ ಅನ್ನೋ ಪಕ್ಷವನ್ನು ಅಥವಾ ಜನಸಂಘ ಅನ್ನೋ ಪಕ್ಷವನ್ನು ಯಡಿಯೂರಪ್ಪ ಒಬ್ಬರೇ ಕಟ್ಟಿದವರು ಅಲ್ಲ ಅಂತ. ನಾನು ಆ ವಿಚಾರಕ್ಕೆ ಬರ್ತೇನೆ. ಅವರು ಮಾತನಾಡಿದನ್ನು ನಾವು ಇಲ್ಲಿ ಒಮ್ಮೆ ನೋಡ್ಕೊಂಡು ಬರೋಣ. ವಿಶ್ವನಾಥ್ ಅವರು ಹೇಳುವಂತ ಮಾತು ಕೇಳಿ. 83ನೇ ಬಿಜೆಪಿಯನ್ನ ಕಟ್ಟಿದವರು ಯಡಿಯೂರಪ್ಪನವರೆಲ್ಲ. ಬಿಜೆಪಿ ಕಟ್ಟಿದವರು ಯಡಿಯೂರಪ್ಪನವ್ರು ಬಂದಿದ್ದು 83ನೇ ಇಸ್ವಿಲ್ ಶಾಸಕರಾಗಿ. ಅಲ್ಲಿ ತನಕ ಅವರು ಮುನ್ಸಿಪಾಲಿಟಿ ಲೀಡರು. 83ರಲ್ಲಿ ಬಂದ್ರು ಶಾಸಕರಾಗಿ. ಏನ್ ಸ್ವಾಮಿ ಆವತ್ತಿನ ದಿವಸ ಬಿಜೆಪಿಯನ್ನು ಕಟ್ಟಿದವ್ರು ಯಾರು? ಎ.ಕೆ. ಸುಬ್ಬಯ್ಯ ಅಧ್ಯಕ್ಷರ ಹೊತ್ತು. ಗುಂಡೂರಾವ್ ಸರ್ಕಾರದಲ್ಲಿ ಇಬ್ರು ಮಂತ್ರಿಯನ್ನ ರಾಜೀನಾಮೆ ಕೊಡಿಸ್ತಾರೆ ಎ.ಕೆ. ಸುಬ್ಬಯ್ಯ ತಮ್ಮ ಹರಿತವಾದ ಮಾತುಗಳಿಂದ. ಬಿಜೆಪಿ ಅವಾಗ ಸ್ಟ್ರಾಂಗ್ ಆಗ್ತಾ ಬಂತು. ಬಿ ಶಿವಪ್ಪನವರು ಎಂತೆಂಥವ್ರು ಕಟ್ಟಿದ್ದಿದ್ದನ್ನ. ಆಮೇಲೆ ಶಂಕರಮೂರ್ತಿಯವರು ಶಿವಮೊಗ್ಗದವ್ರೆ, ಈಶ್ವರಪ್ಪನವರು ಶಿವಮೊಗ್ಗದವರು, ನರಹರಿಯವರು, ರಾಮಚಂದ್ರ ಗೌಡರು, ಎಂ.ಆರ್. ತಂಗ, ವಿ.ಎಸ್. ಆಚಾರ್ಯ, ಅನಂತಕುಮಾರ್ ಹೆಗಡೆ, ಧನಂಜಯ ಕುಮಾರ್, ಚಂದ್ರಕಾಂತ್ ಬೆಲ್ಲದ್, ರಾಮಚಂದ್ರ ವೀರಪ್ಪ ಬೀದರ್, ಬಸವರಾಜ್ ಪಾಟೀಲ್ ಸೇಡಂ ಗುಲ್ಬರ್ಗ ಮತ್ತು ಮಲ್ಲಿಕಾರ್ಜುನಯ್ಯ ತುಮಕೂರು. ಇವರೆಲ್ಲ ಕಟ್ಟಿದ್ರು ಸ್ವಾಮಿ. ನೀವು ಒಬ್ಬರೆಲ್ಲ ಕಟ್ಟಿರೋದು ಬಿಜೆಪಿನ ಅಧಿಕಾರ ಅನುಭವಿಸಿದ್ರಿ ನೀವು ಅಷ್ಟೇನೆ. ಯಡಿಯೂರಪ್ಪ ಬಿಜೆಪಿ ಕಟ್ಬಿಟ್ರು, ಯಡಿಯೂರಪ್ಪ ಇದೋ. ಆದ್ರಿಂದ ನಾನಿವತ್ತು ವಿನಂತಿ ಮಾಡ್ಕೋತಾ ಇದ್ದೀನಿ, ಯಡಿಯೂರಪ್ಪನವ್ರಲ್ಲೂ ಕೂಡ ವಿನಂತಿ ಮಾಡ್ತಾ ಇದ್ದೀನಿ. ಅವ್ರ ತೀರ್ಮಾನ ತಗೊಂಡ್ಬಿಟ್ಟಿದ್ದಾರೆ. ಯಡಿಯೂರಪ್ಪನವ್ರು ಅವ್ರ ತೀರ್ಮಾನ ತಗೊಂಡಿದ್ದಾರೆ. ಹೌದು, ಕರ್ನಾಟಕ ರಾಜ್ಯದ ಆಡಳಿತ ಮತ್ತು ಅಭಿವೃದ್ಧಿಯ ದೃಷ್ಟಿಯಿಂದ, ಕರ್ನಾಟಕ ರಾಜ್ಯದ ಸರ್ವಾಂಗೀಣ ಅಭಿವೃದ್ಧಿಯ ಹಿತದೃಷ್ಟಿಯಿಂದ, ಭಾರತೀಯ ಜನತಾ ಪಕ್ಷದ ಮುಂದಿನ ಭವಿಷ್ಯದ ಹಿತದೃಷ್ಟಿಯಿಂದ ಅವರು ಯಾವ ತಮ್ಮ ಸಾರ್ವಜನಿಕ ಜೀವನದ ಸಂಧ್ಯಾಕಾಲದಲ್ಲಿದ್ದಾರೋ ಅವರ ಹಿತದೃಷ್ಟಿಯಿಂದಲೂ ಏನು ವಿಶ್ವನಾಥ್ ಅವರು ಹೇಳಿರುವಂತಹ ಮಾತುಗಳು. ಇದು ಗಿರಿಧರ್ ಅವರೇ ಇದು ಇಲ್ಲಿ ವಿಶ್ವನಾಥ್ ಅವರು ಇಷ್ಟು ಹೆಸರುಗಳನ್ನೆಲ್ಲ ಹೇಳಿಕೊಂಡು ಹೋದ್ರು. ಎ.ಕೆ. ಸುಬ್ಬಯ್ಯ ಅವರು, ಬಿ ಶಿವಪ್ಪ ಅವರು, ಶಂಕರಮೂರ್ತಿ ಅವರು, ಈಶ್ವರಪ್ಪ ಅವರು, ನರಹರಿ ಅವರು, ರಾಮಚಂದ್ರ ಗೌಡ ಅವರು, ಎಂ.ಆರ್. ತುಂಗ ಅವರು, ಆಮೇಲೆ ಧನಂಜಯ ಕುಮಾರ್ ಅವರು, ಅನಂತಕುಮಾರ್ ಅವರು, ಬಸವರಾಜ್ ಪಾಟೀಲ್ ಸೇಡಂ ಅವರು, ಬೆಲ್ಲದ್ ಅವರು, ಇವರೆಲ್ಲ ಪಕ್ಷವನ್ನು ಕಟ್ಟಿದ್ರು. ಕೇವಲ ಯಡಿಯೂರಪ್ಪ ಒಬ್ಬರೇ ಎಲ್ಲ ಪಕ್ಷವನ್ನು ಕಟ್ಟಿದ್ದು ಅಂತ ಏನ್ ಹೇಳ್ತೀರಿ ನೀವು? ಅಷ್ಟೇ ಅಲ್ಲ, ಇನ್ನೂ ಹೆಸರು ಹೇಳಬಹುದು. ತುಂಬಾ ಸಾವಿರಾರು ಕಾರ್ಯಕರ್ತರಿದ್ದಾರೆ. ಈ ಕೆಲವು ಆಯಾ ಸಂದರ್ಭಗಳಲ್ಲಿ ಆಯಾ ಭಾಗದಲ್ಲಿ ಕೆಲವು ನಾಯಕರು ಇದ್ದರು. ಅವರ ವರ್ಚಸ್ಸು ಕೆಲಸ ಮಾಡಿದ್ದೆ. ಈಗ ಬಿ ಶಿವಪ್ಪ ಆ ಸಂದರ್ಭದಲ್ಲಿ ಇದ್ದದ್ದು ಹೌದು, ಎ.ಕೆ. ಸುಬ್ಬಯ್ಯ ಇದ್ದದ್ದು ಹೌದು. 85, 90ರ ಅವಧಿಯಲ್ಲಿ ಈ ಸುದೀರ್ಘವಾಗಿ ಇದ್ದದ್ದು ಯಾರು? ನಿರಂತರವಾಗಿ ಪಕ್ಷವನ್ನು ಮುನ್ನಡೆಸ್ತಾ ಬಂದವರು ಯಾರು? ನೀವು ಹೇಳುವಂತದ್ದು ಅವತ್ತಿನಿಂದ ಏನು 1970ರಿಂದ ಇವತ್ತು ಏನು 2021ರ ಅವಧಿ ತನಕ. 70 ಬೇಡ,
85ರಲ್ಲಿ ಇವರು ಯಾವಾಗ ರಾಜ್ಯಾಧ್ಯಕ್ಷರಾಗಿದ್ರು ಅವತ್ತಿನಿಂದ ರಾಜ್ಯದ ನಾಯಕರಾಗಿ ಮತ್ತೆ ಮುಂಚೂಣಿಯಲ್ಲಿ ನಿಂತಿದ್ದು ನಿಲ್ಲುತ್ತಾ ಪ್ರತಿ ಚುನಾವಣೆ ಸಂದರ್ಭದಲ್ಲಿ ಆಗಿರಬಹುದು, ಹೋರಾಟಗಳಲ್ಲಿ ಆಗಿರಬಹುದು ಮುಂಚೂಣಿಯಲ್ಲಿ ಕಾಣಿಸಿಕೊಂಡವರು ಇವರು ಮಾತ್ರ. ಡಿ.ಎಚ್. ಶಂಕರ್ ಮೂರ್ತಿ ಇದ್ರು, ಶಿವಮೊಗ್ಗದವರೇ. ಈಶ್ವರಪ್ಪ ಇದ್ರು, ಹೌದು. ಎ.ಕೆ. ಸುಬ್ಬಯ್ಯ ಇದ್ರು, ಅನಂತರ ಬೇರೆ ಪಕ್ಷಕ್ಕೆ ಹೋಗಿದ್ರು. ಹೌದು 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 ಹೌದು. ರಾಮಚಂದ್ರ ಗೌಡರು ಇದ್ರು, ಅನಂತಕುಮಾರ್ ಇದ್ರು. ಅವರು ಅನಂತರ ಬಂದವರು. ಅದರ ಮೊದಲೇ ಬೇಗ ನಿರ್ಗಮನ ಕೂಡ. ಬಸವರಾಜ್ ಪಾಟೀಲ್ ಸೇಡಂ ಅವರಿದ್ರು, ಅವರು ಉತ್ತರ ಕರ್ನಾಟಕ ಭಾಗದಲ್ಲಿ ಇದ್ರು, ಗುಲ್ಬರ್ಗ. ಚಂದ್ರಕಾಂತ್ ಬೆಲ್ಲದ್ ಹುಬ್ಬಳ್ಳಿಯಲ್ಲಿದ್ರು. ಅವರ ಮಗ ಈಗ ಇವಾಗ ನನಗೆ ಮುಖ್ಯಮಂತ್ರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹೌದು, ಅರವಿಂದ್ ಬೆಲ್ಲದ್ ಕೇಳ್ತಾ ಇದ್ದಾರೆ ನನ್ನನ್ನೇ ಮುಖ್ಯಮಂತ್ರಿ ಮಾಡಿ ಅಂತ. RSS ಮುಖಂಡರು, ಹಾಗೆ RSS ಮುಖಂಡರು, RSS ಹಿನ್ನೆಲೆಯಿಂದ ಬಂದವರು. ಹಾಗಾಗಿ ಅರವಿಂದ್ ಬೆಲ್ಲದ್ ಹೆಸರು ಬರುವುದು RSS ನಾಯಕರು ಒಂದು ಸೂಚನೆ ಕೊಟ್ಟದ್ದು, ಮತ್ತೆ RSS ಹಿನ್ನೆಲೆ ಇದೆ, ಮತ್ತೆ ಅವರು ಎಜುಕೇಟೆಡ್, ಅವರಿಗೆ ಕ್ಲೀನ್ ಇಮೇಜ್ ಅಂತವರಿಗೆ ಕೊಡಬೇಕು ಅನ್ನೋ ನೆಲೆಯಿಂದ. ಸೊ ಎಸ್, ಏನು ಇಲ್ಲಿ ವಿಶ್ವನಾಥ್ ಅವರು ಉಲ್ಲೇಖ ಮಾಡಿದಿರುವಂತ ಹೆಸರುಗಳು, ಎಸ್ ನೀವು ಕೂಡ ಮತ್ತು ಎಸ್ ಎಲ್ಲರಿಗೂ ಕೂಡ ಗೊತ್ತಿರುವಂತದ್ದೇ, ಎಲ್ಲರೂ ಕೂಡ ಆಯಾಯ ಭಾಗದಲ್ಲಿ ಪ್ರಭಾವಿ ನಾಯಕರಾಗಿದ್ದರು ಅಂತ. ಇಡೀ ರಾಜ್ಯ ಅಥವಾ ಇಡೀ ರಾಜ್ಯ ಮಟ್ಟಕ್ಕೆ ಒಬ್ಬ ನಾಯಕ ಅಂತ ಕಾಣಿಸಿಕೊಂಡವರಲ್ಲ. ಯಾಕಂದ್ರೆ ಈ ಸ್ವಾಮೀಜಿಗಳು ಈಗ ಒಂದು ವಾರದಿಂದ ಸ್ವಾಮೀಜಿಗಳು ಇಷ್ಟೆಲ್ಲ ಬೀದಿಗೆ ಬಂದಿದ್ರೆ ಇವರ ವರ್ಚಸ್ಸು ಮತ್ತೆ ಇವರ ಸಾಮರ್ಥ್ಯದಿಂದ ಒಬ್ಬ ನಾಯಕನ, ಯಾವುದೇ ನಾಯಕ ಇಡೀ ದೇಶದಲ್ಲಿ ನೋಡಿದ್ರು ಯಾವುದೇ ನಾಯಕನ ಪರವಾಗಿ ಸ್ವಾಮೀಜಿಗಳು ಇಷ್ಟೊಂದು ಬೀದಿಗೆ ಬಂದದ್ದಿಲ್ಲ. ಈಗ ಬೀದಿಗೆ ಬಂದಿದ್ದಾರೆ, ಇನ್ನೂ ಕೂಡ ಅವರು ಇದ್ದಾರೆ ಅನ್ನೋದನ್ನು ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಒಂದು ರಾಜಕೀಯ ಶಕ್ತಿ ಅಥವಾ ಯಾರು ಅಧಿಕಾರಕ್ಕೆ ಬರ್ತಾರೆ, ಅನಂತರ ಯಾರು ಸಮುದಾಯದ ಮಠಾಧೀಶರು ಕೂಡ ಅದಕ್ಕೆ ಚೇಂಜಸ್ ಆಗುತ್ತಾರೆ. ಸಮುದಾಯದ ಮಠಾಧೀಶರುಗಳು ಕೂಡ ಚೇಂಜ್ ಆಗ್ತಾರೆ. ಜೊತೆಗೆ ಯಾವುದೇ ಮುಖ್ಯಮಂತ್ರಿಯ ಬಲಭಾಗ ಎಡಭಾಗದಲ್ಲಿ ನಿಂತುಕೊಂಡಿದ್ದಂತ MLAಗಳು, ಮಂತ್ರಿಗಳು ಕೂಡ ಈ ವಿಚಾರವನ್ನು ಅವರು ತಿಳಿದವರು ಕೂಡ ಅಲ್ಲ. ನಮ್ಮನ್ನು ಟಾರ್ಗೆಟ್ ಮಾಡ್ತಾರೆ, ನೆಕ್ಸ್ಟ್ ಯಾರಾದ್ರೂ ಬಂದ್ರೆ ಅವರು ನಮ್ಮನ್ನು ತುಳಿತಾರೆ, ಅದನ್ನೆಲ್ಲ ಈ ಮಠಾಧೀಶರು ಕೂಡ ತಿಳಿದಿರ್ತಾರೆ. ಅವರು ಕೂಡ ಒಂದು ರಾಜಕೀಯ ವ್ಯಕ್ತಿಯಾಗಿ ಇವರು ಸಾಕಷ್ಟು ಮಾಹಿತಿಗಳನ್ನು ಮತ್ತೆ ಅವರು ಕೂಡ ಪ್ರಭಾವಿಯಾಗಿರ್ತಾರೆ. ಆದ್ರೂ ಕೂಡ ಅವರು ಬೀದಿಗೆ ಬಂದಿದ್ದಾರೆ, ಒಬ್ಬ ವ್ಯಕ್ತಿಯ ಪರವಾಗಿ ನಿಂತಿದ್ದಾರೆ ಅಂದ್ರೆ ಒಂದು ವ್ಯಕ್ತಿಯ ವರ್ಚಸ್ಸು ಮತ್ತೆ ವ್ಯಕ್ತಿಯ ಸಾಮರ್ಥ್ಯ. ಎಸ್ ಎಸ್. ಈ ನಡುವೆ ನಮ್ಮ ಜೊತೆಗೆ ಬೆಂಗಳೂರಿನಿಂದ ಹಿರಿಯ ಪತ್ರಕರ್ತರಾಗಿರುವಂತಹ ಜೇಸುನಾ ಅವರು ಇದ್ದಾರೆ. ಸರ್ ನಮಸ್ಕಾರ. ಸರ್, ಈಗ ಇವತ್ತಿನ ಒಟ್ಟು ಬೆಳವಣಿಗೆಯನ್ನು ಮತ್ತು ಮುಂದೆ ಏನಾಗಬಹುದು ಅನ್ನುವಂಥ ವಿಚಾರದ ಬಗ್ಗೆ ನೀವು ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಸರ್? ಇದು ಏನಂತ ಇದು ತಲೆ ಕೆಡ್ಕೊಳ್ಳುವಂತದ್ದು ಏನಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಹೈಕಮಾಂಡ್ ಅಂತ ಏನಿದೆ ಅವ್ರು ಈಗಾಗಲೇ ನಿರ್ಧಾರ ತಗೊಂಡ್ತಾರೆ ಯಾರು ಏನು ಅಂತ. ಹಾಗಾಗಿ ಅಲ್ವಾ ಸಹಜವಾಗಿ ಆಗತ್ತದು. ಆದ್ರೆ ಇಲ್ಲಿ ಪ್ರಬಲವಾದ ಎರಡು ಜಾತಿಗಳಿದೆಯಲ್ಲ, ಲಿಂಗಾಯತರು ಮತ್ತು ಒಕ್ಕಲಿಗರು. ಅವರಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಬಹುಶಃ ಜಾಸ್ತಿ ಲಿಂಗಾಯತರ ಕಡೆನೆ ಹೋಗಬಹುದು ಅಂತ ಅನ್ಸತ್ತೆ ನನಗೆ. ಮುಖ್ಯಮಂತ್ರಿ ಪಟ್ಟ ಆ ಕಡೆ ಹೋಗ್ಬೋದು ಅನ್ಸತ್ತೆ. ಆದ್ರೆ ಯಡಿಯೂರಪ್ಪನಷ್ಟು ಪ್ರಭಾವಶಾಲಿ ನಾಯಕ ಯಾರು ಇಲ್ಲ ಬಿಜೆಪಿನಲ್ಲಿ. ಅದು ಮುಂದಿನ ದಿನಗಳಲ್ಲಿ ಹೇಗೆ ನೋಡ್ಬೇಕು ಅದು ಈಗ್ಲೇನೆ ಹೇಳಕ್ ಬರಲ್ಲ ಯಾರು ಆಯ್ಕೆ ಆಗ್ತಾರೆ ಅನ್ನೋದ್ರ ಮೇಲೆ. ಯಾಕಂದ್ರೆ ಬೇರೆ ಪಕ್ಷಗಳಾದ್ರೆ ಯೋಚನೆ ಮಾಡಬಹುದಿತ್ತು, ಒಂದು ಅಂದಾಜು ಮಾಡಬಹುದಿತ್ತು. ಬಿಜೆಪಿ ನಡೆ ಇದೆಯಲ್ಲ, ಅದು ಕಂಡುಹಿಡ್ಕೊಳ್ಳೋದು ಬಹಳ ಕಷ್ಟ. ಹಾಗಾಗಿ ಈಗ ಏನೇನು ಗಾಳಿಪಟ ಹರಿಸ್ತಾ ಇದಾರಲ್ಲ, ಪ್ರಹ್ಲಾದ್ ಜೋಶಿ, ಸಿಟಿ ರವಿ, ಸಂತೋಷ್ ಇವೆಲ್ಲ ನೋಡಿ ಬ್ರಾಹ್ಮಣರು ಕೊಡೋದಿಲ್ಲ. ಓಹೋ, ಖಂಡಿತವಾಗಿ ಹೇಳ್ತೀರಿ ನೀವು. ಹೌದು, ಯಾಕೆಂದ್ರೆ 3% ಇದೆ, ವೋಟಿಂಗ್ ತರೋ ಶಕ್ತಿ ಯಾರಿಗೂ ಇಲ್ಲ. ಅವರು ಗೆಲ್ಲೋದೇ ಕಷ್ಟ, ಬೇರೆಯವ್ರನ್ನ ಗೆಲ್ಸ್ಕೊಂಬರೋದು ಕಷ್ಟ. ಆಕಸ್ಮಿಕವಾಗಿ ಏನಾದ್ರು ಹಂಗ ಆಗ್ಬಿಟ್ರೆ, ಸಂತೋಷ ಆಗಿದ್ರೆ ಅವರು ಅದ್ಭುತವಾದ ಯೋಜನೆಗಳನ್ನ, ಅಂದ್ರೆ ಹೈಕಮಾಂಡ್ ನಾ ಹೇಳ್ತಿರೋದು, ಸಂತೋಷ್ ಮೂಲಕ ಅದ್ಭುತವಾದ ಯೋಜನೆ ಮಾಡ್ಬಿಟ್ಟು ಏನೋ ಒಂದು ಚಮಕ್ ಮಾಡ್ಬೋದು ನಾಳೆ ಲೋಕಸಭಾ ಚುನಾವಣೆ ಅಷ್ಟೊತ್ತಿಗೆ. ಬಿಟ್ರೆ ನೋ ಡೌಟ್ ಸಂತೋಷ್ ಒಳ್ಳೆ ಆಯ್ಕೆನೆ, ಆದ್ರೆ ಕ್ರೌಡ್ ಪುಲ್ಲರ್ ಅಲ್ಲ. ಪಕ್ಷವನ್ನ ಅಧಿಕಾರಕ್ಕೆ ತರುವಷ್ಟು ಯಾರಿಗೂ ಇಲ್ಲ ಅಲ್ಲಿ.
ಎಕ್ಸೆಪ್ಟ್ ಯಡಿಯೂರಪ್ಪ ಬೇರೆ ಯಾರಿಗೂ ಸಾಧ್ಯ ಇಲ್ಲ. ಇರ್ತಾರೆ ಯಡಿಯೂರಪ್ಪ ಇರ್ತಾರೆ, ಮಗನ ಭವಿಷ್ಯನ ರೂಪಿಸ್ಬೇಕಲ್ಲ ಅವರು. ಹೌದು ಹೌದು, ಪ್ರಚಾರಕ್ಕೆ ಇದ್ದೇ ಇರ್ತಾರೆ, ಸ್ಟಾರ್ ಅಟ್ರಾಕ್ಷನ್ ಅವ್ರದ್ದು ಇದ್ದೇ ಇರುತ್ತೆ. ಇದು ಏನೇ ಇದ್ರು ಅವರ ಲಿಂಗಾಯತ ಜಾತಿನಲ್ಲಿ ನಮ್ಮವರನ್ನ ಇಳಿಸ್ಬಿಟ್ರು ಮಾಡ್ಬಿಟ್ರು ಅಂತ ಇವೆಲ್ಲ ಒಪ್ಪಂದಗಳ ಮೂಲಕನೇ ಆಗಿರೋದು. ಯಾವಾಗ ಇವರು 15 ಜನ ಕಾಂಗ್ರೆಸ್ನವ್ರನ್ನ ತಗೊಂಡು ಸರ್ಕಾರ ರಚನೆ ಮಾಡಿದಾಗ್ಲೇನೆ ಆಗಿರೋ ಒಪ್ಪಂದ ಹೈಕಮಾಂಡ್ ಜೊತೆಗೆ. ಈಗ ಒಂದು ಸ್ಟ್ರಾಟಜಿ ಅವ್ರದ್ದು ಏನೋ ಇರುತ್ತೆ ಹೈಕಮಾಂಡ್ದು, ನಾಳೆ ಲೋಕಸಭಾ ಚುನಾವಣೆಗೆ ಹೋಗ್ಬೇಕಾರೆ ಹೊಸ ರೀತಿಯಲ್ಲಿ ಹೋಗ್ತಾರೆ ಅಷ್ಟೇ. ಒಪ್ಪಂದ ಅಂತ ಹೇಳಿದ್ರೆ ನೀವು ಹೇಳೋ ಪ್ರಕಾರ ಒಪ್ಪಂದ ಅಂತ ಹೇಳಿದ್ರೆ ಯಡಿಯೂರಪ್ಪರನ್ನು 2 ವರ್ಷಕ್ಕೆ ಮಾತ್ರ ಅವರಿಗೆ ಆ ಒಪ್ಪಂದವನ್ನು ನೀವು ಹೇಳೋದಾ? ಅದು ಹಾಗೆ ನೋಡಿದ್ರೆ ಎಲೆಕ್ಷನ್ಗೆ ಹೋಗ್ಬೇಕಾಗಿತ್ತು ಅವಾಗ. ಈ 15 ಜನ ವಲಸೆ ಬಂದ್ರಲ್ಲ, ಅವ್ರು ನಂಬಿಕೊಂಡು ಸರ್ಕಾರ ರಚನೆ ಮಾಡಬಾರ್ದಾಗಿತ್ತು. ಈಗ ಏನಾಗಿದೆ, ರಾಜಕಾರಣ ಬ್ಲಾಕ್ ಮೇಲಿಂಗ್ ನಡೀತಿರೋದು, ಇಡೀ ದೇಶದಲ್ಲಿ ನಡೀತಿರೋದು ಬ್ಲಾಕ್ ಮೇಲಿಂಗ್. ಒಂದು ಕಾಲದ ರಾಜಕಾರಣ ಹೋಗಿದೆ, ಈಗ ರಾಜಕಾರಣ ಬೇರೆ ರೀತಿಲಿದೆ ಈಗ. ದುಡ್ಡು ಮತ್ತು ಬ್ಲಾಕ್ ಮೇಲ್ ಈಗ ಯಾತಕ್ಕೆ ಹಂಗಾಗ್ತಿದೆ ಅಂದ್ರೆ, ಶಾಸಕರಾಗಿ ಅಥವಾ ಸಂಸದರಾಗಿ ಬರೋರೆಲ್ಲ ವ್ಯವಹಾರಸ್ಥರೇ ಆಗಿದ್ದಾರೆ. ಆಮೇಲೆ ಎಲ್ಲಾ ಪಕ್ಷಗಳಲ್ಲೂ ಕ್ರಿಮಿನಲ್ಸ್ ಇದ್ದಾರೆ. ಹಾಗಾಗಿ ಅವ್ರ ಮನೋಭಾವ ಹಾಗೆ ಇರುತ್ತೆ, ಬ್ಲಾಕ್ ಮೇಲಿಂಗೇ ಇರುತ್ತೆ ಅವ್ರ ಮನೋಭಾವ. ಪ್ರತಿಯೊಬ್ಬರು ಲ್ಯಾಂಡ್ ಡೀಲಿಂಗ್ ಮಾಡೋರನ್ನೇ, ಇಡೀ ದೇಶದ ಕೊಳ್ಳೆ ಹೊಡಿತಿರೋದು ಅವ್ರೇನೆ, ಜೊತೆಗೆ ಬ್ಯೂರೋಕ್ರಾಟ್ಸ್ ಅವ್ರ ಜೊತೆಗೆ ಸೇರ್ಕೊಂಡಿರ್ತಾರಲ್ಲಿ. ಹೀಗಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗಿಂದ ಲಕ್ಷಾಂತರ ಕೋಟಿ ರೂಪಾಯಿ ಅಭಿವೃದ್ಧಿಗೆ ಅಂತ ಹರಿದು ಬಂತಲ್ಲ ದುಡ್ಡು, ಅದು ಎಲ್ಲಿ ಹೋಯ್ತದು? ಅದು ಸೇರೋ ಜಾಗ ಸೇರಿದ್ರೆ ದೇಶ ಅದ್ಭುತ ಆಗಿರ್ತಿತ್ತು. ಖಂಡಿತ. ಈಗ ಸರ್ ಈಗ ಅಭಿವೃದ್ಧಿ ವಿಚಾರ ಯಾರಾದ್ರೂ ಮಾತಾಡ್ತಾರ ಸರ್? ಅಭಿವೃದ್ಧಿಯ ವಿಚಾರವನ್ನು ಅದನ್ನೇ ಆದ್ಯತೆಯ ವಿಚಾರವಾಗಿ ಯಾರಾದ್ರೂ ಮಾತಾಡ್ತಾರಾ ಅಂತ ನಾನು ಕೇಳೋದು. ಈಗ ಯಾರು ಅದನ್ನ ಈಗ ಅದನ್ನ ಆದ್ಯತೆ ಮೇಲೆ ಯಾರು ಅಭಿವೃದ್ಧಿ ಬಗ್ಗೆ ತಲೆನೇ ಕೆಡ್ಸ್ಕೊಂಡಿಲ್ಲ. ಜಾತಿಗಳ ಮೂಲಕನೇ ನೋಡ್ತಾ ಇದ್ದಾರೆ ಎಲ್ಲಾರು. ಈಗ ಈ ದೇಶದ ದೊಡ್ಡ ದುರಂತ ಅಂದ್ರೆ ಜಾತಿ, ಅದ್ರ ಮೂಲಕನೇ ವ್ಯವಹಾರ ನಡೀತಿರೋದು ಈಗ. ಹಾಗಾಗಿ ಅಭಿವೃದ್ಧಿ ಮತ್ತೊಂದು ಇಲ್ವೇ ಇಲ್ಲ, ಬರೀ ದ್ವೇಷ. ಈಗ ಸರ್ ಈಗ ನಿನ್ನೆ ದಿವಸ ಮಠಾಧೀಶರುಗಳೆಲ್ಲ ಏನೋ ಬೆಂಗಳೂರಲ್ಲಿ ಬಂದು ಬೀದಿಯಲ್ಲಿ ನಿಂತರಲ್ಲ, ಏನ್ ಹೇಳ್ತೀರಿ? ಅಭಿವೃದ್ಧಿಗೆ ಪರವಾಗಿಯಾ ಅವರೆಲ್ಲ ಬಂದು ನಿಂತದ್ದು ಅಥವಾ ಅಭಿವೃದ್ಧಿ ಅಲ್ಲ, ಜಾತಿ ಅಷ್ಟೇನೆ, ಅಭಿವೃದ್ಧಿ ಅಲ್ಲ, ಅದಲ್ವೇ ಅಲ್ಲ. ಆ ಜಾತಿಯ ಮೋಹ ಅಷ್ಟೇ ಅದು. ಅವ್ರು ಒಂದುಗೂಡ್ರು ಜಾತಿಯ ಮೋಹದಿಂದ ಅಷ್ಟೇ ಹೊರತು ರಾಜ್ಯದ ದೇಶದ ಅಭಿವೃದ್ಧಿಗೆ ಸಂಬಂಧಪಟ್ಟಿದ್ದು ಅಲ್ವೇ ಅಲ್ಲ. ಅದು ಅಲ್ವೇ ಅಲ್ಲ. ಈಗ ಸರ್ ಮುಂದೆ ಏನು ಸುಭದ್ರವಾದಂತ ಸರ್ಕಾರ ಬರ್ಬಹುದಂತ ಅನಿಸುತ್ತಾ ನಿಮ್ಗೆ? ಯಡಿಯೂರಪ್ಪನವರ ನಂತರ 15 ಜನ ಈಗ ಬೇರೆ ಪಕ್ಷದಿಂದ ಬಂದಾರಲ್ಲ, ಅವರು ನನಗೆ ಇಂಥದೇ ಖಾತೆ ಬೇಕು ಅಂತ, ಈಗ ಹಣ ಮಾಡುವಂತ ಖಾತೆಗಳೇ ಬೇಕು ಅಂತ ಕೂತ್ಕೊಳ್ತಾರೆ. ಇಲ್ಲಾಂದ್ರೆ ಆಚೆ ಹೋಗ್ತೀವಿ ಅಂತಾರೆ ಅವರು. ಹೀಗೆಲ್ಲ ಇರುತ್ತೆ. ಇದೊಂದು ಬಹಳ ದೊಡ್ಡ ಸಮಸ್ಯೆ ಇದೆ. ಅವರು ಹೋದ್ರೆ ಕಾಂಗ್ರೆಸ್ನವರು ತಗೋಬಹುದು, ವಾಪಸ್ಸು ತಗೊಳ್ದೇ ಇರ್ಬೋದು. ಶಿವಕುಮಾರ್ ಬಂದ್ರೆ ತಪ್ಕೊಳ್ತೀನಿ ಅಂತ ಇದಾರೆ. ಸಿದ್ದರಾಮಯ್ಯ ಅವರು ನೋಡ್ತೇನೆ ಅಂತ ಹೇಳ್ತಾರೆ, ಒಳಗೆ ಸೇರ್ಸಲ್ಲ ಅಂತ ಅವ್ರಂತ ಇದಾರೆ ಅಲ್ಲಿ. ಹೀಗಾಗಿ ಅವರು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡು ಗೆಲ್ತಾರೋ ಬಿಡ್ತಾರೋ ಅದು ಗೊತ್ತಿಲ್ಲ, ಯಾವ್ದೇ ಗ್ಯಾರಂಟಿ ಇಲ್ಲ ಅವೆಲ್ಲ. ಹೀಗಾಗಿ ಗೊಂದಲ ಇದೆ ಒಟ್ನಲ್ಲಿ. ಅದು ಬರೋ ನಾಯಕ ಎಷ್ಟೇ ಇದಾಗಿದ್ರು ಇವರು ಮತ್ತೆ ಆಚೆ ಹೋಗ್ತೇವೆ ಕೂತ್ಕೊಂಡ್ರೆ ಏನಾಗುತ್ತೆ, ಸರ್ಕಾರ ಬಿದ್ದೇ ಬೀಳುತ್ತಲ್ಲಿ. ಹಾಗಾಗಿ ಆರಂಭದಲ್ಲಿ ಯಡಿಯೂರಪ್ಪ ಇವರನ್ನ ತಗೊಂಡು ಸರ್ಕಾರ ರಚನೆ ಮಾಡಬಾರ್ದಾಗಿತ್ತು, ಈಗ ಡಿಸಾಲ್ವ್ ಮಾಡಬೇಕಾಗಿತ್ತು. ಸರ್ಕಾರ ಡಿಸಾಲ್ವ್ ಮಾಡಿ ಎಲೆಕ್ಷನ್ ಹೋಗ್ಬೇಕಾಗಿತ್ತು. ಅದು ಬುದ್ಧಿವಂತಿಕೆ ಆಗ್ತಿತ್ತು ಅದು. ಹೀಗಾಗಿ ಸರ್ಕಾರವನ್ನೇ ಮತ್ತೆ ಮುಂದುವರ್ಸ್ಕೊಂಡು ಹೋಗೋದಿದೆಯಲ್ಲ, ಹೈಕಮಾಂಡ್ ಮನಸ್ಸಲ್ಲಿ ಏನಿದೆ ಗೊತ್ತಿಲ್ಲ. ಅದ್ರ ನಡೆ ಬಹಳ ಕಷ್ಟ ಬಿಜೆಪಿದು. ಹಾಗಾಗಿ ಏನು ಈಗ ಭವಿಷ್ಯ ಅವೆಲ್ಲ ಹೇಳಕ್ ಬರೋಕ್ ಆಗೋದಿಲ್ಲ. ಆತರ ಗೊಂದಲದಲ್ಲಿದೆ ಈಗ. ಈಗ ಯಾರು
ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಗೊತ್ತಾಗಿದ್ರೆ ಸ್ವಲ್ಪ ಏನಾದ್ರು ಮಾತಾಡ್ಬೋದಿತ್ತು. ಎಸ್ 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 ಸುಮ್ಮನೆ ಊಹೆಗಳ ಮೇಲೆ ಅದು ಕಷ್ಟ ಆಗುತ್ತೆ ಅದು. ಎಸ್ 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 ಸರ್ ಎಸ್ ಸರ್ ಎಸ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು. ಎಸ್ ಈಗ ಜಸ್ವನ್ ಅವರು ಹೇಳುವಂತ ಒಂದು ಮಾತು ಇಲ್ಲಿ, ಎಸ್ ಯಡಿಯೂರಪ್ಪ ಅವರು ಸರ್ಕಾರವನ್ನು ವಿಸರ್ಜಿಸಿಬಿಡಬೇಕಾಗಿತ್ತು ಅಂತ. ಅಷ್ಟು ಬಹುಶಃ ಆ ರೀತಿಯ ಒಂದು ನಡೆ ಅಥವಾ ಅಂತ ಒಂದು ತೀರ್ಮಾನ ತಗೊಂಡಿದ್ದರೆ ಬಹುಶಃ ಅದು ಬಿಜೆಪಿಗೆ ಅವರಿಗೆ ಭಾರಿ ದೊಡ್ಡ ಒಂದು ಮರ್ಮಾಘಾತ ಕೊಟ್ಟಾಗೆ ಆಗ್ತಾ ಇತ್ತು. ಮತ್ತೆ ಇಡೀ ಏನು ಹೈಕಮಾಂಡ್ ವಲಯದಲ್ಲಿ ಕೂಡ ಬಹುಶಃ ಬಿಜೆಪಿ ಅಥವಾ ಯಾಕಂತ ಹೇಳಿದ್ರೆ ಇಲ್ಲಿ ಯಡಿಯೂರಪ್ಪ ಅವರಿಗೆ ಅವರ ಮಕ್ಕಳ ಭವಿಷ್ಯ ಕೂಡ ಇಂಪಾರ್ಟೆಂಟ್. ಸರ್ಕಾರವನ್ನು ಪತನ ಮಾಡಿದ ಒಂದು ಅಪಕೀರ್ತಿಗೆ ಅವರು ಒಳಗ್ತಾ ಇದ್ರು. ಬಹುಶಃ ಅವರ ಮಕ್ಕಳಿಗೆ ಅದು ಬಹುಶಃ ಮತ್ತೆ ರಾಜಕೀಯ ಕಟ್ಟಿಕೊಳ್ಳಲಿಕ್ಕೆ ಕಷ್ಟ ಆಗ್ಬೋದಿತ್ತು ಏನು. ಈಗ ಮುಂದಿನ ಮುಖ್ಯಮಂತ್ರಿ ಈಗ ತುಂಬಾ ಹೆಸರುಗಳು ಹೇಳಿ ಬರ್ತಾ ಉಂಟಲ್ಲ, ಯಾರಾಗಬಹುದು ಅಂತ. ಜೇಸುನ್ ಅವರು ಹೇಳ್ತಾರೆ ಸಂತೋಷ್ ಅವರಿಗೆ ಕೊಡ್ಲಿಕ್ಕಿಲ್ಲ, ಅಥವಾ ಜೋಶಿ ಅವರಿಗೆ ಕೊಡ್ಲಿಕ್ಕಿಲ್ಲ ಅಂತ ಹೇಳಿದ್ರೆ ಬ್ರಾಹ್ಮಣ ಸಮುದಾಯ ಏನು ಅವರ ಏನು ಆಸ್ ಎ ವೋಟ್ ಬ್ಯಾಂಕ್ ನೋಡಿದಾಗ ಸಂಖ್ಯೆ ಕಡಿಮೆ, ಸೊ ಹಾಗಾಗಿ ಅಥವಾ ಲಿಂಗಾಯತ್ ಸಮುದಾಯಕ್ಕೆ ಕೊಡಬಹುದು ಅಂತ. ಆದ್ರೆ ಇಲ್ಲಿ ಯಡಿಯೂರಪ್ಪ ಅವರು ಬೆಳಿಗ್ಗೆ ಮಾತನಾಡುವಾಗ ಮೂರು ಬಾರಿ ಸಂತೋಷದಿಂದ ಇಳಿತೇನೆ ಅಂತ ಹೇಳ್ತಾ ಇದ್ರು. ಅಲ್ಲ, ಇವರದು ಲೆಕ್ಕಾಚಾರ ಬೇರೆ ಬೇರೆ ರೀತಿ ಇದೆ. ಒಂದು ಈಗ ಜಾತಿ ಪರವಾಗಿ ನೋಡಿದ್ರೆ ಈಗ ಲಿಂಗಾಯತರಿಗೆ ಕೊಡ್ಬೇಕಾಗತ್ತೆ ಅಥವಾ ಒಕ್ಕಲಿಗರಿಗೆ ಕೊಡ್ಬೇಕಾಗತ್ತೆ. ಯಾಕೆ ಇದನ್ನು ಹೊರತುಪಡಿಸಿ ಬೇರೆ ನಾಯಕನನ್ನು ನಾವು ಆಯ್ಕೆ ಮಾಡಬಾರದು ಅಂತ ಒಂದು ಚಿಂತನೆ ಕೂಡ RSS ಮತ್ತು ಹೈಕಮಾಂಡ್ ನಲ್ಲಿದೆ. ಯಾಕೆ ಜಾತಿಯನ್ನೇ ಇಟ್ಕೊಂಡು ಹೋಗ್ಬೇಕಾಗತ್ತೆ? ಇನ್ನೊಬ್ಬ ವ್ಯಕ್ತಿ ಯಾರು ಥರ್ಡ್ ಪಾರ್ಟಿ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಯಾಕೆ ನಾಯಕನಾಗಿ ಬರಬಾರದು? ಇವರು ಯಾಕಂದ್ರೆ ಬಿಜೆಪಿ ಒಂದು ಜಾತಿಗೆ ಸೀಮಿತ ಆಗಿ ಬಂದದ್ದಲ್ಲ ಅಂತ ಒಂದು ಭಾವನೆ ಬಿಜೆಪಿಯಲ್ಲಿ ಇದೆ. ಮತ್ತೆ ಬ್ರಾಹ್ಮಣ ಯಾಕೆ ಮುಖ್ಯಮಂತ್ರಿ ಆಗಬಾರದು ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮುಂದಿಡ್ತಾರೆ. ಅದರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕೂಡ ಆಗಿದೆ ರಾಜಕೀಯ ವಲಯದಲ್ಲಿ. ಮತ್ತೆ ಈ RSS ಮತ್ತೆ ಯಾರು ಬಿಜೆಪಿ ನಾಯಕರಿದ್ದಾರೆ ಅದರ ಬಗ್ಗೆ ಕೂಡ ಭಾರಿ ಚರ್ಚೆ ಆಗಿದೆ. ಈಗ ಪ್ರಹ್ಲಾದ್ ಜೋಶಿ ಬಗ್ಗೆ ಕ್ಲೀನ್ ಇಮೇಜ್ ಇರುವವರು ಬೇಕು ಅನ್ನೋದು. ಕ್ಲೀನ್ ಇಮೇಜ್, ಎಸ್. ಪ್ರಹ್ಲಾದ್ ಜೋಶಿ ಇವತ್ತು ಕೇಂದ್ರದ ಸಚಿವರು ಮತ್ತೆ ಈ ಮೊದಲು ಬಿಜೆಪಿ ರಾಜ್ಯಾಧ್ಯಕ್ಷರು ಕೂಡ ಆಗಿದ್ದವರು. ಆಡಳಿತದ ಬಗ್ಗೆ ಚೆನ್ನಾಗಿ ಯಾವುದೇ ಗುಂಪು ರಾಜಕಾರಣದಲ್ಲಿ ಹೆಸರು ಕೆಡಿಸಿಕೊಂಡವರಲ್ಲ, ಮಾತನಾಡಿದವರು ಅಲ್ಲ. ಮಹಾರಾಷ್ಟ್ರದಲ್ಲಿ ನೋಡಿದರೆ ಅವರು ಫಡ್ನವೀಸ್ ಅನ್ನು ಚಾಯ್ಸ್ ಮಾಡಿದ್ರು. ಈಗ ಸಂತೋಷ್ ಅವರ ವಿಚಾರಕ್ಕೆ ಬರುವಾಗ, ಎಸ್, ಅವರು ಯಾವುದೇ ಚುನಾವಣೆಯನ್ನು ಗೆದ್ದವರಲ್ಲ, ಕನಿಷ್ಠ ಒಂದು ಪಂಚಾಯತ್ ಚುನಾವಣೆಯನ್ನು ಕೂಡ. ಸೊ ಅವರ ಆಯ್ಕೆ ಅಥವಾ ಅವರ ಹೆಸರು ತೇಲಿ ಬರ್ತಾ ಉಂಟಲ್ಲ. ಈಗ ಬಿಜೆಪಿಯಲ್ಲಿ ರಾಷ್ಟ್ರೀಯ ಏನು ಸಂಘಟನಾ ಕಾರ್ಯದರ್ಶಿ ಆಗಿದ್ದಾರೆ. RSS ಅವರನ್ನು ಅಲ್ಲಿಗೆ ನಿಯೋಜನೆ ಮಾಡಿರುವಂಥದ್ದು. ಅವರನ್ನು ತಂದು ನಿಲ್ಲಿಸುವ ಸಾಧ್ಯತೆಗಳ ಬಗ್ಗೆ, ಈಗ ಅವರನ್ನು ತಂದು ನಿಲ್ಲಿಸ್ತಾರೆ ಅಂತ ಅಲ್ಲ, ಬಿಜೆಪಿ ಈ ಹಿಂದೆ ಈ ರೀತಿಯ ಪ್ರಯೋಗಗಳನ್ನೆಲ್ಲ ಮಾಡಿತ್ತಾ, ಏನಾಗಬಹುದು ಏನಂತ ಈ ಹಿಂದೆ ಮಾಡಿತ್ತು. ಈಗ ಮೋದಿಯವರು ಗುಜರಾತ್ ಮುಖ್ಯಮಂತ್ರಿ ಆಗಿದ್ದಾಗ 97ರಲ್ಲಿ ಮೊದಲ ಬಾರಿಗೆ ಮುಖ್ಯಮಂತ್ರಿ ಆಗ್ತಾರೆ. ಅವರು ಯಾವುದೇ ಚುನಾವಣೆ ಎದುರಿಸಿದವರಲ್ಲ, RSS ಪ್ರಚಾರಕ್ಕಾಗಿದ್ದವರು. RSS ಪ್ರಚಾರಕ್ಕೆ ಈ ಸಂತೋಷ್ ಯಾವ ಹುದ್ದೆಯಲ್ಲಿದ್ದಾರೆ ಈಗ RSS, ಅದಕ್ಕೂ ಹಿಂದೆ ಇವರು ಮೋದಿಯವರು ಕೂಡ ಇದೇ ಪ್ರಚಾರಕ್ಕಾಗಿದ್ದವರು. RSS ಪ್ರಚಾರಕ್ಕಾಗಿದ್ದವರನ್ನು ಅವರು ಸಂಘಟನಾ ಕಾರ್ಯದರ್ಶಿಯಾಗಿ ಮಾಡಿರ್ತಾರೆ, ಆರ್ಗನೈಸಿಂಗ್ ಸೆಕ್ರೆಟರಿ ಅಂತ. ಆವಾಗಲೂ ಕೂಡ ಅದೇ ಪರಿಸ್ಥಿತಿ ಗುಜರಾತ್ನಲ್ಲಿತ್ತು. ಗುಜರಾತ್ನಲ್ಲಿ ಕೇಶುಭಾಯ್ ಪಟೇಲ್ ಮತ್ತೆ ಅಲ್ಲಿ ಕೂಡ ಭಾರಿ ರಾಜಕೀಯ ಮೇಲಾಟ ಆಗ್ತಾ ಇತ್ತು. ಯಾರು ಕೂಡ ಮುಖ್ಯಮಂತ್ರಿ ಆದರೂ ಯಾರು ಒಪ್ಪುವುದಿಲ್ಲ. ಇಲ್ಲಿ ಹಾಗೆ ಅಲ್ಲಿ ಪರಿಸ್ಥಿತಿ ಏನು ಕರ್ನಾಟಕದಲ್ಲಿದ್ದಂತ ಪರಿಸ್ಥಿತಿ ಬಿಜೆಪಿ ಏನು ಗುಜರಾತ್ ಅಲ್ಲಿ ಕೂಡ ಎದುರಾಗಿತ್ತು. ಆ ಸಂದರ್ಭದಲ್ಲಿ ಮೋದಿಯಲ್ಲಿ ಅವರು ದಿಲ್ಲಿಯಲ್ಲಿದ್ದರು ಏನೋ ಸಂಘಟನಾ ಕಾರ್ಯದರ್ಶಿಯಾಗಿ. ದಿಲ್ಲಿಯಲ್ಲಿ ವಾಜಪೇಯಿ ಅವರದೇ ಮುಖ್ಯ ಸ್ಥಾನ, ಮತ್ತೆ ವಾಜಪೇಯಿ ಮತ್ತೆ ಅಡ್ವಾಣಿ. ವಾಜಪೇಯಿ ಅವರೇ ಮೋದಿ ಅವರನ್ನು ಕಳಿಸಿದ್ದು, ಮತ್ತೆ ಮೋದಿ ಅವರನ್ನು ಮುಖ್ಯಮಂತ್ರಿ ಮಾಡಿದ್ದು ಕೂಡ ವಾಜಪೇಯಿ ಅವರು. ವಾಜಪೇಯಿ ಅವರು ಮೋದಿ ಅವರನ್ನು ಯಾಕೆ ಅಂತ ಕಳಿಸ್ತಾರೆ? ಅಲ್ಲಿ ಸಂಧಾನಗ ಮಾತುಕತೆಗೂ ಅಥವಾ ಯಾರನ್ನು ಆಯ್ಕೆ ಮಾಡಿ ಅಂತ ಮೊದಲಿಗೆ ಅವರು ಸಂಧಾನಕ್ಕೆ ಕಳಿಸುವುದು. ಅಲ್ಲಿ ಎಲ್ಲರನ್ನು ಕೂತ್ಕೊಳಿಸಿ ಎಲ್ಲ ಒಂದು ಗವರ್ಮೆಂಟ್ ಮಾಡ್ಲಿಕ್ಕೆ ಯಾರು ಅಲ್ಲಿ ಆಯ್ಕೆ ಮಾಡಬಹುದು, ಯಾರನ್ನಾದ್ರೂ ಮಾಡೋದಿದ್ರೆ ಅಂತ ಮಾಡಿ ಇವರು ಒಂದು ಒಪಿನಿಯನ್ ಕೊಡ್ತಾರೆ, ರಿಪೋರ್ಟ್ ಕೊಡ್ತಾರೆ ಇವರದು. ಯಾರಿಗೂ ಇಲ್ಲಿಯ ಚಿತ್ರಣದ ಬಗ್ಗೆ ಯಾರದು ಕೊಟ್ಟರು, ಯಾರನ್ನು ಮಾಡಿದ್ರು ಅಲ್ಲಿ ಯಾರು ಕೂಡ ಒಪ್ತಾ ಇಲ್ಲ ಇಲ್ಲಿಯ ಬಣ ರಾಜಕೀಯ. ಅನಂತರ ಮೋದಿ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಅಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು
ಹೊಸ ನಡೆಯನ್ನು ವಾಜಪೇಯಿ ಅವರು ಕೂಡ ಇಟ್ಟಿರ್ತು. ಯಾವುದೇ ಚುನಾವಣೆಯನ್ನು ಎದುರಿಸದ ವ್ಯಕ್ತಿ ಮೋದಿಯವರು ಮೋದಿಯವರಲ್ಲಿ ರಾಜಕೀಯ ಜಾತಿಯ ಬಲದಲ್ಲಿ ಬಂದಿದ್ದಲ್ಲ. ಹೌದು. ಅಂತ ರಾಜಕೀಯ ಜಂಜಾಟ ತುಂಬಾ ಇತ್ತು ಇಲ್ಲಿ ಕರ್ನಾಟಕದಲ್ಲಿ. ಯಾವ ರೀತಿ ಅವತ್ತು ಗುಜರಾತ್ಗೆ ಒಂದು ಅಚ್ಚರಿಯ ಆಯ್ಕೆ ಆಗಿತ್ತು ಅಂತ ನೀವು ಹೇಳುವಂತದ್ದು. ಅದೇ ಹಾದಿಯಲ್ಲಿ ಈಗ ಸಂತೋಷ್ ಕೂಡ ಇದ್ದಾರೆ ಅನ್ನೋದನ್ನು ಕೂಡ ನಾವು ಹೇಳಬೇಕಾಗತ್ತೆ. ಯಾಕೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಬರಬಾರದು ಅನ್ನೋ ಅಂತ ಚಿಂತನೆ ಅವರಲ್ಲಿ ಇದೆ. ಈ ಬೇರೆ ಬೇರೆ ಈ ಬೆಳವಣಿಗೆಗಳಾದವು. ಈಗ ರಾಜ್ಯಾಧ್ಯಕ್ಷರ ಆಯ್ಕೆ ಆಗಿರಬಹುದು, ಬೇರೆ ಬೇರೆ ಒಂದು ಬಣ ರಾಜಕೀಯ ಆಗಿರಬಹುದು. ಈಗ ಕೇಳಿ ಬರ್ತಿರುವ ಪ್ರಮುಖವಾದ ಬಣ ಯಡಿಯೂರಪ್ಪ ಅಂಡ್ ಒಂದು ಟೀಮ್, ಮತ್ತೊಂದು ಸಂತೋಷ್ ಅಂಡ್ ಟೀಮ್. ಹೌದು, ಕೇಂದ್ರದಲ್ಲಿ ನಿಂತುಕೊಂಡು ಅಥವಾ ದೆಹಲಿಯಲ್ಲಿ ನಿಂತುಕೊಂಡು ಅಥವಾ ಹೈಕಮಾಂಡ್ ಪಡಸಾಲೆಯಲ್ಲಿ ನಿಂತುಕೊಂಡು ಸಂತೋಷ್ ಅವರೇ ಇಡೀ ರಾಜಕೀಯವನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ಈಗ ಅಚ್ಚರಿಯ ನಿರ್ಧಾರ ಅಂತ ಅಥವಾ ಅಚ್ಚರಿಯ ನಡೆ ಅಂತ ಬಿಜೆಪಿ ಹೈಕಮಾಂಡ್ ಸಂತೋಷ್ ಅವರನ್ನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವಕಾಶ ಕೊಡುವ ಸಾಧ್ಯತೆಯೂ ಇದೆ, ಇಲ್ಲ ಅಂತ ಇಲ್ಲ. ಹಾಗಾದ್ರೆ ಬ್ರಾಹ್ಮಣ ಒಬ್ಬ ಮುಖ್ಯಮಂತ್ರಿ ಆದಂತೆ ಆಗತ್ತೆ. ಅಷ್ಟೊತ್ತಿಗೆ ಲಿಂಗಾಯತರೆಲ್ಲ ಸುಮ್ಮನೆ ಇರ್ತಾರಾ ಅಂತ ಪ್ರಶ್ನೆ ಬರೋದಿಲ್ವಾ? ಒಬ್ಬ ಲಿಂಗಾಯತ ಮುಖ್ಯಮಂತ್ರಿಯನ್ನು ಪದವಿಯಿಂದ ಕೆಳಗೆ ಇಳಿಸಿ ಮತ್ತೊಬ್ಬ ಲಿಂಗಾಯತ ಸಮುದಾಯದ ಹೊರಗಿನವನನ್ನು ಮುಖ್ಯಮಂತ್ರಿ ಮಾಡಿದಾಗ ಲಿಂಗಾಯತ ಸಮುದಾಯದವರು ಸುಮ್ಮನಿರ್ತಾರಾ ಅಥವಾ ಅದನ್ನು ಏನೋ ಒಪ್ಪಿಕೊಳ್ತಾರಾ? ಅದರ ಪರಿಣಾಮ ಈಗ ಏನಾಗತ್ತೆ, ಈಗ ಇವರು ಬದಲಾವಣೆ ಮಾಡ್ತಾರೆ, ಅದರ ಪರಿಣಾಮ ಗೊತ್ತಾಗುವುದು ನೆಕ್ಸ್ಟ್ ಎಲೆಕ್ಷನ್ ಸಂದರ್ಭದಲ್ಲಿ. ಅದಕ್ಕೂ ಮೊದಲು ಯಾವುದೇ ರೀತಿಯ ಪರಿಣಾಮ ಅಥವಾ ಎಫೆಕ್ಟ್ ಗೊತ್ತಾಗಲ್ಲ. ಒಂಥರ ಅಂಡರ್ ಕರೆಂಟ್ ಇರುತ್ತೆ. 2 ವರ್ಷದಲ್ಲಿ ಇವರು ಏನ್ ಮಾಡ್ತಾರೆ, ಯಾವ ರೀತಿಯ ನಾಯಕತ್ವ ಕೊಡ್ತಾರೆ, ಯಾವ ರೀತಿಯ ಆಡಳಿತ ಕೊಡ್ತಾರೆ, ಅದರ ಮೇಲೆ ಅದು ಚೇಂಜಸ್ ಆಗುವ ಸಾಧ್ಯತೆಯೂ ಇರುತ್ತೆ. ಚೇಂಜಸ್ ಮಠಾಧೀಶರುಗಳನ್ನು ಕನ್ವಿನ್ಸ್ ಮಾಡ್ಲಿಕ್ಕೆ ಕೂಡ 2 ತಿಂಗಳು 2 ವರ್ಷ ಇದೆ. ಆ ಕಾರಣದಿಂದಾಗಿ ಒಂದು ಸಾಕಷ್ಟು ಇಲೆಕ್ಷನ್ಗೆ ಮುಂದಿನ ಸರ್ಕಾರ ಯಥಾಸ್ಥಿತಿಯಲ್ಲಿ ಹೋದ್ರೆ ಇನ್ನು ಕೂಡ 2 ವರ್ಷ 21 ತಿಂಗಳಿದೆ. ಮೊದಲು ವಿಧಾನಸಭೆ ಎಲೆಕ್ಷನ್ ಬರುತ್ತೆ, ಅನಂತರ ಲೋಕಸಭೆ ಬರುತ್ತೆ. ಅದು ಕೂಡ ಲೆಕ್ಕಾಚಾರ ಇದೆ. ಇಲ್ಲಿ ಲೋಕಸಭಾ ಎಲೆಕ್ಷನ್ ಕೂಡ ಲೆಕ್ಕಾಚಾರ ಇದೆ. ಇಲ್ಲಿ ಅಧಿಕಾರ ಪಡೆಯುವುದಕ್ಕಿಂತಲೂ ಕೇಂದ್ರದಲ್ಲೇ ಅಧಿಕಾರ ಪಡೆಯುವುದು ಮುಖ್ಯ ಉಳಿಸಿಕೊಳ್ಳುವಂತದ್ದು. ಈಗ ಗಿರಿಧರ್ ಅವರೇ, ಈಗ ಹಿರಿಯ ಪತ್ರಕರ್ತರಾಗಿರುವಂತ ದಿನೇಶ್ ಅಮೀನ್ ಮಟ್ಟು ಅವರು ಈಗಾಗಲೇ ನಮ್ಮ ಹತ್ರ ಮಾತನಾಡಿದ್ದಾರೆ. ದಿನೇಶ್ ಅಮೀನ್ ಮಟ್ಟು ಅವರು ಮಾತನಾಡಿದ ವಿಚಾರ ಏನು ಎತ್ತ ಅನ್ನೋದನ್ನು ನೋಡೋಣ. ಪತ್ರಕರ್ತರಾಗಿರುವಂತಹ ದಿನೇಶ್, ಈ ಸಂದರ್ಭದಲ್ಲಿ ನಮಗೆ ಕರ್ನಾಟಕದ ಹಿರಿಯ ಪತ್ರಕರ್ತರಾಗಿರುವಂತಹ ದಿನೇಶ್ ಅಮೀನ್ ಮಟ್ಟು ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಯಡಿಯೂರಪ್ಪ ಅವರ ಈ ಒಂದು ರಾಜೀನಾಮೆಯನ್ನು ಯಾವ ರೀತಿಯಾಗಿ ನೀವು ವಿಶ್ಲೇಷಣೆ ಮಾಡ್ತೀರಿ ಅಂತ ಒಂದು, ಜೊತೆಗೆ ನಿನ್ನೆಯ ದಿವಸ ಇಡೀ ಲಿಂಗಾಯತ ಸಮುದಾಯದ ಪ್ರಮುಖ ಸ್ವಾಮೀಜಿಗಳು ಮಠಾಧೀಶರುಗಳು ಬಹಿರಂಗವಾಗಿ ಸಮಾವೇಶ ಮಾಡಿ ಯಡಿಯೂರಪ್ಪ ಅವರನ್ನು ರಾಜೀನಾಮೆ ಕೊಡಬಾರದು, ಅವರನ್ನೇ ಮುಂದುವರಿಸಬೇಕು ಅಂತ ಮಾಡಿಕೊಂಡು ಬಂದಂತ ಒತ್ತಾಯ ಇದೆ ಅಲ್ವಾ? ಇಡೀ ಒಂದು ಲಿಂಗಾಯತ ಸಮುದಾಯದ ಧ್ವನಿ ಅಥವಾ ಮಠಾಧೀಶರುಗಳ ಧ್ವನಿಯನ್ನು ಬಿಜೆಪಿ ಯಾವ ರೀತಿ ಟ್ಯಾಕಲ್ ಮಾಡಿತ್ತು ಮತ್ತು ಇವತ್ತಿನ ಈ ಒಂದು ರಾಜೀನಾಮೆಯ ವಿಚಾರವನ್ನು ಏನ್ ಹೇಳ್ತೀರಿ ಸರ್? ಯಡಿಯೂರಪ್ಪನವರ ರಾಜೀನಾಮೆ ಬಹಳ ನಿರೀಕ್ಷಿತವಾದದ್ದು ಅಂತ ನಾನು ತಿಳ್ಕೊಂಡಿದ್ದೇನೆ. ಯಾಕೆಂದ್ರೆ ಒಂದು ಮೂಲದ ಪ್ರಕಾರ ಅವರಿಗೆ ಮುಖ್ಯಮಂತ್ರಿ ಆದಾಗಲೇ ನೀವು 2 ವರ್ಷದ ಅವಧಿಗೆ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಎನ್ನುವುದನ್ನು ಕೆಲವು ಮೂಲಗಳು ಹೇಳ್ತಾ ಇವೆ. ಅದರಿಂದ ಸರಿಯಾಗಿ 2 ವರ್ಷದ ಅವಧಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ 2 ವರ್ಷದ ಅವಧಿಗೆ ಅವರಿಗೆ ಅವರ ಅಧಿಕಾರಾವಧಿಯನ್ನ ಮೊದಲೇ ತೀರ್ಮಾನ ಮಾಡಿಬಿಟ್ಟಿದ್ರೆ ಇಷ್ಟೆಲ್ಲ ಹಂಗಾಮಗಳು ಯಾಕೆ ನಡೀಬೇಕಿತ್ತು ಎನ್ನುವುದನ್ನು. ಯಾಕೆಂದ್ರೆ ಅವರ ನಿರ್ಗಮನ ಬಹಳ ಪ್ಯಾಥೆಟಿಕ್ ಆಗಿ ಬಹಳ ದುಃಖಕರವಾಗಿ ಇದೆ. ಯಾಕೆಂದ್ರೆ ಕಳೆದ 2 ವರ್ಷಗಳಿಂದ ಮೊದಲ 1 ತಿಂಗಳು ಹೆಚ್ಚು ಕಡಿಮೆ 1 ರಿಂದ 2 ತಿಂಗಳವರೆಗೆ ಅವರಿಗೆ ಒಂದು ಸರಿಯಾದ ಕ್ಯಾಬಿನೆಟ್ ಅನ್ನು ಮಾಡ್ಲಿಕ್ಕೆ ಹೈಕಮಾಂಡ್ ಬಿಡ್ಲಿಲ್ಲ. ಅದರ ನಂತರ ಮತ್ತೆ ಅವರ ವಿರುದ್ಧ ಅವರದೇ ಸಂಪುಟದ ಸದಸ್ಯರು, ಅವರದೇ ಪಕ್ಷದ ಶಾಸಕರು ಆರೋಪಗಳ ಸುರಿಮಳೆ ಮಾಡ್ತಾ ಇರುವಾಗ, ದೂಷಣೆ ಮಾಡ್ತಾ ಇರುವಾಗ, ಅವರಿಗೆ ಅವಮಾನ ಮಾಡ್ತಾ ಇರುವಾಗ ಅದನ್ನು ಟ್ಯಾಕಲ್ ಮಾಡದೆ ಅವರನ್ನ ಬೇಕಾಬಿಟ್ಟಿ ಮಾತಾಡ್ಲಿಕ್ಕೆ ಬಿಟ್ರು. ಇದರಿಂದ ಬಹುಶಃ ಯಡಿಯೂರಪ್ಪನವರು ಬಹಳ ನೊಂದ್ಕೊಂಡಿರ್ಬೇಕು.
ಅವರ ನಿರ್ಗಮನ ಒಬ್ಬ ಮುಖ್ಯಮಂತ್ರಿಯನ್ನ ಕೆಲವು ಅವಧಿಗೆ ನಂತರ ರಾಜೀನಾಮೆ ಕೊಡಿಸುವುದು ಇದೆಲ್ಲ ಸಂಪ್ರದಾಯ ಎಲ್ಲಾ ಕಡೆ ನಡೆದಿದೆ. ಆದ್ರೆ ಒಬ್ಬ ಮನುಷ್ಯನನ್ನ ಇಷ್ಟೊಂದು ಅವಮಾನ ಮಾಡಿ ಅವರನ್ನು ಅವರ ಪಕ್ಷದ ಶಾಸಕರಿಂದಲೇ ಅವರ ವಿರುದ್ಧ ಮಾತಾಡಿಸಿ ಅವರನ್ನು ಈ ರೀತಿ ಒಬ್ಬ ಹಿರಿಯ ರಾಜಕಾರಣಿಯನ್ನ ಅವರ ಕೊನೆಯ ದಿನಗಳಲ್ಲಿ ನಡೆಸಿಕೊಂಡ ರೀತಿ ಇದೆಯಲ್ಲ, ಇದು ಸರಿಯಾದದಲ್ಲ. ಒಂದು. ಎರಡನೇದಾಗಿ, ಈಗ ರಾಜೀನಾಮೆ ಸಾಮಾನ್ಯವಾಗಿ ಚುನಾವಣೆಯಲ್ಲಿ ಸೋತಾಗ ಒಬ್ಬ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾನೆ, ಯಾಕಂದ್ರೆ ಅವನಿಗೆ ಬಹುಮತ ಇರುವುದಿಲ್ಲ. ಆದ್ರೆ ಈ ಪಕ್ಷಕ್ಕೆ ಬಹುಮತ ಇದೆ, ಆದ್ರೆ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂದ್ರೆ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಯಾಕೆ ಕೊಟ್ರು ಎನ್ನುವ ಕಾರಣವನ್ನು ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಯಾಕೆ ಕೊಟ್ರು? ಅವ್ರಿಗೆ 75 ವರ್ಷದ ಇವರು ಈಗ ಕಾರಣ ಹೇಳ್ತಾ ಇರೋದು 75 ವರ್ಷದ ನಂತರ ಯಾರಿಗೂ ನಾವು ಅಧಿಕಾರ ಕೊಟ್ಟಿಲ್ಲ ಅಂತ. ಅವರು ಮುಖ್ಯಮಂತ್ರಿ ಆಗುವಾಗಲೇ ಅವರು 76ನೇ ವರ್ಷದಲ್ಲಿ ಇದ್ರು. ಅದು ಗೊತ್ತಿದ್ದು ಅವರನ್ನು ಮುಖ್ಯಮಂತ್ರಿ ಮಾಡ್ತೀರಿ, ಈಗ ತೆಗೆಯುವಾಗ ಆ ನೆಪ ಹೇಳ್ತೀರಿ, ಆ ನೆಪ ಸುಳ್ಳು. ಅದರಿಂದ ಬೇರೆ ಯಾರು ಕಾರಣ ಇರಬೇಕು. ನಮಗೆ ಕಂಡ ಹಾಗೆ ಈ ಸರ್ಕಾರ ಬಹಳ ಭ್ರಷ್ಟವಾದ ಸರ್ಕಾರ ಎನ್ನುವುದನ್ನು ವಿರೋಧ ಪಕ್ಷಕ್ಕೂ ಮಾತ್ರ ಅಲ್ಲ, ಜನಸಾಮಾನ್ಯರ ಅನುಭವಕ್ಕೂ ಬಂದಿದೆ. ಅದರಿಂದ ಭ್ರಷ್ಟಾಚಾರದ ಕಾರಣಕ್ಕೆ, ಯಾಕೆಂದ್ರೆ ಅವರ ಮೇಲೆ, ಅವರ ಮಕ್ಕಳ ಮೇಲೆ ಭ್ರಷ್ಟಾಚಾರದ ಆರೋಪಗಳಿದೆ. ಇವರ ರಾಜೀನಾಮೆಯಿಂದ ಹೈಕಮಾಂಡ್, ಅವರ ಪಕ್ಷದ ಹೈಕಮಾಂಡ್ ಭ್ರಷ್ಟಾಚಾರದ ಸರ್ಕಾರ ಎನ್ನುವುದನ್ನ ಸಮರ್ಥನೆ ಮಾಡಿದೆ ಎನ್ನುವುದನ್ನು ಜನರಿಗೆ ಅವರು ಹೇಳ್ಬೇಕಾಗುತ್ತೆ. ಅದಕ್ಕಾಗಿ ಸರಿಯಾದ ಕಾರಣವನ್ನು ಕೊಡ್ಬೇಕಾಗಿತ್ತು. ವಯಸ್ಸು ಒಂದೇ ಕಾರಣನ ಅಲ್ಲ, ಅವರ ಕಾರ್ಯ ವೈಫಲ್ಯ ಕಾರಣನ, ಅವರ ಭ್ರಷ್ಟಾಚಾರ ಕಾರಣನ ಎನ್ನುವುದನ್ನ ಅವ್ರ ಜನರಿಗೆ ತಿಳಿಸ್ಬೇಕಾಗುತ್ತೆ. ಮೂರನೇದಾಗಿ, ನೀವು ಲಿಂಗಾಯತರ ಇಶ್ಯೂಸ್ ಅನ್ನ ನೀವು ಕೇಳಿದ್ರೆ ಇದೊಂದು ಬಹಳ ಖೇದಕರವಾದ ಬೆಳವಣಿಗೆ. ಅದನ್ನ ಯಡಿಯೂರಪ್ಪನವರೇ ಪ್ರಾರಂಭ ಮಾಡಿದ್ರು. ಅವರೀಗ ಅವರ ವಿದಾಯದ ಭಾಷಣದಲ್ಲಿ ಹೇಳ್ತಾ ಇದ್ರು, ನಾನು ಹೇಗೆ ಸೈಕಲ್ ಓಡ್ಕೊಂಡು ಬಂದು ಈ ಪಕ್ಷವನ್ನ ಕಟ್ಟಿದೆ, ಅದರ ನಂತರ ಮುಖ್ಯಮಂತ್ರಿ ಆದೆ ಅಂತ. ಆದ್ರೆ ಆ ದಿನಗಳಲ್ಲಿ ಅವರು ಯಾವತ್ತು ಅವರ ಜಾತಿಯನ್ನ ತನ್ನ ರಾಜಕಾರಣಕ್ಕೆ ಬಳಸ್ಕೊಳ್ಳಿಲ್ಲ ಅವರು. ಆದ್ರೆ ಮುಖ್ಯಮಂತ್ರಿ ಆದ ನಂತರ ಇದ್ದಕ್ಕಿದ್ದಾಗೆ ಜಾತಿಯ ಬಲ ಇಲ್ಲದಿದ್ದರೆ ನಾನು ರಾಜಕೀಯದಲ್ಲಿ ನನಗೆ ಅಸ್ತಿತ್ವವೇ ಇಲ್ವಾ ಎನ್ನುವ ಪರಿಸ್ಥಿತಿಗೆ ಯಾಕೆ ಅವರು ಹೋದ್ರು ಎನ್ನುವುದು ಬಹಳ ನಿಗೂಢವಾದದ್ದು. ಅದರಿಂದ ಇವತ್ತು ಈ ಎಲ್ಲ ಲಿಂಗಾಯತ ಸ್ವಾಮೀಜಿಗಳು ಕೊನೆ ದಿನಗಳಲ್ಲಿ ಯಡಿಯೂರಪ್ಪನವರ ಬೆಂಬಲಕ್ಕೆ ನಿಂತರೂ ಕೂಡ ಆ ಪಕ್ಷ ಅದನ್ನ ಲಕ್ಷ್ಯ ಮಾಡದೆ ಅವರ ರಾಜೀನಾಮೆ ತಗೊಳ್ಳುತ್ತೆ ಅಂದ್ರೆ ಇದು ಕೇವಲ ಯಡಿಯೂರಪ್ಪನವರಿಗೆ ಮಾಡಿರುವ ಅವಮಾನ ಅಲ್ಲ, ಇದು ಇಡೀ ಲಿಂಗಾಯತ ಸಮುದಾಯ ಅವರ ಪಾಡಿಗೆ ಅವರಾಗಿ ಇದ್ರೆ ಈ ಪ್ರಶ್ನೆ ಬರ್ತಾ ಇರ್ಲಿಲ್ಲ. ಆದ್ರೆ ಈ ಲಿಂಗಾಯತ ಸ್ವಾಮೀಜಿಗಳು ನಾವು 17% ಇರುವ ಲಿಂಗಾಯತರನ್ನು ಪ್ರತಿನಿಧಿಸುತ್ತೇವೆ ಅಂತ ಹೇಳಿಕೊಳ್ತಾ ಇರುವ 106 ಸ್ವಾಮೀಜಿಗಳು ಸಾರ್ವಜನಿಕವಾಗಿ ಬಂದು ಯಡಿಯೂರಪ್ಪನವರಿಗೆ ಬೆಂಬಲವನ್ನು ಸೂಚಿಸಿ ಪರೋಕ್ಷವಾಗಿ ಹೈಕಮಾಂಡ್ಗೆ ಬೆದರಿಕೆ ಆಗಿ ಎಲ್ಲದರ ನಂತರನೂ ಕೂಡ ಹೈಕಮಾಂಡ್ ಅವರಿಗೆ ಯಾವ ಬೆಲೆಯನ್ನು ಕೊಡದೆ ಅವರನ್ನು ಚೇಂಜ್ ಮಾಡಿದೆ. ಅದರಿಂದ ಈಗ ಇಂಟ್ರೆಸ್ಟಿಂಗ್ ಆಗಿರೋದು ಏನಂದ್ರೆ ಈಗ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎನ್ನುವುದನ್ನು. ಈಗ ಲಿಂಗಾಯತ ಸಮುದಾಯವನ್ನ ಅವರ ಆಕ್ರೋಶವನ್ನ ಶಮನ ಮಾಡ್ಲಿಕ್ಕೆ ಲಿಂಗಾಯತರಲ್ಲಿ ಒಬ್ಬರನ್ನು ಮುಖ್ಯಮಂತ್ರಿ ಮಾಡ್ತಾರ, ಅಲ್ಲ ಲಿಂಗಾಯತೇತರ ಮುಖ್ಯಮಂತ್ರಿಗಳನ್ನು ಮಾಡ್ತಾರೆ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ ಇದೆ. ಪ್ರಶ್ನೆ ಯಾಕೆ ಇದೆ ಅಂದ್ರೆ ಯಡಿಯೂರಪ್ಪನವರ ರಾಜಕೀಯ ಹೆಚ್ಚು ಕಡಿಮೆ ಇದು ಮುಕ್ತಾಯದ ಹಂತದಲ್ಲಿದೆ. ಆದ್ರೆ ಅವರ ಮಕ್ಕಳು ಇನ್ನೂ ರಾಜಕೀಯವಾಗಿ ಸಕ್ರಿಯರಾಗಿದ್ದಾರೆ. ಅವರೊಬ್ಬ ತಂದೆಯಾಗಿ ಮಕ್ಕಳ ರಾಜಕೀಯದ ಬಗ್ಗೆ ಅವರು ಒಲವು ಇಟ್ಕೊಂಡ್ರೆ ತಪ್ಪಲ್ಲ. ಆದ್ರೆ ಅದನ್ನ ಹೈಕಮಾಂಡ್ ಒಪ್ಕೊಂಡು ಅವರ ಮಾತಿನಂತೆ ಒಬ್ಬ ಲಿಂಗಾಯತೇತರ ಒಬ್ಬ ನಾಯಕನನ್ನು ಮುಖ್ಯಮಂತ್ರಿ ಮಾಡ್ತಾರೆ ಅನ್ನೋದು ಕುತೂಹಲ ಇದೆ. ನಮಗೆ ತಿಳಿದು ಬಂದಿರುವ ಕೆಲವು ಮೂಲಗಳ ಪ್ರಕಾರ ಯಡಿಯೂರಪ್ಪನವರು ಲಿಂಗಾಯತರ ಮುಖ್ಯಮಂತ್ರಿಗಳನ್ನಾಗಿ ಮಾಡುವುದಕ್ಕೆ ವಿರೋಧ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದ್ರೆ ಇದು ಲಿಂಗಾಯತೇತರ ಮುಖ್ಯಮಂತ್ರಿ ಮಾಡೋದಕ್ಕೆ ವಿರೋಧ ಇದೆ ಅಂತ ಹೇಳ್ತಾರೆ. ಲಿಂಗಾಯತರನ್ನು ಮಾಡೋದಕ್ಕೆ ವಿರೋಧ ಇದೆ. ಯಾಕೆಂದ್ರೆ ಲಿಂಗಾಯತರನ್ನು ಯಾರನ್ನಾದ್ರೂ ಮುಖ್ಯಮಂತ್ರಿ ಮಾಡಿದ್ರೆ ಇವರ ಮಕ್ಕಳನ್ನ ಉಪಮುಖ್ಯಮಂತ್ರಿ ಏನೋ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಆಮೇಲೆ ಇನ್ನೊಬ್ಬ ಲಿಂಗಾಯತ ಬಂದ್ರೆ ಲಿಂಗಾಯತ ನಾಯಕತ್ವವನ್ನ ಅವನು ಟೇಕ್ ಓವರ್ ಮಾಡ್ತಾನೆ. ಆ ನಾಯಕತ್ವ ಯಡಿಯೂರಪ್ಪನವರ ಕುಟುಂಬದ ಕೈಯಿಂದ ಅದು ಹೊರಟು ಹೋಗುತ್ತೆ ಎನ್ನುವ ಭಯ ಅವರನ್ನು ಕಾಡ್ತಾ ಇದೆ, ಕಾಣ್ಬೇಕು. ಅದರಿಂದ ಈಗ ಹೈಕಮಾಂಡ್ ಮುಂದೆ ಇರುವ ಬಹಳ ದೊಡ್ಡ ಚಾಲೆಂಜ್ ಏನಂದ್ರೆ ಯಡಿಯೂರಪ್ಪನವರ ಅಭಿಪ್ರಾಯವನ್ನು ಧಿಕ್ಕರಿಸಿ, ಅಂದ್ರೆ ನೀವು ಲಿಂಗಾಯತರನ್ನು ಮಾಡಬಾರದು ಎನ್ನುವ ಅಭಿಪ್ರಾಯವನ್ನು ಧಿಕ್ಕರಿಸಿ ಲಿಂಗಾಯತೇತರ ಮುಖ್ಯಮಂತ್ರಿಯನ್ನ ಏನಾದ್ರು ಮಾಡಿದ್ರೆ ಅದಕ್ಕೆ ಯಡಿಯೂರಪ್ಪನವರ ಪ್ರತಿಕ್ರಿಯೆ ಏನಿರುತ್ತೆ ಮತ್ತು ಅದರ ರಾಜಕೀಯ ಪರಿಣಾಮಗಳೇನಾಗಬಹುದು ಎನ್ನುವುದು ಒಂದು ಕುತೂಹಲ ಇದೆ. ಅದರಿಂದ ಈಗ ಇದು ಬಹಳ ನಿರೀಕ್ಷಿತವಾದದ್ದು ಯಡಿಯೂರಪ್ಪನವರನ್ನ ರಾಜೀನಾಮೆ ಕೊಡಿಸಿದ್ದು. ಈಗ ಅದಕ್ಕಿಂತಲೂ ಬಹಳ ಕುತೂಹಲಕರ ಸಂಗತಿ ಏನಂದ್ರೆ
ಮುಂದಿನ ಮುಖ್ಯಮಂತ್ರಿ ಯಾರನ್ನಾಗಿ ಮಾಡ್ತಾರೆ ಅಂತ. ಅದು ಒಕ್ಕಲಿಗರನ್ನು ಮಾಡ್ತಾರ, ಲಿಂಗಾಯತರನ್ನು ಮಾಡ್ತಾರ, ಬ್ರಾಹ್ಮಣರನ್ನು ಮಾಡ್ತಾರ, OBCಗಳನ್ನು ಮಾಡ್ತಾರ, ಅಲ್ಲ ದಲಿತರನ್ನು ಮಾಡ್ತಾರ ಅಂತ. ಹಿಂದೂಗಳು ನಾವೆಲ್ಲ ಒಂದು ಅಂತ ಹೇಳಿದ್ರು. ಭಾರತೀಯ ಜನತಾ ಪಕ್ಷ ಉಳಿದ ಪಕ್ಷಗಳಿಗಿಂತ ಜಾತಿ ರಾಜಕಾರಣದಲ್ಲಿ ಮಾಡೋದ್ರಲ್ಲಿ ಏನು ಹಿಂದೆ ಬಿದ್ದಿಲ್ಲ. ಜಾತಿ ರಾಜಕಾರಣನೇ ಅವರ ರಾಜಕಾರಣದ ಸೋಷಿಯಲ್ ಇಂಜಿನಿಯರಿಂಗ್ ಅನ್ನೋ ಒಂದು ಹೆಸರು ಇಟ್ಕೊಂಡು ಅದನ್ನೇ ಮಾಡ್ತಾ ಇರೋದು ಅವರು. ಅದರಿಂದ ಅದರ ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಈಗ ದಿನೇಶ್ ಅಮೀನ್ ಮಟ್ಟು ಅವರು ಏನೋ ಮಾತನಾಡಿರುವಂತಹ ಅಭಿಪ್ರಾಯಗಳು. ಎಸ್, ಒಂದು ವೇಳೆ 2 ವರ್ಷ ಆದ ಕಾರಣಕ್ಕಾಗಿ ಯಡಿಯೂರಪ್ಪರನ್ನು ಪೀಠದಿಂದ ಇಳಿಸುವುದು ಅಂತ ಆಗಿದ್ದರೆ ಅವ್ರು ಕೇಳಿರುವಂಥ ಜನಸಾಮಾನ್ಯರು ಕೂಡ ಕೇಳುವಂಥ ಪ್ರಶ್ನೆ ಯಾರು ಕೂಡ ನೀವು ಮೊದಲೇ ಹೇಳಬಹುದಿತ್ತಲ್ಲ, ಮೊದಲೇ ಘೋಷಣೆ ಮಾಡಬಹುದಿತ್ತಲ್ಲ, ಇಷ್ಟೆಲ್ಲ ಹಂಗಾಮಗಳು, ಇಷ್ಟೆಲ್ಲ ಡ್ರಾಮಾಗಳು ಅಥವಾ ಈ ರೀತಿಯ ಭಿನ್ನಮತ ಮತ್ತೊಂದು ಇದನ್ನೆಲ್ಲ ಬೇಕಾಗಿತ್ತಾ, ಇಂಥ ಒಂದು ಡೇಟ್ ಫಿಕ್ಸ್ ಮಾಡೋದು ಅಲ್ಲಿಗೆ ಮುಗಿಸೋದು ಅಂತ ಒಂದು ಸಾಧ್ಯತೆಗಳು ಇರಲಿಲ್ಲವೇ ಅಂತ ಒಂದು. ಮತ್ತು ವಯಸ್ಸಿನ ಕಾರಣ, ಏಜ್ ಅನ್ನು ಹೇಳುವಾಗ 75 ವರ್ಷ ದಾಟಿದವರಿಗೆ ಮುಖ್ಯಮಂತ್ರಿ ಪದವಿ ಇಲ್ಲ ಅಥವಾ ಉನ್ನತ ಸ್ಥಾನ ಇಲ್ಲ ಅಂತ. ಎಸ್, ಯಡಿಯೂರಪ್ಪ ಅವರು 2 ವರ್ಷಗಳ ಹಿಂದೆ ಇಲ್ಲಿ ಅಧಿಕಾರಕ್ಕೆ ಬರುವಾಗಲೇ ಅವರಿಗೆ 76 ವರ್ಷ ಆಗಿತ್ತು. 76 ವರ್ಷ ಆಗಿತ್ತು. ಸೊ ಹಾಗಾಗಿ ಯಾಕೆ ಅವರನ್ನು ಮತ್ತೆ ಮುಖ್ಯಮಂತ್ರಿ ಮಾಡಿದ್ರು ಅಂತ ಇಂಥ ಒಂದು ಪ್ರಶ್ನೆ ಸಹಜವಾಗಿ, ಯಾಕೆ 76 ಆದವರನ್ನೇ ಮಾಡಬೇಕಿತ್ತು, ಮಾಡದೇ ಇರಬಹುದಿತ್ತು ಅಂತ. ಆದ್ರೆ ಅಂತ ಆ ಸಂದರ್ಭದಲ್ಲಿ ಅವರನ್ನೇ ಮುಖ್ಯಮಂತ್ರಿ ಮಾಡಬೇಕಾದ ಅನಿವಾರ್ಯತೆ ಇತ್ತು. ಅಂದ್ರೆ ಬಿಜೆಪಿಗೆ ಪೂರ್ಣ ಪ್ರಮಾಣದ ಇರಲಿಲ್ಲ. ಸೊ ಇತರ ಪಕ್ಷಗಳಿಂದ 17 ಮಂದಿಯನ್ನು ಕರ್ಕೊಂಡು ಬಂದವರು, ಅವರ ನೇತೃತ್ವ ವಹಿಸಿಕೊಂಡು ಅಧಿಕಾರಕ್ಕೆ ಬಿಜೆಪಿಯನ್ನು ತಂದವರು ಯಡಿಯೂರಪ್ಪ. ಆ ಕಾರಣದಿಂದಾಗಿ ಅವರನ್ನು ಅವತ್ತು ಮುಖ್ಯಮಂತ್ರಿ ಮಾಡಿದ್ರು. ಆದ್ರೆ 2 ವರ್ಷದ ಗಡುವು ಕೊಟ್ಟಿದ್ದೇ ಆಗಿದ್ದರೆ ಇದರ ಮೊದಲೇ ಹೈಕಮಾಂಡ್ ಕಡೆಯಿಂದ ಏನು ರಾಜ್ಯ ಉಸ್ತುವಾರಿ ಅರುಣ್ ಸಿಂಗ್ ಇದ್ದಾರೆ ಅಥವಾ ರಾಷ್ಟ್ರೀಯ ನಾಯಕರಿದ್ದಾರೆ, ಯಾರಾದ್ರೂ ಇದರ ಬಗ್ಗೆ ಮೊದಲೇ ಹೇಳಿಕೆಯನ್ನು ಕೊಡಬಹುದಿತ್ತು. ಇಂಥ ಒಂದು ಈ ಸ್ವಾಮೀಜಿಗಳ ರಾಜಕೀಯ ಇರಬಹುದು ಅಥವಾ ಇವತ್ತು ರಾಜೀನಾಮೆ ಕೊಟ್ಟ ನಂತರದ ಬೆಳವಣಿಗೆ ಇರಬಹುದು, ಇದಕ್ಕೆಲ್ಲ ಅವಕಾಶ ಇರ್ತಾ ಇರಲಿಲ್ಲ. ಹೌದೌದು, ಸ್ವಾಮೀಜಿಗಳು ಬೀದಿಗೆ ಬರುವಂತ ಪ್ರಶ್ನೆನೇ ಇರ್ತಾ ಇರಲಿಲ್ಲ. ಎಸ್, ನೋಡಿ ನಮ್ಮ ಹತ್ರ ಯಡಿಯೂರಪ್ಪ ಅವರು ಈ 2 ವರ್ಷ ಮೊದಲೇ ಹೇಳಿದ್ದಾರೆ, 2 ವರ್ಷ ಆದ ತಕ್ಷಣ ನಾನು ಇಳಿತೇನೆ. ನೆಕ್ಸ್ಟ್ ಈಗ ಜಾತಿ ಆಧರಿಸಿ ನಾವು ಈಗ ಲಿಂಗಾಯತರನ್ನೇ ಮಾಡಬೇಕು ಅಂತ ಅನಿವಾರ್ಯತೆ ಕೂಡ ಇರ್ತಾ ಇರಲಿಲ್ಲ. ಯಾರನ್ನು ಕೂಡ ಮಾಡಬಹುದಿತ್ತು. ನಾವು 2 ವರ್ಷಕ್ಕೆ ಮಾತ್ರ ಅವರಿಗೆ ಕೊಟ್ಟಿದ್ದೇವೆ. ನೆಕ್ಸ್ಟ್ ಯಾರನ್ನಾದ್ರೂ ಸೂಕ್ತ ವ್ಯಕ್ತಿಯನ್ನು ನಾವು ಮಾಡ್ತೀವಿ, ಅವರಿಗೆ ಏಜಿನ ಕಾರಣದಿಂದಾಗಿ ನಾವು ಅವರನ್ನು ಇಳಿಸ್ತೀವಿ ಅನ್ನೋ ಮಾತನ್ನು ಮೊದಲೇ ಹೇಳಿಕೆ ಕೊಡಬಹುದಿತ್ತು. ಈಗ ಇದು ಗಿರಿಧರ್ ಶೆಟ್ಟಿ ಅವರೇ, ಆರಂಭದಲ್ಲೇ ಮಾತನಾಡುವ ಸಂದರ್ಭದಲ್ಲಿ ಬೆಂಗಳೂರಿನಿಂದ ಪತ್ರಕರ್ತರಾದಂಥ ನಂಜುಂಡಪ್ಪ ಅವರು ಕೂಡ ಒಂದು ಪ್ರಶ್ನೆ ಅಥವಾ ವಿಚಾರವನ್ನು ಪ್ರಸ್ತಾಪ ಮಾಡಿದರು. ದೊಡ್ಡ ಮಟ್ಟದಲ್ಲಿ ನೆರೆ ಬಾಧಿಸಿರುವಂಥ ಪರಿಸ್ಥಿತಿ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಮತ್ತೆ ಕೊರೋನಾದು ಆತಂಕ ಇದ್ದೇ ಇದೆ. ಸೊ ನಿನ್ನೆ ದಿವಸ ಕೂಡ ಯಡಿಯೂರಪ್ಪ ಅವರು ಭಾರಿ ಲವಲವಿಕೆಯಿಂದ ಉಲ್ಲಾಸದಿಂದ ನೆರೆಯನ್ನು ಆಗಿರುವಂಥ ತೊಂದರೆಯನ್ನು ಸಮೀಕ್ಷೆ ಮಾಡಲಿಕ್ಕೆ ಕೂಡ ಹೋಗಿದ್ದರು. ಈಗ ಇರುವಂಥ ಸನ್ನಿವೇಶ ಒಂದು ಕಡೆ ಆ ನೆರೆಯ ಸಂಕಷ್ಟ, ಇನ್ನೊಂದು ಕಡೆ ಕೊರೋನಾದ ಸಂಕಷ್ಟ, ಕೊರೋನಾವನ್ನು ನಿಭಾಯಿಸುವಲ್ಲಿ ಉಂಟಾಗಿರುವಂಥ ಎಡವಟ್ಟುಗಳೆಲ್ಲ ಗೊತ್ತಿರುವಂಥದ್ದು. ಇಂತಹ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾವಣೆ ಮಾಡುವಂಥದ್ದು ಇದು ಏನು ಸಂದೇಶ ಕೊಡುತ್ತೆ? ಇದು ಎಷ್ಟರ ಮಟ್ಟಿಗೆ ಅದು ಸಮರ್ಥನೀಯ ಅಂತ ಪ್ರಶ್ನೆ ಎಲ್ಲ ಬರೋದಿಲ್ವಾ? ನಿನ್ನೆ ಬೆಳಗಾವಿಗೆ ಹೋಗಿದ್ದ ಸಂದರ್ಭದಲ್ಲೂ ಕೂಡ ಇಂತಹ ಪ್ರಶ್ನೆಗಳು ಮುಖ್ಯಮಂತ್ರಿಗೆ ಎದುರಾಗಿತ್ತು. ಇಂಥ ಸಂದರ್ಭದಲ್ಲಿ ಬದಲಾವಣೆ ಮಾಡೋದು ಸರಿಯಾ? ಮುಖ್ಯಮಂತ್ರಿಯವರಿಗೆ ಇಂತಹ ಪ್ರಶ್ನೆ ನೇರವಾಗಿ ಪ್ರಶ್ನೆಗಳು ಆರ್ಥಿಕ ಮಟ್ಟ ಮತ್ತೆ ರಾಜಕೀಯದ ಇದು ಕೋವಿಡ್ ಪರಿಸ್ಥಿತಿ, ನೆರೆ ಬಂದಿರುವಂತಹ ಇಂತಹ ಸನ್ನಿವೇಶದಲ್ಲಿ ಮುಖ್ಯಮಂತ್ರಿಯನ್ನು ಬದಲಾಯಿಸುವುದು, ರಾಜಕೀಯ ಜಂಜಾಟ ಮಾಡೋದು, ಇದೆಲ್ಲ ಬೇಕಿತ್ತ? ಇದಕ್ಕೆ ಉತ್ತರ ಮುಖ್ಯಮಂತ್ರಿಯವರು ಕೂಡ ಕೊಡ್ಲಿಲ್ಲ. ಮುಖ್ಯಮಂತ್ರಿಯವರು ಕೂಡ ಇದಕ್ಕೆ ಉತ್ತರ ಕೊಡ್ಲಿಲ್ಲ. ಆದ್ರೆ ಇಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಯನ್ನು ಬದಲು ಮಾಡುವುದು ಈಗ ರಾಜ್ಯದ ಜನರಿಗೆ ಮಾತ್ರ ಬೇರೆ ವ್ಯತಿರಿಕ್ತ ಸಂದೇಶವನ್ನೇ ಕೊಡ್ತಾ ಇದೆ. ಈ ಬಿಜೆಪಿ ನಾಯಕರು ಬೇರೆ ಬೇರೆ ಕಾರಣದಿಂದಾಗಿ ಅವರು ಮುಂದಿನ ಎಲೆಕ್ಷನ್, ಲೋಕಸಭೆ ಚುನಾವಣೆ ಆಗಿರಬಹುದು, ವಿಧಾನಸಭೆ ಚುನಾವಣೆ ಆಗಿರಬಹುದು, ಅದನ್ನು ಗುರಿಯಾಗಿಸಿಕೊಂಡು ಅವರು ಇವರನ್ನು ನಿಲ್ಲಿಸಿ ನೆಕ್ಸ್ಟ್ ಯಾರಾದರೂ ನಾಯಕನನ್ನು ನಾವು ತೋರಿಸಬೇಕು
ಅವರ ನೇತೃತ್ವದಲ್ಲಿ ನೆಕ್ಸ್ಟ್ ಎಲೆಕ್ಷನ್ ನಾವು ಕಂಟೆಸ್ಟ್ ಮಾಡಬೇಕು ಅಂತ ಒಂದು ದೂರಾಲೋಚನೆ ಇಟ್ಕೊಂಡು ಇವರು ಈಗ ಇಳಿಸಿದ್ದೇ ಆಗಿರಬಹುದು. ಟೀಮ್ ಎಲ್ಲ ಹೊಸ ಟೀಮ್ ಅನ್ನು ಕಟ್ತೇವೆ ಮೊನ್ನೆ ಆಡಿಯೋದಲ್ಲಿ ಇತ್ತಲ್ಲ, ಹೊಸ ಟೀಮ್ ಅನ್ನು ಕಟ್ತೀವಿ ಅನ್ನೋ ಒಂದು ಆಡಿಯೋ ಇತ್ತು, ಮತ್ತೆ ಅಂತ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದ್ರೆ ಇಂಥ ಪರಿಸ್ಥಿತಿಯಲ್ಲಿ ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆ ಸಹಜ. ಅದರ ನಡುವೆ ಈಗ ಹೊಸಬ್ಬ ಯಾರಾದ್ರೂ ಬಂದ್ರು ಕೂಡ ಯಾರಾದ್ರೂ ಹೊಸ ಯುವಕ ಆಗಿರ್ಬೋದು, ಈ ಸಂಪುಟವನ್ನು ಅಥವಾ ಈ 17 ಮಂದಿ ಹೊರಗಿನಿಂದ ವಲಸೆ ಬಂದವರನ್ನು ಅವರನ್ನು ಕಟ್ಕೊಂಡು ಅವರಿಗೆ ಸಚಿವ ಸ್ಥಾನ ಕೊಟ್ಟು ಇನ್ನು ಕೂಡ ಯಾವ ರೀತಿ ಅವರು ಅಧಿಕಾರ ನಡೆಸಬಹುದು ಅಥವಾ ಆಡಳಿತ ಹೇಗಿರಬಹುದು, ಇಂಥ ಪ್ರಶ್ನೆಗೂ ಸಹಜವಾಗಿ ಇರುತ್ತೆ. ಈಗ ಎಸ್ ಕೇರಳದಲ್ಲಿ ಮೊನ್ನೆ ದಿವಸ ಮತ್ತೆ ಎಲೆಕ್ಷನ್ ಅಲ್ಲಿ ಲೆಫ್ಟ್ ಪಾರ್ಟಿ ಎಡಪಕ್ಷ ಗೆಲ್ಲುತ್ತೆ. ಆವಾಗ ಎಲ್ಲ ಅಳಬ ಸಚಿವರುಗಳನ್ನು ಅಂದ್ರೆ ಪ್ರೀವಿಯಸ್ ಟರ್ಮ್ನ ಮಿನಿಸ್ಟರ್ಗಳನ್ನೆಲ್ಲ ಕಮ್ಯುನಿಸ್ಟ್ ಪಾರ್ಟಿಯ ಎಲ್ಲಾ ಮಿನಿಸ್ಟರ್ಗಳನ್ನು ಅವರಿಗೆ ಬಿಟ್ಟು ಬಿಡ್ತಾರೆ. ಎಲ್ಲ ಹೊಸ MLA ಗಳನ್ನು ಮಿನಿಸ್ಟರ್ ಆಗಿ ಮಾಡಿಕೊಡ್ತಾರೆ. ಮತ್ತೆ ಎಲ್ಲರೂ ಬಹುತೇಕ ಮಂದಿ ಯುವಕರು ಒಂದಿಬ್ಬರು ವಯಸ್ಸಾದವರು ಬಿಟ್ರೆ ಅಂದ್ರೆ ಟೋಟಲ್ ಎಂಟೈರ್ ಟೀಮ್ ಹೊಸ ಟೀಮ್. ಎಸ್ ಅವಾಗ ಆರಂಭದಲ್ಲಿ ಸ್ವಲ್ಪ ಅಲ್ಲಿ ಕೂಡ ಭಾರಿ ಗೌಜಿ ಗದ್ದಲಗಳಾಯ್ತು. ಆದ್ರೆ ಈಗ ಟೇಕ್ ಆಫ್ ಆಗಿದೆ. ಯಾಕೆ? ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಅಲ್ಲಿ ಮೊದಲೇ ಹೇಳಿರ್ಲಿಲ್ಲ ಇದನ್ನು ಇವರು ಚೇಂಜ್ ಮಾಡ್ತಾರೆ ಅದು ಇದು. ಯಾವಾಗ ಅಧಿಕಾರ ಬಂತು, ಇವರಿಗೆ ಮೆಜಾರಿಟಿ ಯಾವಾಗ ಬಂತು, ಹಳಬರನ್ನು ಚೇಂಜ್ ಮಾಡಿದ್ರು. ಅದು ಅವರ ಪೊಲಿಟಿಕಲ್ ಸ್ಟ್ರಾಟಜಿ ಅಥವಾ ಪೊಲಿಟಿಕಲ್ ಅವರು ಬ್ಯೂರೋ ಇದೆಯಲ್ಲ, ರಾಜಕೀಯ ಉನ್ನತ ಸ್ಥಾನದ ಅವರು ಪಾಲಿಟ್ ಬ್ಯೂರೋದವರು ಹೇಳಿರುವಂತದ್ದು ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗ ಉಳಿಸಿಕೊಂಡಿದ್ದು ಪಿಣರಾಯಿ ವಿಜಯನ್ ಮಾತ್ರ ಮುಖ್ಯಮಂತ್ರಿ. ಉಳಿದೆಲ್ಲ ಯಾರು ಟೀಮ್ ಇದ್ರು ಎಲ್ಲರನ್ನು ಚೇಂಜ್ ಮಾಡಿ ಬೇಕು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಯನ್ನು ಉಳಿಸಿಕೊಳ್ತಾರೆ ಮತ್ತೆ ಎಂಟೈರ್ ಟೀಮ್ ಅನ್ನು ಬದಲಾವಣೆ ಮಾಡ್ತಾರೆ. ಇಲ್ಲಿ ನಮ್ಮ ಆಡಿಯೋದಲ್ಲಿ ಕೇಳಿದಂತ ಒಂದು ಮಾತು, ಅಳಬರ ಟೀಮ್ ಅನ್ನೆಲ್ಲ ನಾವು ಬದಲಾಯಿಸ್ತೇವೆ ಅಂತ. ಸೊ ಅಳಬರ ಕರ್ನಾಟಕದ ಮಟ್ಟಿಗೆ ಬರುವಾಗ ಅಳಬರ ಟೀಮ್ ಅನ್ನೋದು ಅದರಲ್ಲಿ ಆಡಿಯೋದಲ್ಲಿ ಈಶ್ವರಪ್ಪ ಅವರ ಟೀಮ್ ಮತ್ತೆ ಶೆಟ್ಟರ್ ಅವರ ಟೀಮ್ ಅಂತೆಲ್ಲ ಉಲ್ಲೇಖ ಬರುತ್ತೆ. ಆಯ್ತು, ಇಲ್ಲಿ ಅಷ್ಟು ಸುಲಭವಾಗಿ ಅಳಬರ ಟೀಮ್ಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯವೋ ಒಂದು, ಮತ್ತೆ ಈ 17 ಮಂದಿಯನ್ನು ಅಷ್ಟು ಸುಲಭವಾಗಿ ಬಿಟ್ಟುಕೊಡ್ಲಿಕ್ಕೆ ಸಾಧ್ಯವೋ? ಈ 17 ಮಂದಿಯನ್ನು ಈಗ ಅವರಿಗೆ ಕಡ್ಡಾಯವಾಗಿ ಏನಾದ್ರೂ ಒಂದು ಅವರನ್ನು ಸೆಟಲ್ ಮಾಡ್ಲೇಬೇಕಲ್ವಾ? ಅವರಿಗೆ ಸಚಿವ ಸ್ಥಾನ ಕೊಡ್ಲೇಬೇಕು. ಅದರಲ್ಲೂ ಅವರು ಕೇಳಿದ್ದನ್ನು ಕೊಡ್ಬೇಕಾಗತ್ತೆ. ಅದು ದೊಡ್ಡ ಸವಾಲು. ಈಗ ಯೋಗೀಶ್ವರ್ ಈಗ ಚೇಂಜ್ ಮಾಡ್ಲಿಕ್ಕೆ ದೊಡ್ಡ ಮಟ್ಟಿನ ಲಾಬಿ ನಡೆಸಿದ್ದು ಯೋಗೀಶ್ವರ್ ಅನ್ನೋ ಒಂದು ಮಾತು ಇದೆ. ಈಗ 2 ವರ್ಷದಲ್ಲಿ ಅವರನ್ನು ನಿಲ್ಲಿಸುವುದು ಮೊದಲೇ ನಿರ್ಧಾರ ಆಗಿದ್ರೆ ಅವರ ಪಾತ್ರ ಏನು ಬರ್ತಾ ಇರಲಿಲ್ಲ. ಎಸ್, ಇದು ಜುಲೈ ಎಂಡ್ಗೆ ಆಗುವಾಗ ಹೊಸ ಮುಖ್ಯಮಂತ್ರಿ ಅಂತ ಮೊದಲೇ ಕ್ಯಾಲೆಂಡರ್ ಪ್ರಕಾರ ತೀರ್ಮಾನ ಆಗ್ಬೋದಿತ್ತು. 2020 ಸರ್ಕಾರ ಬಂದ ಹಾಗೆ 2020 ಸರ್ಕಾರ ಬಂದಾಗೆ ಎಕ್ಸಾಕ್ಟ್ಲಿ 2020 ಸರ್ಕಾರ ಬಂದ ಹಾಗೆ 20 ತಿಂಗಳಾಯ್ತು. ಇನ್ನು ಅಧಿಕಾರ ಹಸ್ತಾಂತರ, ಮೇಯರ್ ಚೇಂಜ್ ಆಗ್ತಾರಲ್ಲ ಹಾಗೆ ಮೇಯರ್ ಕೂಡ ಹಾಗೆ. ಹೌದು, ಮೇಯರ್ ಕೂಡ ಎಕ್ಸಾಕ್ಟ್ಲಿ 1 ವರ್ಷ ಆಗುವಾಗ ಮೇಯರ್ ಪೀಠದಿಂದ ಇಳಿತಾರೆ. ಅದೇ ರೀತಿಯಾಗಿ ಮಾಡಬಹುದಿತ್ತು ಮೊದಲೇ ಹೇಳ್ಕೊಂಡು. ಅಂದ್ರೆ ಹಾಗಿದ್ರೆ ಇದೆಲ್ಲ ಒಂದು ಷಡ್ಯಂತ್ರದ ಭಾಗವಾಗಿಯೇ ನಡೆದಿರಬಹುದು, ಅಥವಾ ಯಡಿಯೂರಪ್ಪ ಅವರನ್ನು ಬಲವಂತವಾಗಿ ಇಳಿಸಲಾಯಿತು. ಈಗ ಪ್ರಶ್ನೆ ಕಾಡುವಂತದ್ದು ಅದೇ ಅಲ್ವಾ, ಯಡಿಯೂರಪ್ಪ ಅವರನ್ನು ಬಲವಂತವಾಗಿ ಇಳಿಸಲಾಯಿತು. ಇವತ್ತು ಅವರು ಕೊನೆಯ ಭಾಷಣದಲ್ಲಿ ಆ ಕೊನೆಯ ಸನ್ನಿವೇಶದಲ್ಲಿ ಅವರ ಕಣ್ಣೀರು ಹಾಕಿದ್ದು ಅದು ಸೂಚಿಸ್ತದೆ. ಇಡೀ ರಾಜ್ಯದ ಜನರಿಗೆ ಅವರು ಏನು ಸೂಚನೆ ಕೊಡಬೇಕು, ಅವರು ಏನು ಸಂದೇಶ ಕಳಿಸಬೇಕು ಅದನ್ನು ಕಳುಹಿಸಿದ್ದಾರೆ. ನಾನು ಸಂತೋಷದಿಂದ ಇಳಿತೇನೆ ದುಃಖದಿಂದ ಅಲ್ಲ ಅನ್ನುತ್ತಾ ಅವರು ಕಣ್ಣೀರು ಹಾಕಿದ್ದಾರೆ. ಅದು ಯಾವ ರೀತಿಯ ಸೂಚನೆ? ಅದು ಒಂದಷ್ಟು ಮಟ್ಟಿಗೆ ಬಿಜೆಪಿಯ ಒಳಗಡೆ ತಳಮಳ ಅಥವಾ ಲಿಂಗಾಯತ ಸಮುದಾಯದ ಒಳಗಡೆ ಒಂದಷ್ಟು ನೋವಿನ ಒಂದು ಛಾಯೆಯನ್ನು ಕೂಡ ಸಾಧ್ಯತೆ ಉಂಟು. ಯಾಕಂತಂದ್ರೆ ಈ ಮಾತು ಉಂಟಲ್ಲ, ಅವರು ಹೇಳಿದ ಮಾತುಗಳು ಇಟ್ಸ್ ಅ ಡಾಕ್ಯುಮೆಂಟ್. ಅದು ಈಗ ಮುಂದಿನ ಎಲೆಕ್ಷನ್ಗೆ ಆಗುವಾಗ ಈ 1 ನಿಮಿಷದ ಮಾತುಗಳೇ ಸಾಕಾಗತ್ತೆ. ಒಂದು ವೇಳೆ ಈ ಬಾರಿ ಇವತ್ತಿಗೆ ಮತ್ತೆ ಒಬ್ಬ ಲಿಂಗಾಯತ ಸಮುದಾಯದವನನ್ನೇ ಮುಖ್ಯಮಂತ್ರಿ ಮಾಡದೇ ಹೋದರೆ ಯಡಿಯೂರಪ್ಪ ಅವರ ಈ ಒಂದು ಕಣ್ಣೀರಿನ ಮಾತು ಉಂಟಲ್ಲ ಕೊನೆಯ ಮಾಡಿದ್ರು ಕೂಡ ಯಾರು ಈಗ ಇನ್ನೊಬ್ಬರನ್ನು ಈಗ ನಿರಾಣಿ ಆಗಿರಬಹುದು, ಅರವಿಂದ್ ವೆಲ್ಲದ ಆಗಿರಬಹುದು, 2 ಹೆಸರು ಲಿಂಗಾಯತ ಸಮುದಾಯದಿಂದ ಕೇಳಿ ಬರ್ತಾ ಇದೆ. ಅವರನ್ನು ಮಾಡಿದ್ರು ಕೂಡ ಅವರು ಲಿಂಗಾಯತ ಇಡೀ ಸಮುದಾಯವನ್ನು ಪ್ರತಿನಿಧಿಸುತ್ತಾರೆ ಅಥವಾ ಲಿಂಗಾಯತರ
ವೋಟ್ ಬ್ಯಾಂಕ್ ಅನ್ನು ಉಳಿಸ್ಕೊಳ್ತಾರೆ ಅನ್ನುವ ಗ್ಯಾರಂಟಿ ಇಲ್ಲ. ಯಾಕಂದ್ರೆ ನಿರಾಣಿ ಆಗಿರ್ಬೋದು, ಅರವಿಂದ್ ಬೆಲ್ಲದ್ ಆಗಿರ್ಬೋದು, ಅವರು ಹುಬ್ಬಳ್ಳಿಗೆ ಮಾತ್ರ ಸೀಮಿತ ಆಗಿದ್ದವರು. ಮತ್ತೆ ನಿರಾಣಿ ಬಗ್ಗೆ ಲಿಂಗಾಯತ ವೀರಶೈವ ಇಡೀ ಸಮುದಾಯಗಳ ಮಠಾಧೀಶರಾಗ್ಲಿ, ಸಮುದಾಯಗಳ ಮತ ಆಗ್ಲಿ ಅವರ ಪರವಾಗಿ ಇಲ್ಲ. ಅವರ ಬಗ್ಗೆ ಅಂತಹ ಒಂದು ಯಾವುದು ಒಂದು ಒಲವಾಗಿರ್ಬೋದು, ಮಾಸ್ ಲೀಡರ್ ಚಾರ್ಮ್ ಆಗ್ಲಿ ಅವರಿಗೆ ಇಲ್ಲ. ಕಳೆದ ಬಾರಿ ನೋಡಿದ್ರೆ ಅವರಿಗೆ ಸಚಿವ ಸ್ಥಾನನೇ ಇರ್ಲಿಲ್ಲ. ಯಡಿಯೂರಪ್ಪ ಸಂಪುಟದಲ್ಲಿ ಆರಂಭದಲ್ಲಿ ಸಚಿವ ಸ್ಥಾನನೇ ಇರ್ಲಿಲ್ಲ. 6 ತಿಂಗಳ ಹಿಂದೆ ಯಾವಾಗ ಸಚಿವ ಸಂಪುಟ ವಿಸ್ತರಣೆ ಆಯ್ತು ಆವಾಗ ಅವರಿಗೆ ಸಚಿವ ಸ್ಥಾನ ಕೊಟ್ಟಿತ್ತು. ಅರವಿಂದ್ ಬೆಲ್ಲದ್ ಒಬ್ಬ ಸಾಮಾನ್ಯ ಶಾಸಕ ಅಷ್ಟೇ, ಇನ್ನೂ ಕೂಡ ಯಾವುದೇ ಸಚಿವ ಸ್ಥಾನ ಆಗಿಲ್ಲ. ಹೌದೌದು, ತಂದೆ ಹೆಸರಲ್ಲಿ ಹೆಸರು ಇರಬಹುದು, ಆಡಳಿತದ ಯಾವುದೇ ಅನುಭವ ಇಲ್ಲದ ಒಬ್ಬ ವ್ಯಕ್ತಿಯನ್ನು ಆದ್ರೆ ಬಾರಿ ಕ್ವಾಲಿಫೈಡ್ ಇಂಟೆಲಿಜೆಂಟ್ ಅಂತ ಒಂದು ಹೆಸರಿದೆ. ಡೆಲ್ಲಿಯಲ್ಲಿ ಹೋಗಿ ಮಾತಾಡ್ತಾರೆ, ಲಾಬಿ ಮಾಡ್ತಾರೆ. ಪೂರ್ಣ ಬಹುಮತ ಬಂದಿದ್ದೇ ಆಗಿದ್ರೆ, ಈಗ ಎಲೆಕ್ಷನ್ ಅಲ್ಲಿ ಪೂರ್ಣ ಬಹುಮತ ಬಂದಿದ್ದೇ ಆಗಿದ್ರೆ ಒಬ್ಬರನ್ನು ಯಾರನ್ನು ಕೂಡ ಆಯ್ಕೆ ಮಾಡಬಹುದಿತ್ತು. ಈಗ ಇಂತಹ ಸನ್ನಿವೇಶದಲ್ಲಿ ಒಬ್ಬ ಯುವಕನನ್ನು ಯಾರನ್ನು ಒಬ್ಬ ಮುಖ್ಯಮಂತ್ರಿ ಮಾಡಿ ಇವರಿಗೆ ಅವರನ್ನು ಏಗಿಸ್ಲಿಕ್ಕೆ ಲಿಂಗಾಯತರ ಆಕ್ರೋಶವನ್ನು ತಣಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ. ಅಷ್ಟು ಮಾತ್ರ ಅಲ್ಲ, ಈ ಸಂಪುಟವನ್ನು ನಡೆಸಿಕೊಂಡು ಹೋಗುವುದಕ್ಕೆ ಕಷ್ಟ. ಯಾಕಂದ್ರೆ ಸಂಪುಟ 17 ಮಂದಿಯನ್ನು ಏನೋ ಹೊರಗಡೆಯಿಂದ ಬಂದವರನ್ನು ಯಡಿಯೂರಪ್ಪ ಅವರು ಯಾವುದೋ ಹೇಗೋ ಮ್ಯಾನೇಜ್ ಮಾಡಿದ್ರು, ಮತ್ತೆ ಉಳಿದವರಿಗೆ ಕಷ್ಟ ಆಗಬಹುದು ಅಂತ. ಅದ್ರ ಜೊತೆಗೆ ಹಿರಿಯ ಸಚಿವರು ತುಂಬಾ ಇದ್ದಾರೆ. ಈಶ್ವರಪ್ಪ, ಶೆಟ್ಟರ್, ಅಶೋಕ್, ಅಶ್ವತ್ಥ ನಾರಾಯಣ, ಬೇರೆ ಬೇರೆ ಸಚಿವರಿದ್ದಾರೆ. ಒಬ್ಬ ಶಾಸಕ ಅಷ್ಟೇ, ಸಚಿವನೂ ಆಗಿಲ್ಲದ ಒಬ್ಬ ವ್ಯಕ್ತಿಯನ್ನು ಮುಖ್ಯಮಂತ್ರಿ ಅಂತ ತೋರಿಸಿಕೊಳ್ಳುವುದು, ಅವರ ಜೊತೆ ಹೇಗುವುದು, ಅದು ಕೂಡ ಒಂದು ಸವಾಲಿನ ಸವಾಲು. ಈಗ ನಾನೀಗ ಸಮಾಪನ ಮಾಡಬೇಕಾಗಿದೆ. ಈಗ ಕೊನೆಯದಾಗಿ ಇದು ಗಿರಿಧರ್ ಅವರೇ, ಮೊನ್ನೆ ದಿವಸ ಕಾಂಗ್ರೆಸ್ನ ಹಿರಿಯ ನಾಯಕರುಗಳಾಗಿರುವಂತ ಶಾಮನೂರ್ ಶಿವಶಂಕರಪ್ಪ ಅವರು ಮಾತಾಡ್ತಾರೆ. ಅವರು ಅಖಿಲ ಭಾರತ ವೀರಶೈವ ಮಹಾಸಭಾದ ರಾಷ್ಟ್ರೀಯ ಅಧ್ಯಕ್ಷರು. ಇನ್ನೊಂದು ಕಡೆ MB ಪಾಟೀಲ್ ಅವರು ಮಾತಾಡ್ತಾರೆ. ಅವರು ಕೂಡ ಲಿಂಗಾಯತ ಸಮುದಾಯದ ಪ್ರಭಾವಿ ನಾಯಕರು, ಕಾಂಗ್ರೆಸ್ನ ಹಿರಿಯ ನಾಯಕರು. ಅವರಿಬ್ಬರು ಕೂಡ ಮಾತಾಡ್ತಾ ಹೇಳ್ತಾರೆ, ಎಸ್ ಯಡಿಯೂರಪ್ಪ ಅವರೇ, ಈಗ ಯಡಿಯೂರಪ್ಪ ಅವ್ರದ್ದು ಪಕ್ಷನೇ ಬೇರೆ, ಬಿಜೆಪಿ ಇವರು ಕಾಂಗ್ರೆಸ್ನ ಪ್ರಭಾವಿ ನಾಯಕರು. ಇವರು ಇಬ್ಬರು ಕೂಡ ಹೇಳ್ಕೊಳ್ತಾರೆ ಯಡಿಯೂರಪ್ಪ ಅವರನ್ನು ಯಾವುದೇ ಕಾರಣ ಕಳಿಸಬಾರದು ಅಂತ. ಈ ಇಬ್ಬರು ಕೂಡ ಮಾತನಾಡುವವರು ಕಾಂಗ್ರೆಸ್ನ ನಾಯಕರು, ಜೊತೆಗೆ ಲಿಂಗಾಯತ ಟ್ರಂಪ್ ಕಾರ್ಡ್ ಅನ್ನೇ ಇಟ್ಕೊಂಡು ಮಾತನಾಡುವವರು. ಇದು ನಾವು ಸಹಿಸುವುದಿಲ್ಲ, ನಾವು ಒಪ್ಪಿಕೊಳ್ಳುವುದಿಲ್ಲ, ಲಿಂಗಾಯತರು ಒಪ್ಪಿಕೊಳ್ಳುವುದಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾರೆ. ಇವತ್ತು ಕೂಡ DKC ಬೇರೆ ಬೇರೆ ಲೀಡರ್ಸ್ ಅಲ್ಲಿ ಬೆಳಗಾವಿಯಲ್ಲಿ ಸತೀಶ್ ಜಾರಕಿಹೊಳಿ ಅಂತಹದ್ದೇ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದ್ದೆಲ್ಲ ಪೊಲಿಟಿಕಲ್ ಸ್ಟ್ರಾಟಜಿ ಅಂತಲೇ ಹೇಳಬೇಕು. ಈಗ MB ಪಾಟೀಲ್ ಲಿಂಗಾಯತ ವೀರಶೈವ ಸಮುದಾಯದ ಒಬ್ಬ ಲೀಡರ್ ಆಗಿ, ಅಥವಾ ಉತ್ತರ ಕರ್ನಾಟಕ ಭಾಗದಲ್ಲಿ ಕಾಂಗ್ರೆಸ್ಸಿನ ಪ್ರಭಾವಿ ಲೀಡರ್ ಆಗುವಂತ ಒಂದು ದೂರದೃಷ್ಟಿ ಇಟ್ಕೊಂಡಂತಹ ಒಂದು ಹೇಳಿಕೆ ಕೊಟ್ಟಿರ್ಲು ಸಾಕು. ಶಾಮನೂರು ಶಿವಶಂಕರಪ್ಪ ಅವರು ಕೂಡ ಅಂತಹದ್ದೇ ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೆ ಯಡಿಯೂರಪ್ಪ ಪರವಾಗಿ ಲಾಬಿ ಇರುವವರು ಶಾಮನೂರು ಯಡಿಯೂರಪ್ಪ ಪರವಾಗಿ ಒಲವು ಇರುವವರು MB ಪಾಟೀಲ್ರಾಗಿ ಅಲ್ಲ. ಶಾಮನೂರು ಲಿಂಗಾಯತರ ಅಥವಾ ವೀರಶೈವ ಅಖಿಲ ಭಾರತ ವೀರಶೈವ ಒಕ್ಕೂಟದ ಏನೋ ಅಧ್ಯಕ್ಷರಾಗಿದ್ರು ಕೂಡ ಅವರಿಗಿಂತ ಹೆಚ್ಚು ಮಾಸ್ ಲೀಡರ್ ಮತ್ತೆ ಅವರಿಗಿಂತ ಹೆಚ್ಚು ಒಲವು ಇರುವುದು ಯಡಿಯೂರಪ್ಪ. ಈಗ ಸಮುದಾಯದ ನಡುವೆ ನೆಕ್ಸ್ಟ್ ಈಗ ಯಾರನ್ನು ಮಾಡಬಹುದು ಅಂತಾದ್ರೆ, ಈಗ ಹೆಚ್ಚು ಅವರು ಈಗ ಸಮುದಾಯ ಲಿಂಗಾಯತರು ಹೇಳ್ಕೊಳ್ತಾ ಇರೋದು ಯಾರು, ನಿರಾಣಿ ಅಥವಾ ಅರವಿಂದ್ ಬೆಲ್ಲದ ಯಾರನ್ನು ಅಲ್ಲ, ಯಡಿಯೂರಪ್ಪ ಪುತ್ರನನ್ನೇ ಹೇಳ್ತಾರೆ. ಯಡಿಯೂರಪ್ಪ ಪುತ್ರ ವಿಜಯೇಂದ್ರ ಅವರನ್ನೇ ಹೇಳ್ತಾರೆ. ವಿಜಯೇಂದ್ರ ಪಟ್ಟಿಯಲ್ಲಿ ಬೇರೆ ಹೆಸರುಗಳು ಕೂಡ ಇದಾವಲ್ಲ, CT ರವಿ, ನಳಿನ್ ಕುಮಾರ್, ಕಟೀಲ್, ಬೆಲ್ಲದ್, ಆಮೇಲೆ ಮೊನ್ನೆ ತನಕ ಕೂಡ 9 ಬಾರಿ MLA ಆಗಿದ್ದೇನೆ ಉಮೇಶ್ ಕತ್ತಿ ಹೇಳ್ತಾ ಇದ್ರು. ನಾನು ಯಾಕೆ CM ಆಗ್ಲಿಕ್ಕೆ ಆಗುದಿಲ್ವೇ ಅಂತ. ಅವರು ಕೂಡ ಲಿಂಗಾಯತರು. ಎಸ್ ಬಟ್ ಒಟ್ಟು ಬಿಜೆಪಿ ಒಳಗಡೆ ಭಾರಿ ದೊಡ್ಡ ಒಂದು ಒಂಥರ ವಿಪ್ಲವದ ರೀತಿಯ ವಿಪ್ಲವ ನಡೆಯದೇ ಹೋದರೂ ಕೂಡ ಬೆಳವಣಿಗೆಗಳು ಮಾತ್ರ ಆ ರೀತಿಯ ಒಂದು ಬೆಳವಣಿಗೆಗಳು ನಡೆದಿವೆ ಕರ್ನಾಟಕದ ಮಟ್ಟದಲ್ಲಿ. ಇದು ಬಿಜೆಪಿಗೆ ಭಾರಿ ದೊಡ್ಡ ಮುನ್ನಡೆಯನ್ನು ತಂದು ಕೊಡುತ್ತೆ ಅಂತ
ಅವ್ರ ನಿರೀಕ್ಷೆ ಪಡಿಲಿಕ್ಕೆ ಆಘಾತ ಅಂತಲೇ ಹೇಳ್ಬೇಕು. ಆಘಾತ. ಹೆಚ್ಚಿನ ಈಗ ಸಚಿವರೇ ಆಗಿದ್ದವರಿಗೂ ಕೂಡ ಇದೊಂದು ಆಘಾತ. ಈ ಹೊಸಬರನ್ನು ಯಾರನ್ನು ಮಾಡ್ತಾರೋ ಅನ್ನೋ ಒಂದು ಅವರಿಗೂ ಒಂದು ಅಳುಕು ಇದೆ, ಮತ್ತೆ ಅದರ ಭಯನೂ ಇದೆ. ಯಾರನ್ನು ಮಾಡಿದರೆ ನಾವು ಹೇಗೆ ಮ್ಯಾನೇಜ್ಮೆಂಟ್ ಬೆಂಗಳೂರು ಭಾಗದ ಸಚಿವರು ಇದ್ದಾರೆ, ಅಶ್ವತ್ಥ ನಾರಾಯಣ ಆಗಿರ್ಬಹುದು, ಅಶೋಕ್ ಆಗಿರ್ಬೋದು, ಒಕ್ಕಲಿಗ ಸಮುದಾಯವನ್ನು ಪ್ರತಿನಿಧಿಸುವ ಅವರಿಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ. ಅವರು ಕೂಡ ಹೇಳ್ಕೊಂಡಿದ್ದಾರೆ. ಸಿ ಟಿ ರವಿ ಅವರು ಕೂಡ ಒಕ್ಕಲಿಗರು. ಸಿ ಟಿ ರವಿ ಈಗ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಸಿ ಟಿ ರವಿ ಸುಮಾರು ಏನು ಆಲ್ಮೋಸ್ಟ್ ಒಂದು 2-3 ತಿಂಗಳ ಮೊದಲೇ ಹೇಳಿದ್ರು ವಿಜಯನಗರ ಪತನವಾಗಲಿದೆ ಅಂತ ಬರೆದಿದ್ರು ಅವರು ಫೇಸ್ಬುಕ್ ಅಲ್ಲಿ. ವಿಜಯ ಅವರು ಆರ್ಟಿಕಲ್ ಬರೆದಿದ್ರು. ಹೌದು, ವಿಜಯನಗರ ಅಂತ ಹೇಳಿದ್ರೆ ವಿಜಯ ಅಂತಂದ್ರೆ ವಿಜಯೇಂದ್ರ ವಿಜಯನಗರ ಪತನ ಆಗಲಿಕ್ಕೆ ಇದೆ ಅಂತ. ಅಂದ್ರೆ ಎಲ್ಲವೂ ಹೈಕಮಾಂಡ್ ಸ್ಕೆಚ್ ಹಾಕಿದ ರೀತಿಯಲ್ಲೇ ನಡೀತಾ ಉಂಟಾ ಅಂತ. ಯಾಕಂತ ಹೇಳಿದ್ರೆ ಅಲ್ಲಿ ಯತ್ನಾಳ್ ಬಸವರಾಜ್ ಗೌಡ ಪಾಟೀಲ್ ಯತ್ನಾಳ್ ಬಸನಗೌಡ ಪಾಟೀಲ್ ಅವರು ವಿಜಯಪುರದ ಮೇಲೆ ಇಡೀ ರಾಜ್ಯ ಸುತ್ತಿಕೊಂಡು ಅದನ್ನೇ ಅದೇ ಒಂದು ಮಾತನ್ನು ಹೇಳಿಕೊಂಡು ಬರ್ತಾ ಇದ್ರು. ಆದ್ರೆ ಯಾವ ಹೈಕಮಾಂಡ್ ಕೂಡ ಅವರನ್ನು ಭಯ ಮುಚ್ಚಿಸಲಿಲ್ಲ. ಯಡಿಯೂರಪ್ಪ ಭ್ರಷ್ಟ, ಯಡಿಯೂರಪ್ಪ ಪುತ್ರನ ಬಗ್ಗೆ ಎಲ್ಲ ಇಡೀ ಅವರು ಅದನ್ನೇ ಹೇಳ್ಕೊಂಡು ಬಂದಿದ್ದು. ಒಬ್ಬ ಬಿಜೆಪಿ ಶಾಸಕನಾಗಿ ಅಂತಹ ಒಂದು ಹೇಳಿಕೆ ಕೊಡ್ತಾ ಬಂದಿದ್ರೆ ಒಬ್ಬ ಬಿಜೆಪಿ ಪಾರ್ಟಿಯಾಗಿ ಯಾಕೆ ಅವರ ಮೇಲೆ ಆಕ್ಷನ್ ತಗೊಂಡಿಲ್ಲ? ಬೆಲ್ಲದ ಕೂಡ ಮಾತಾಡಿದ್ರು, ಅವ್ರ ಬಗ್ಗೆ ಆಕ್ಷನ್ ಇರಲಿಲ್ಲ. ಬೆಲ್ಲದ ಆ ರೀತಿ ಮಾತಾಡಿಲ್ಲ. ಈಗ ಯೋಗೇಶ್ವರ್ ಯತ್ನಾಳ್ ಮತ್ತೆ ಯೋಗೇಶ್ವರ್ ನಾವು ಇಳಿಸ್ತೇವೆ ಅಂತೆಲ್ಲ ಮಾತಾಡ್ತಾ ಇದ್ರು. ಇದು ಸರ್ಕಾರ 2 ಪಕ್ಷದ ಸರ್ಕಾರ ಅಂತಲೂ ಹೇಳಿದ್ರು. ಹೌದು ಬಿಜೆಪಿ ಸಚಿವನಾಗಿ. ಸೊ ಹಾಗಾಗಿ ಎಲ್ಲೋ ಹೈಕಮಾಂಡ್ ನ ಕೃಪಾ ಕಟಾಕ್ಷದಿಂದ ಏನು 2 ತಿಂಗಳ ಹಿಂದೆನೆ ಇದರ ಬಗ್ಗೆ ಇದಾಗಿತ್ತು. ಮತ್ತೆ ಯಾವಾಗ ವಿಜಯನಗರ ಪತನ ಅಂತ ಲೇಖನ ಪ್ರಕಟ ಮಾಡಿದ್ರು ಸಿ ಟಿ ರವಿ ಅವರು ರಾಷ್ಟ್ರೀಯ ಕಾರ್ಯದರ್ಶಿಯಾಗಿ, ಅವರ ಇದೆಲ್ಲ ಒಂದು ಅಜೆಂಡಾ ಅಂತಲೇ ಹೇಳಬೇಕಾಗತ್ತೆ. ಎಲ್ಲರೂ ಒಂದೇ ಟೇಬಲ್ ಅಲ್ಲಿ ಕೂತ್ಕೊಂಡು ಒಂದು ಅಜೆಂಡಾವನ್ನು ಸಿದ್ಧ ಮಾಡಿಸಿರ್ತಾರೆ ಡೆಲ್ಲಿಯಲ್ಲಿ ಅನ್ನೋದು. ನೆಕ್ಸ್ಟ್ ಈಗ ಚೇಂಜ್ ಮಾಡೋದಿದ್ರು ಮುಖ್ಯಮಂತ್ರಿ ಮತ್ತು ಅಧ್ಯಕ್ಷ ಪದವಿ ಎರಡನ್ನು ಚೇಂಜ್ ಮಾಡ್ಲಿಕ್ಕೆ ಇಲ್ಲ ಅನ್ನೋದನ್ನು ಹೇಳಲಿಕ್ಕಾಗಲ್ಲ. 2 ಚೇಂಜ್ ಮಾಡುವ ಸಾಧ್ಯತೆಯೂ ಇದೆ. ಯಾಕಂದ್ರೆ ಒಂದು ಲಿಂಗಾಯತರಿಗೆ ಕೊಟ್ರೆ ಮತ್ತೊಂದು ಒಕ್ಕಲಿಗೆ ಕೊಡ್ಬೇಕು ಅನ್ನೋ ಒಂದು ನೆಲೆಯೂ ಇದೆ. ಈ ಲಿಂಗಾಯತರ ವೋಟ್ ಬ್ಯಾಂಕ್ ಈಗ ನೆಕ್ಸ್ಟ್ ಎಲೆಕ್ಷನ್ ಆಗುವಾಗ ಹೋದ್ರೆ ಅದು ಕಡಿಮೆ ಆದ್ರೆ ಅಂತ ಭಯನೂ ಇದೆ. ಯಾಕಂದ್ರೆ ಕಾಂಗ್ರೆಸ್ನವರು ಈಗಲೇ ಅದಕ್ಕೆ ಟ್ರಂಪ್ ಕಾರ್ಡ್ ಅನ್ನು ಕಾಂಗ್ರೆಸ್ ಬಳಸಿಕೊಳ್ತಾ ಉಂಟು. ಬಳಸಿಕೊಳ್ತಾ ಇದೆ. ಮತ್ತೆ ಎಂ ಬಿ ಪಾಟೀಲ್ ಹಾಗಾಗಿ ಮತ್ತೆ ನೀವು ಹೇಳಿದಾಗ ಏನೋ 2 ವರ್ಷದಲ್ಲೇ ಪಾರ್ಲಿಮೆಂಟ್ ಎಲೆಕ್ಷನ್ ಕೂಡ ಇದೆ, ವಿಧಾನಸಭೆ ಎಲೆಕ್ಷನ್ ಕೂಡ ಇದೆ. ನಾವು ಈ ಒಂದು ಮಾತುಕತೆಯಲ್ಲಿ ಸಮಾಪನ ಮಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಭಾಗವಹಿಸಿದಂಥ ಪತ್ರಕರ್ತರಾಗಿರುವಂತಹ ಗಿರಿಧರ್ ಶೆಟ್ಟಿ ಅವರಿಗೆ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಜೊತೆಗೆ ಮಾತಾಡಿದಂಥ ದಿನೇಶ್ ಅಮೀನ್ಮಠ ಅವರು ಇರ್ಬೋದು, ಜೇಸುನಾರು ಇರ್ಬೋದು, ಜೊತೆಗೆ ನಂಜುಂಡಪ್ಪ ಅವರು ಇರ್ಬೋದು, ಅವರೆಲ್ಲರಿಗೂ ಕೂಡ ನಾನು ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್.